ವಿಶೇಷವಾದ ದೇವಿನ ವಿಶೇಷವಾದ ಕಥೆ ಪಡ್ಬಂಜ ಆ ಪಾರಾಯಣ ಮಂಟ ದೇವಿ ಮಹಾತ್ಮೆ ಪಾರಾಯಣ ಸಪ್ತಶತಿ 700 ಮಂತ್ರಗಳು ದೇವಿನ ಪೊಗರುಣಂತಿನ ಮಂತ್ರ ಬಂತೇಳಿ ಅಂಜ ಆ ಪಾರಾಯಣ ಮೂಲ ಮಂತೊಂದುಲ್ಲ ಆ ಪಾರಾಯಣಡು ಹೆಂಚಿನ ಮಾತ ಭಕ್ತರು ಮಂತ್ರದ ಅಗೋಚರ ಯಾವಂಟ ಸಂಸ್ಕೃತ ಇಪ್ಪಣ್ಣ ಭಾಷೆ ಅಂಜಾನ ತಾರ ಜ್ಞಾತ್ವ ಪ್ರಾರ್ಭ್ಯಗುಣಿದ ಈ ಮಾತು ನಮ್ಮ ತೆರೆಯುವಂತ ಮಂತ್ರದ ವಿಶೇಷ ಬಲಾಮನ ವಿಚಾರ ದ್ವೇ ಪಾರಾಯಣ ಕ್ರಮಡು ಎಲ್ಲ ಹೋಮಲ ಮಂತ್ರೆ ಅಂಜಾನಂತರ ಆ ಪಾರಾಯಣಡು ರಾಜ ಮಾತ ಮಂತ್ರಿ ಮಣ್ಮಂಜ ವಿಚಾರನು ಅದು ನಮ್ಮ ಮಾತೃಭಾಷೆಯಲ್ಲಿ ಕೇರಳಂಜ ಒಂಜಿ ಹೊರತು ದೇವಿನ ಕಥೆಯನ್ನು ನಮ್ಮ ಇಂಥ ದಿವಸಡು ಮೂರು ಪಾರಾಯಣ ಅಲ್ಪ ಕಥೆಯನ್ನು ಕೇಳುವ ಅಂಜಾನಂತರ ಮಹಾದೇವಿ ಹೊಂದಿದಾಳಿತ್ತಂತೂ ಆ ಪಾರಾಯಣ ಸ್ವೀಕಾರ ಕೊಡು ಕಥಾಶ್ರವಣಿಗಳಿಗೆ ಆ ಕರ್ಮದ ಫಲವನ್ನು ಪ್ರಾಪ್ತಿ ಮನ್ಪಾತೆ ಆ ಕಥಾಶ್ರವಣ ಕೇನಾಡಿಗೆ ವಾನಮದ ದುರಿತಗಳು ಆಪತ್ತುಗಳು ಅನಾರೋಗ್ಯಗಳು ಇನ್ನಿತರ ದೋಷಗಳ ಪರಿಹಾರದ ದ್ವಾರ ಮಹಾದೇವಿನ ಪೂರ್ಣಾನುಗ್ರಹ ಪ್ರಸಾದ ಆಪರಿಸಿದೆ ಆ ಪಾರಾಯಣವಲ್ಲ ಆ ಮಹಾತ್ಮೆಯ ಕೇರಳಂಜಿನ ಭಾಗ್ಯವಲ್ಲ ನನಗೆ ವರಿಪಾದಗಳು ಇತರ ಸೇವೆ ಕೊಡು ಸ್ವೀಕಾರ ಮತ್ತು ಮಹಾದೇವರ ಪ್ರಾರ್ಥನೆ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಮಹಾದೇವಿ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಿಕಾ ದುರ್ಗಾ ಪರಮೇಶ್ವರಿ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಮಹಾಚಂಡಿಕಾಯಾಗದಲ್ಲಿ ಪಾರಾಯಣದಲ್ಲಿ ಏನಿದೆ ಮಹಾಚಂಡಿಕಾಯಾಗದ ಅಲ್ಲಿ ಆದಂಥ ಕಾರ್ಯ ದೇವಿ ಮಾಡಿ ಹೆಚ್ಚಿನ ಗೊತ್ತಿರಬೇಕಿಲ್ಲ ಅದನ್ನು ಪಾರಾಯಣದ ಅರ್ಥವನ್ನು ಕನ್ನಡದಲ್ಲಿ ಹೇಳುವಂಥ ಒಂದು ದೇವಿ ಮಾತಿನ ಪ್ರವಚನವನ್ನು ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿ ನಾವು ಒಂದು ಏನೋ ಕೇಳುವಂಥ ಭಾಗ್ಯವನ್ನು ಸಿಕ್ಕಿದೆ. ಅದನ್ನು ನಮ್ಮ ಶ್ರೀಗಳಾದ ಶ್ರೀನಿವಾಸರಾಯ ಪುತ್ತೂರು ಇವರು ಒಂದು ಆ ಒಂದು ವಾಟ್ಸಪ್ಗಳಿಂದ ಇವತ್ತು ನಮಗೆ ಪ್ರವಚನ ಹಾಕಿದ್ದಾರೆ. ಅವರನ್ನು ಹಾಕಿಕೊಳ್ಳಿಸುವಂತ ಪ್ರದಕ್ಷಿಣೆ ಕೊಡುವ ಮೂಲಕ ಕಥೆಯ ಶ್ರವಣವನ್ನು ನಮಗೆ ಹೇಳಿಸಬೇಕು ಅಂತ ಹೇಳಿ ಅವರನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸಹಸ್ರವಕ್ತ್ರಂ ದ್ವಿಸಹಸ್ರಜಿಹ್ವಂ ವಿಷಂಗನೇತ್ರಂ ಕಪಿಲಾಂಶುಗಾಢ್ಯಂ ವಿಷಾಯುಧಂ ಪ್ರಜ್ವಲದಂಷ್ಟಬಾಹುಂ ತನ್ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಮಾಣಿಕ್ಯ ವೀಣಾನುಪಲಲಯಂತೀ ಮದಾಲಸಾಂ ಮಂಜುಳಾಗ್ವಿಲಾಸಾಂ ಮಾಹೇಂದ್ರ ನೀಲದ್ಯುತಿಕೋಮಲಾಂಗೀ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ. ಒಂಬತ್ತು ಕೆರೆ ದಿವ್ಯ ಕ್ಷೇತ್ರದಲ್ಲಿ ಸಾನ್ನಿಧ್ಯ ರೂಪದಲ್ಲಿರತಕ್ಕಂತಹ ಎಲ್ಲ ದೈವಿಕ ಶಕ್ತಿಗಳನ್ನು ವಿಶೇಷವಾಗಿ ಆ ರಾಜರಾಜೇಶ್ವರಿ ದೇವಿಯನ್ನು ಸ್ಮರಿಸ್ತಾ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಈ ಕ್ಷೇತ್ರದಲ್ಲಿ ನಡೆಯತಕ್ಕಂತಹ ಚಂಡಿಕಾಯಾಗ 25ನೇ ವರ್ಷ ರಜತ ಮಹೋತ್ಸವ. ಈ ಚಂಡಿಕಾಯಾಗ ನಾಳೆ ನಡೀಲಿಕ್ಕಿದೆ. ಅದರ
ಮೂಲ ವಸ್ತುವಾಗಿರತಕ್ಕಂತಹ ದೇವಿ ಮಹಾತ್ಮೆ ಇದರ ಕಥಾ ಪ್ರವಚನಕ್ಕೆ ನಾವು ಈಗ ಆರಂಭ ಮಾಡಲಿಕ್ಕಿದ್ದೇವೆ. 9 ಕೆರೆ ಈ ಕ್ಷೇತ್ರದ ಹೆಸರಿಗೂ ದೇವಿಗೂ ಒಂದು ಅವಿನಾಭಾವ ಸಂಬಂಧ ಉಂಟು. ದೇವಿಯ 9 ರೂಪವನ್ನು ಬಹಳ ಚಂದ ಮಾಡಿ ಹೇಳ್ತಾರೆ. ಪ್ರಥಮಂ ಶೈಲಪುತ್ರೀ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರೀ ಚ, ನವದುರ್ಗಾ ಪ್ರಕೀರ್ತಿತಾಃ. ಯಾಕೆ ಇಲ್ಲಿ 9 ಕೆರೆ ಅಂತೇಳಿ ಹೆಸರು ಬಂದಿದೆ? ಮೊದಲಿನ ಕಾಲದಲ್ಲಿ 9 ಕೆರೆ ಇದ್ದಿರಬಹುದು, ಈಗ ಒಂದೊಂದು ಸ್ವಲ್ಪ ಕಡಿಮೆ ಆಗ್ತಾ ಇರಬಹುದಷ್ಟೇ. ಆದರೂ ಕೂಡ ಆ ದೇವಿಗೆ 9 ರೂಪಗಳನ್ನು ದೇವಿ ಮಹಾತ್ಮೆಯಲ್ಲಿ ಹೇಳ್ತಾರೆ. ಆ ಚೈತನ್ಯ ಶಕ್ತಿ ಇವತ್ತಿಗೂ ಕೂಡ ಇಲ್ಲಿ ವಿರಾಜಮಾನವಾಗಿ ಸಂಚಾರದಲ್ಲಿ ಉಂಟು. ಕ್ಷೇತ್ರ ಅನ್ನುವಂಥದ್ದು ನಾನು ಆಗಲೇ ಹೇಳಿದೆ, ಒಂದು ಕದಂಬ ವನವಾಸಿನಿ ಅಂತ ಹೇಳಿ ದೇವಿಗೆ ಹೇಳ್ತಾರೆ. ದೇವಿ ಕದಂಬ ವನದಲ್ಲಿ ನೆಲೆಸಿರ್ತಾಳಂತೆ. ಇದು ಕೂಡ ಕದಂಬ ವನದ ಒಂದು ಪ್ರತಿರೂಪವೇ. ಹಾಗಾಗಿ ಆ 9 ದೇವಿಯ ಸ್ವರೂಪಗಳು ಕೂಡ ಇಡೀ ಈ ಒಂದು ಆಶ್ರಮದ ರೀತಿ ಇರತಕ್ಕಂತಹ ಈ ಒಂದು ಕ್ಷೇತ್ರದಲ್ಲಿ ನಿತ್ಯ ನೂತನವಾಗಿ ಸಂಚಾರ ಮಾಡತಕ್ಕಂತಹ ಪುಣ್ಯ ಜಾಗೆಯಲ್ಲಿ ನಾವು ಇವತ್ತು ಬಿಟ್ಟಿದ್ದೇವೆ. ನಮಗೆ ಹಿರಿಯರು ಹೇಳಿದ್ದಾರೆ ಅಲ್ವಾ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತ ಹೇಳಿ. ನಾವು ಮನುಷ್ಯರಾಗಿ ಹುಟ್ಟಲಿಕ್ಕೆ ಕಷ್ಟ ಉಂಟು. ನಮಗೆ ಹಿಂದೆ ನೋಡಿ ಅಭ್ಯಾಸ ಇಲ್ಲ. ಯಾರಿಗೂ ಕೂಡ ನಮ್ಮ ಬೆನ್ನ ಹಿಂದೆ ಏನಿದೆ ಅಂತ ಹೇಳಿ ನೋಡಿ ಅಭ್ಯಾಸವೇ ಇಲ್ಲ. ಹಾಗಾಗಿ ಮನುಷ್ಯ ಜನ್ಮದ ಒಂದು ವಿಶೇಷತೆಯೇ ನಮಗೆ ಗೊತ್ತಿರೋದಿಲ್ಲ. ಅದನ್ನೇ ಪುರಂದರದಾಸರು ಹೇಳುವುದು, ಏಸು ಕಾಯಂಗಳ ಕಳೆದು 84 ಜೀವರಾಶಿಗಳ ದಾಟಿ ಬಂದ ಈ ಶರೀರ. ನೋಡಿ ಎಷ್ಟು ಚಂದ ಮಾಡಿ ಹೇಳಿದ್ದಾರೆ. ಈ ಒಂದು ಶರೀರವನ್ನು ನಾವು ಪಡೆಯಬೇಕಾದ್ರೆ 84 ಲಕ್ಷ ಯೋನಿಗಳನ್ನು ಕಳೆದು ಬರಲೇಬೇಕು. ಒಮ್ಮೆಗೆ ಏಣಿಯನ್ನು ಹತ್ತಲಿಕ್ಕೆ ಆಗುವುದಿಲ್ಲ. ಏನು ಏಣಿ ಹತ್ತಲಿಕ್ಕೆ ಒಮ್ಮೆ ಒಂದೊಂದೇ ಮೆಟ್ಟಿಲನ್ನು ಹತ್ತಿ 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 ಒಂದು ಅಷ್ಟು ಮೆಟ್ಟಿಲುಗಳ ಮೇಲೆ ನಾವು ಹತ್ತಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿಯಾಗಿ 84 ಲಕ್ಷ ಯೋನಿಗಳಲ್ಲಿ ನಾವು ಹುಟ್ಟಿರ್ತೇವೆ. ಅದನ್ನು ಕೂಡ ಶಾಸ್ತ್ರದಲ್ಲಿ ಹೇಳ್ತಾರೆ. ಕೀಟಾಶ್ಚ ಸರೀಸೃಪಾಶ್ಚ, ಕೀಟಗಳಾಗಿ ನಾವು ಹುಟ್ಟಿರಬಹುದು. ಸರೀಸೃಪಗಳು ಹಾವುಗಳಾಗಿ ಹುಟ್ಟಿರಬಹುದು. ಪಶವಶ್ಚ ಪ್ರಾಣಿ ನಶ್ಚ, ಪಶುಗಳಾಗಿ ಹುಟ್ಟಿರಬಹುದು. ಪ್ರಾಣಿಗಳಾಗಿ ಹುಟ್ಟಿರಬಹುದು. ಜಲಚರಾಶ್ಚ, ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ಜಲಚರ ಪ್ರಾಣಿಗಳಾಗಿಯೂ ನಾವು ಹುಟ್ಟಿರಬಹುದು. ನಮಗೆ ಗೊತ್ತಿರುವುದಿಲ್ಲ, ಯಾಕೆಂತ ಹೇಳಿದ್ರೆ ಹಿಂದೆ ನೋಡಿ ಅಭ್ಯಾಸ ಇಲ್ಲ. ಆದರೆ ಶಾಸ್ತ್ರ ಅನ್ನುವಂಥದ್ದು ಹಿಂದೆ ಮುಂದೆ ಎಲ್ಲವನ್ನೂ ನಮಗೆ ತಿಳಿಸಿಕೊಡ್ತದೆ. ಹಾಗಾಗಿ ಮಹಾಪುಣ್ಯ ಪ್ರಸಾದೇನ ಮಾನುಷಂ ಜನ್ಮ ಲಭ್ಯತೆ. ನಮಗೆ ಇವತ್ತು ಈ ಒಂದು ಒಳ್ಳೆಯ ಶರೀರ ಸಿಗಬೇಕಾದ್ರೆ ಏನೋ ಒಂದು ಹಿಂದಿನ ಜನ್ಮದ ಪುಣ್ಯ ಬೇಕೇ ಬೇಕು. ಪುಣ್ಯ ಹೇಗೆ ಬರ್ತದೆ ಅಂತೇಳಿ ಅದು ಭಗವಂತನಿಗೆ ಮಾತ್ರ ಗೊತ್ತು, ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಒಂದು ಕಾಗೆಗೆ ಪುಣ್ಯ ಬರ್ತದೆ, ಒಂದು ಆನೆಗೆ ಹೇಗೆ ಪುಣ್ಯ ಬರ್ತದೆ ಅಂತ ಹೇಳಿ ಅದು ಭಗವಂತನಿಗೆ ಮಾತ್ರ ಗೊತ್ತು. ನಾವು ಏನೋ ಒಂದು 10 ರೂಪಾಯಿ ದಾನ ಮಾಡಿದರೆ ನಮಗೆ ಪುಣ್ಯ ಬಂತು ಅಂತೇಳಿ ತಿಳ್ಕೊಳ್ತೇವೆ. ಬಂತ ಇಲ್ವ ಅಂತೇಳಿ ಆ ಭಗವಂತನಿಗೆ ಗೊತ್ತು. ಒಂದು ಕವಚವನ್ನು ದಾನ ಮಾಡಿ, ನಾನು ಬಂಗಾರದ ಕವಚ ದಾನ ಮಾಡಿದೆ ಅಂತ ಹೇಳಿ ಅವರು ತಿಳ್ಕೊಳ್ತಾನೆ, ನನಗೆ ಭಯಂಕರ ಪುಣ್ಯ ಬಂದಿದೆ ಅಂತ ಹೇಳಿ. ಎಷ್ಟು ಬಂದಿದೆ ಅಂತ ಹೇಳಿ ಅದು ಭಗವಂತನಿಗೆ ಮಾತ್ರ ಗೊತ್ತು. ದಾನ ಮಾಡುವುದು ನಮ್ಮ ಕರ್ತವ್ಯ ಮಾತ್ರ. ಹಾಗೆ ಈ ಒಂದು ಕ್ಷೇತ್ರ, ಈ ಒಂದು 9 ಒಂದು ಕ್ಷೇತ್ರ ಯಾವಾಗ ಆಗಿದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ನಮ್ಮ ಹಿರಿಯರು ಇದನ್ನು ಪಾಲಿಸ್ತಾ ಇದ್ದಾರೆ. ಆದರೆ ಮೂಲ ಉದ್ದೇಶ ಏನು ಅಂತ ಕೇಳಿದರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ನಾವು ಮನುಷ್ಯರಾಗಿ ಹುಟ್ಟಿ ಎಷ್ಟೋ ಕರ್ಮಗಳನ್ನು ಮಾಡ್ತೇವೆ. ಆ ಪಾಪಕರ್ಮಗಳೆಲ್ಲ ಎಲ್ಲಿ ಪರಿಹಾರ ಆಗಬೇಕು? ಬೇರೆ ಎಲ್ಲಿಯೂ ಹೋದರೆ ಪರಿಹಾರ ಆಗೋದಿಲ್ಲ. ಪುಣ್ಯಕ್ಷೇತ್ರದಲ್ಲಿ ಬಂದು ಈ ರೀತಿ ಒಳ್ಳೆಯ ಕೆಲಸ ಮಾಡಿದಾಗ ಅದೆಲ್ಲ ಪರಿಹಾರ ಆಗ್ತದೆ.
ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತೇಳಿ ಹೇಳಿದರು. ಮನುಷ್ಯ ಜನ್ಮ ಬಹಳ ದೊಡ್ಡದು ಅಂತೇಳಿ ನಾವದನ್ನು ಹಾಳು ಮಾಡಿಕೊಳ್ತಾ ಇದ್ದೇವೆ. ಅಂತಹ ಮನುಷ್ಯ ಜನ್ಮ ಸಾಫಲ್ಯ ಯಾವಾಗ? ಆಹಾರ ನಿದ್ರಾ ಭಯಂ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ ಧರ್ಮೋಹಿತೇಶಾಂ ಅಧಿಕೋ ವಿಶೇಷ ಧರ್ಮೈರ್ ವಿಹೀನ ಪಶುಭಿಃ ಸಮಾನಃ ಅಂತೇಳಿ ಹೇಳ್ತಾರೆ. ಮನುಷ್ಯರಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಉಂಟು. ಆಹಾರ, ನಿದ್ರೆ, ಭಯ, ಮೈಥುನ ಇದು ಮನುಷ್ಯರಲ್ಲೂ ಉಂಟು, ಪ್ರಾಣಿಗಳಲ್ಲೂ ಉಂಟು. ಯಾಕಂತ ಹೇಳಿದ್ರೆ ಪ್ರಾಣಿಗಳಿಗೂ ಮಕ್ಕಳು ಹುಡ್ತವೆ, ಅವು ಕೂಡ ನಿದ್ರೆ ಮಾಡ್ತವೆ, ಮರಗಳಲ್ಲಿ ಚೆನ್ನಾಗಿ ನಿದ್ರೆ ಮಾಡ್ತವೆ. ಭಯ ಅದಕ್ಕೂ ಕೂಡ ಉಂಟು. ಅದರಲ್ಲಿ ಪ್ರಾಣಿಗಳಿಗೂ ಮನುಷ್ಯರಿಗೂ ಉಂಟು. ನಮ್ಮ ಹತ್ರ ಏನು ವಿಶೇಷ ಅಂತ ಹೇಳಿದ್ರೆ ಧರ್ಮೋಹಿತೇಶಾಂ ಅಧಿಕೋ ವಿಶೇಷ ಧರ್ಮೈ ವಿಹೀನ ಪಶುಭಿಃ ಸಮಾನ ಅಂತೇಳಿ ನಮಗೆ ನಮ್ಮ ಜೀವನದಲ್ಲಿ ಒಂದು ಚೌಕಟ್ಟು ಅಂತ ಹೇಳಿಬಿಟ್ಟು, ಒಂದು ಶಿಸ್ತು, ಒಂದು ವ್ಯವಸ್ಥೆ. ನಾವೊಂದು ಬಟ್ಟೆ ಉಟ್ಕೊಳ್ಬೇಕಾದರೂ ಕೂಡ ಒಂದು ಶಿಸ್ತನ್ನು ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ. ಒಟ್ಟಾರೆ ಇಲ್ಲದೆ ಬಟ್ಟೆ ಉಟ್ಟುಕೊಳ್ಳುವುದು ಕೂಡ ಇಲ್ಲ. ಅದಕ್ಕೆ ಮನುಷ್ಯನ ಗುರಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಸಂಕಲ್ಪ ಮಾಡುವಾಗ ಹೇಳ್ತೇವೆ, ಧರ್ಮ ಅರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳುವ 4 ಗುರಿ ನಮಗೆ ಉಂಟು. ಪ್ರಾಣಿಗಳಿಗೆ ಗುರಿ ಇಲ್ಲ, ಪಕ್ಷಿಗಳಿಗೂ ಕೂಡ ಯಾವುದೇ ಗುರಿ ಇಲ್ಲ. ಒಂದು ಸಿಂಹ ಎದುರುಗಡೆ ಜಿಂಕೆ ಬಂದರೂ ಕೂಡ ತಿನ್ನುವುದಿಲ್ಲ, ಹಸಿವಾದ್ರೆ ತಿಂತದೆ. ಹಸಿವಾದ್ರೆ ಮಾತ್ರ ಸಿಂಹ ತಿನ್ನುವುದು, ಇಲ್ಲದಿದ್ದರೆ ಜಿಂಕೆಯೊಟ್ಟಿಗೆ ಆಡ್ತಾ ಇರ್ತದೆ. ಒಂದು ಹಾವು ಇಲಿ ಎದುರುಗಡೆ ಬಂದರೂ ಕೂಡ ತಿನ್ನುವುದಿಲ್ಲ, ಅದು ಹಸಿವಾದ್ರೆ ಮಾತ್ರ ತಿನ್ನುವುದು. ನಾವು ಹಾಗಲ್ಲ, ನಾವು ಎಲ್ಲ ಯಾವಾಗಲೂ ಕೂಡ ತಿಂತೇವೆ. ಆದರೆ ನಮ್ಮಲ್ಲಿ ಒಂದು ಈ 4 ವಿಧದ ಪುರುಷಾರ್ಥಗಳನ್ನು ಹೇಳಿದ್ದಾರೆ. ಅಂದ್ರೆ ಧರ್ಮದ ಚೌಕಟ್ಟಿನಲ್ಲಿ ನಾವು ಇರಬೇಕು. ಅರ್ಥ ಅಂತ ಹೇಳಿದ್ರೆ ಏನು? ಸಂಪತ್ತು ಅಂತ ಹೇಳಿ. ಸಂಪತ್ತಿನಲ್ಲಿ ಒಳ್ಳೆಯ ಸಂಪತ್ತನ್ನು ಪಡೆಯಬೇಕು. ಅದೇನು ಒಳ್ಳೆಯ ಸಂಪತ್ತು, ಕೆಟ್ಟ ಸಂಪತ್ತು ಅಂತೇಳಿ ನೋಟಿನಲ್ಲಿ ವ್ಯತ್ಯಾಸ ಉಂಟಾ ಅಂತ ಹೇಳಿ ಕೇಳ್ತಾರೆ. ಖಂಡಿತ ಉಂಟು. ಸಂಪತ್ತಿನಲ್ಲಿ ಸಾತ್ವಿಕ ಸಂಪತ್ತು, ತಾಮಸ ಸಂಪತ್ತು ಅಂತೇಳಿ 2 ಉಂಟು. ರಾವಣ, ಕುಂಭಕರ್ಣ, ಕಂಸ ಮುಂತಾದ ದೊಡ್ಡ ದೊಡ್ಡ ರಾಕ್ಷಸರಲ್ಲಿ ರಾಶಿ ರಾಶಿ ಸಂಪತ್ತಿತ್ತು. ಅದೆಲ್ಲವೂ ಕೂಡ ತಾಮಸ ಸಂಪತ್ತು ಅಂತೇಳಿ. ಅದಕ್ಕೆ ಹೇಳ್ತಾರೆ, ದೈವಿ ಸಂಪತ್ತು ವಿಮೋಕ್ಷಾಯ ದುಃಖಾಯ ಆಸುರಿ ಮತ. ದೈವಿ ಸಂಪತ್ತು ಅಂತ ಹೇಳಿ ಏನುಂಟು ಅದು ವಿಮೋಕ್ಷ, ಅದರಿಂದ ನಮಗೆ ಸಂತೋಷ ಪ್ರಾಪ್ತಿ ಆಗ್ತದೆ. ದುಃಖಾಯ ಆಸುರಿ ಮತ. ನಿಮಗೆ ಆಸುರಿ ಸಂಪತ್ತು ಏನಾದರೂ ನಿಮ್ಮ ಕಿಸೆಯಲ್ಲಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ತಲೆನೋವು ಶುರುವಾಗ್ತದೆ. ನೋಡಿ ಬೇಕಾದ್ರೆ ಇವತ್ತಿನ ದಿವಸ ಯಾರು ಚೆನ್ನಾಗಿ ನಿದ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಬಡವರೇ ನಿದ್ರೆ ಮಾಡುದು, ಶ್ರೀಮಂತರಿಗೆ ನಿದ್ರೆ ಬರುವುದಿಲ್ಲ. ಸ್ವಾಮಿ ನಿದ್ರೆ ಬರುವುದಿಲ್ಲ, ರಾತ್ರಿ ಇಡೀ ನಿದ್ರೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಅವರ ಕಿಸೆಯಲ್ಲಿ ಆಸುರಿ ಸಂಪತ್ತು ಅಂತ ಹೇಳಿ ಇರ್ತದೆ. ಅದಕ್ಕೆ ದುಃಖಾಯ ಆಸುರಿ ಮತ ಅಂತ ಹೇಳಿದ್ರು. ಅಂಥದ್ದು ನಮಗೆ ಬೇಡ, ನಮಗೆ ದೈವಿಕ ಸಂಪತ್ತು ಬೇಕು. ಇದು 2ನೇ ಪುರುಷಾರ್ಥ. ಅದೇ ರೀತಿ 3ನೇದು ಕಾಮ. ಕಾಮ ಅಂತ ಹೇಳಿದ್ರೆ ಇಚ್ಛೆಗಳು ಅಂತ ಹೇಳಿ ಇರ್ತ ಅಲ್ಲ, ನಮಗೆ ಬೇಡದ್ದು ನಮ್ಮ ಮನಸ್ಸಿನಲ್ಲಿ ಬರ್ತದೆ, ಬೇಕಾದ್ದು ಮನಸ್ಸಿನಲ್ಲಿ ಬರ್ತದೆ. ಬೇಡದ್ದನ್ನು ಬಿಡಬೇಕು, ಬೇಕಾದ್ದನ್ನು ಮಾತ್ರ ತಗೊಳ್ಬೇಕು. ಅದು ಒಳ್ಳೆಯ ಕಾಮ ಅಂತೇಳಿ ಅದನ್ನು ನಾವು ಸಾಧಿಸಬೇಕು. ಅದೇ ರೀತಿ 4ನೇದು ಯಾವುದು? ಮೋಕ್ಷ. ಮೋಕ್ಷ ಅಂತ ಹೇಳಿದ ತಕ್ಷಣ ನಾವು ಏನೋ ಒಂದು ವೈಕುಂಠ ಲೋಕವನ್ನು ಎಲ್ಲ ನೆನೆಸಿಕೊಳ್ತೇವೆ. ಮೋಕ್ಷ ಅಂತ ಹೇಳಿದ್ರೆ ವೈಕುಂಠ ಲೋಕಕ್ಕೆ ಹೋಗುವುದು, ಅದು ಮತ್ತಿನ ಮೋಕ್ಷ. ಅದಕ್ಕಿಂತ ಮುಂಚಿನ ಮೋಕ್ಷ ಏನು ಅಂತ ಕೇಳಿದ್ರೆ ನಾವು ಜೀವನದಲ್ಲಿ ಸಂತೋಷ ಪಡುವಂತಹದ್ದು ಒಂದು ಮೋಕ್ಷ. 2ನೇದು ವ್ಯಕ್ತಿತ್ವ ವಿಕಸನವೇ ಒಂದು ಮೋಕ್ಷ. ಮುಕ್ತಿ ನೈಜ ಸುಖಾನುಭೂತಿ ಅಮಲಾ ಭಕ್ತಿಷ್ಠ ತತ್ಸಾಧನ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಮುಕ್ತಿ ಅಂತ ಹೇಳಿದ್ರೆ ಏನು? ನೈಜ ಸುಖಾನುಭೂತಿ, ನೈಜವಾಗಿರತಕ್ಕಂತಹ ಆತ್ಮ ಸಂತೋಷ ಯಾರ ಹತ್ರ ಇದೆ? ಯಾರ ಹತ್ರವೂ ಇಲ್ಲ. ಆತ್ಮ ಸಂತೋಷ ಅಂತ ಹೇಳಿದ್ರೆ ಒಂದು ಗಳಿಗೆ ಬಂದ್ರೆ ಇನ್ನೊಂದು ಗಳಿಗೆ ಅದು ಹೋಗಿಬಿಡ್ತದೆ. ನೈಜ ಸುಖಾನುಭೂತಿ ಅಮಲ ಭಕ್ತಿಷ್ಠ ತತ್ಸಾಧನ. ಅದನ್ನು ಸಾಧನೆ ಮಾಡಬೇಕಾದ್ರೆ ಭಗವಂತನ ಮೇಲೆ ಭಕ್ತಿ ಬೇಕು, ಅದು ನಿರಂತರ ಆಗಬೇಕು. ಈತೆಯಲ್ಲಿ ಹೇಳ್ತಾನೆ, ಯಾವಾಗ ಮುಕ್ತಿ ಪಡೀತಾನೆ ಅಂತ ಹೇಳಿದ್ರೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ
ಸಲ ಮನುಷ್ಯ ಜನ್ಮ ಸಿಕ್ಕಿದ್ರೆ ಮುಕ್ತಿ ಆಗುವುದಿಲ್ಲ. ಬಹುನಾಂ, ಅದು 100,000 ಗೊತ್ತಿಲ್ಲ. ಬಹು ಶಬ್ದಕ್ಕೆ ಎಷ್ಟು ಅಂತೇಳಿ ಲಿಮಿಟ್ ಇಲ್ಲ. ಎಷ್ಟೋ ಜನ್ಮಗಳನ್ನು ನಾವು ಪಡೆದು ನಾವು ಒಳ್ಳೆಯ ಕೆಲಸವನ್ನು ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಸುಮ್ಮನೆ ಇಲ್ಲದೆ ಜ್ಞಾನ ಇಲ್ಲದ ಕೆಲಸ ಮಾಡಿದ್ರೆ ಪ್ರಯೋಜನ ಇಲ್ಲ. ಆಗ ಭಟ್ರು ಹೇಳಿದ್ರು ಏನಂತ ಹೇಳಿದ್ರೆ, ಜ್ಞಾತ್ವಾ ಪ್ರಾರಬ್ಧೆ ಕುರುವೇತ, ಎಲ್ಲವನ್ನು ನಾವು ತಿಳ್ಕೊಂಡು ಮಾಡಬೇಕು ಅಂತ ಹೇಳಿ. ಜ್ಞಾನವಾನ್ ಮಾಂ ಪ್ರಪಂಚತೆ, ಬಹುಜನ್ಮ ಆದ ನಂತರ ಒಳ್ಳೆಯ ಜ್ಞಾನಿಯಾದವನು ನನ್ನನ್ನು ಸೇರುತ್ತಾನೆ ಅಂತೇಳಿ. ಇದು ಪರಮ ಮುಕ್ತಿ ಅಂತೇಳಿ. ಅಂತಹ ಮುಕ್ತಿ ಸಿಗಬೇಕಾದ್ರೆ ನಮ್ಮ ಅನುಗ್ರಹವೂ ಬೇಕು, ಭಕ್ತಿಯೂ ಬೇಕು, ಜ್ಞಾನವೂ ಬೇಕು. ನಹಿಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕಿಂತ ಪವಿತ್ರವಾಗಿರತಕ್ಕಂಥದ್ದು ಈ ಭೂಮಿಯಲ್ಲಿ ಯಾವುದೂ ಇಲ್ಲ. ಹಾಗಾಗಿ ನಾವು ದೇವಿ ಮಹಾತ್ಮೆಯನ್ನು ಕೇಳಬೇಕು. ಕೇಳಿದಾಗ ನಮ್ಮ ಮನಸ್ಸು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಉಂಟು. ಇದು ಹೇಗಾಗ್ತದೆ? ಇದಕ್ಕೆ ಏನಾದರೂ ಉದಾಹರಣೆ ಉಂಟಲ್ಲ. ವಾಲ್ಮೀಕಿ ಮಹರ್ಷಿಗಳು ಮುಂಚೆ ಏನಾಗಿದ್ರು? ಅವರೊಂದು ಬೇಡ ಆಗಿತ್ತು. ಕಾಡಿನಲ್ಲಿ ಒಂದು 50 ಜನರನ್ನು ಸೇರಿಸಿಕೊಂಡು ಬೇಟೆಯಾಡುವಂಥದ್ದು. ಯಾರಾದರೂ ನಮ್ಮಂಥವರು ಹೋದರೆ ಅವರನ್ನು ದರೋಡೆ ಮಾಡಿ ಅವರ ಕಿವಿಯಲ್ಲಿದ್ದದ್ದನ್ನು, ಚೈನನ್ನು, ಕರಿಮಣಿಯನ್ನೆಲ್ಲ ಕದ್ದುಕೊಂಡು ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದ್ದಾರೆ. ಯಾರು? ವಾಲ್ಮೀಕಿ ಮಹರ್ಷಿ ಅವರ ಹಿಂದಿನ ಜೀವನ. ಒಂದು ಸಲ ಸಪ್ತಋಷಿಗಳು ಅಲ್ಲಿಗೆ ಬರ್ತಾರೆ. ಸಪ್ತಋಷಿಗಳ ಚೀಲವನ್ನು ತಗೊಳ್ತಾರೆ. ಏನಾದರೂ ಉಂಟಾ ಅಂತೇಳಿ. ಅದರಲ್ಲಿ ಏನೂ ಇರಲಿಲ್ಲ, ಸ್ವಲ್ಪ ವೈರಾಸ ಎಲ್ಲ ಇತ್ತಷ್ಟೇ. ಆದರೆ ಸಪ್ತರ್ಷಿಗಳು ಹೇಳ್ತಾರೆ, ಉಪದೇಶ ಕೊಡ್ತಾರೆ ಆ ವಾಲ್ಮೀಕಿಗೆ. ಅವರ ಹೆಸರು ಬೇರೆ ಇರಬೇಕು. ಅಪ್ಪ, ನೀನು ಹೀಗೆ ದರೋಡೆ ಮಾಡುವಂತಹದ್ದು, ಕಳ್ಳತನ ಮಾಡುವಂತಹದ್ದು, ಅದೇ ರೀತಿಯಾಗಿ ಪ್ರಾಣಿಗಳ ವಧೆ ಮಾಡುವಂತಹದ್ದು, ಇದೆಲ್ಲ ನಿಮಗೆ ಪಾಪದ ರೀತಿಯಲ್ಲಿ ಮರಕ್ಕೆ ಬಂಧಣಿಗೆ ಅಂತೇಳಿ ಒಂದು ಸುತ್ತಿರ್ತದೆ, ಅದೇ ರೀತಿಯಾಗಿ ಸುತ್ತಿಕೊಂಡಿರ್ತದೆ. ನೀನು ಇದರಿಂದ ಇನ್ನಿನ್ನ ಜನ್ಮ ಏನಾಗ್ತದೆ ಅಂತ ಹೇಳಿದ್ರೆ ಕೂಡ ಹುಪ್ಪಟೆಯಾಗಿ ಹುಟ್ಟುವಂತಹ ಪರಿಸ್ಥಿತಿ ನಿನಗೆ ಬರ್ತದೆ. ಮನುಷ್ಯ ಜನ್ಮ ಸಿಕ್ಕಿದೆ ನಿನಗೆ, ನೀನು ಈ ರೀತಿ ಮಾಡಿ ಪಾಪ ಕಟ್ಟಿಕೊಳ್ಳುವುದಲ್ಲ, ನೀನು ಸರಿಯಾದ ದಾರಿಯಲ್ಲಿ ಹೋಗು ಅಂತೇಳಿ 7 ಋಷಿಗಳು ಅವರಿಗೆ ಉಪದೇಶ ಕೊಡ್ತಾರಂತೆ. ಆ ಉಪದೇಶ ಕೇಳಿಕೊಂಡಂತಹ ಆ ಇದು ಬೇಡ ನಿರಂತರ ಸಪ್ತಋಷಿಗಳ ಮಂತ್ರೋಪದೇಶ ತಗೊಂಡು ತಪಸ್ಸು ಮಾಡಿ ಮುಂದಕ್ಕೆ ಏನಾಗ್ತಾನೆ? ವಾಲ್ಮೀಕಿ ಮಹರ್ಷಿ ಆಗ್ತಾನೆ. ಅವನ ಶರೀರದಲ್ಲೆಲ್ಲ ಹುತ್ತ ಬೆಳೆಯುತ್ತದಂತೆ. ಹುತ್ತ ಬೆಳೆದು ಅವನಿಗೆ ಭಗವಂತನ ದರ್ಶನ ಆಗ್ತದೆ. ಭಗವಂತನ ದರ್ಶನ ಆಗಿ ಅವನಿಗೆ ಏನು ಗೊತ್ತಿರಲಿಲ್ಲ, ಒಂದು ಓಂಕಾರ ಹೇಳಲಿಕ್ಕೆ ಗೊತ್ತಿಲ್ಲ, ಒಂದು ರಾಮ ಅಂತ ಹೇಳಿ ಗೊತ್ತಿರಲಿಲ್ಲ ಅವನಿಗೆ. ಪರಮ ಜ್ಞಾನ ಬಂತು, ವಾಲ್ಮೀಕಿ ರಾಮಾಯಣ ಅಂತ ಹೇಳಿ ಬಂತು. ನೋಡಿ, ನಾವೆಲ್ಲ ಶಾಲೆಗೆ ಹೋಗ್ಬೇಕು, ಶಾಲೆಗೆ ಹೋಗಿಯೇ ಕಲಿಬೇಕಷ್ಟೇ. ಅಂದ್ರೆ ಭಗವಂತನ ಕೃಪೆಯಿಂದ ನಮಗೆ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಭಗವಂತನ ಅನುಗ್ರಹದಿಂದಲೇ ಜ್ಞಾನ ಬಂತು. ಹಾಗಾಗಿ ಕೇಳುವುದರಿಂದ ಅವ ಬದಲಾವಣೆ ಆದ. ಎಷ್ಟೋ ಜನ ಕಥೆಗಳನ್ನು ಕೇಳುವ ಮೂಲಕ ಬದಲಾವಣೆ ಆಗುತ್ತಾರೆ. ಅದಕ್ಕೆ ನವವಿಧ ಭಗವತಿಯಲ್ಲಿ ಪ್ರಪ್ರಥಮ ಮೊದಲನೆಯದ್ದು ಶ್ರವಣಂ. ಶ್ರವಣಂ ಕೀರ್ತನಂ ವಿಷ್ಣು, ಕೀರ್ತನಂ ವಿಷ್ಣು, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸತ್ಯಂ, ಆತ್ಮನಿವೇದನಂ. 9 ರೀತಿಯ ಭಕ್ತಿಗಳನ್ನು ಭಾಗವತದಲ್ಲಿ ಹೇಳ್ತಾರೆ. ಅದರಲ್ಲಿ ಶ್ರವಣ ಮತ್ತೆ ಕೀರ್ತನ ಅಂದ್ರೆ ಭಜನೆ ಮಾಡುವಂತಹದ್ದು. ವಿಷ್ಣು ಸ್ಮರಣಂ, ಅವನನ್ನು ಸ್ಮರಿಸಬೇಕಂತ ನಾವು ಯಾವಾಗಲೂ ಕೂಡ. ನಾವು ಯಾವ ಕೆಲಸದಲ್ಲಿ ಹೆಂಗಸರೆಲ್ಲ ಅಡಿಗೆ ಮಾಡ್ತಾ ಇರ್ತಾರೆ, ಅಡಿಗೆ ಮಾಡಿದಾಗ ಯಾವುದೋ ಒಂದು ಪದ್ಯವನ್ನು ಕೇಳುವುದಲ್ಲ, ಭಗವಂತನ ಸ್ಮರಣೆ ಇದ್ರೆ ನಮ್ಮ ಅಡಿಗೆ ಅದು ಪ್ರಸಾದ ಆಗುತ್ತದೆ ಅಂತ ಹೇಳಿ. ನೀವು ಅಡಿಗೆಯನ್ನು ಮಾಡುವಾಗ ದೇವರನ್ನು ಸ್ಮರಿಸಿಕೊಂಡು ಅಡಿಗೆ ಮಾಡಿ. ನೀವು ಮಾಡಿದಕ್ಕಂತಹ ಅನ್ನ ಅದು ಊಟ ಅಲ್ಲ ಸ್ವಾಮಿ, ಅದು ಭೋಜನ ಪ್ರಸಾದ ಆಗ್ತದೆ. ನಾವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದಾಗ ಏನೋ ಒಂದು ಹಾಡನ್ನು ಬಾಯಲ್ಲಿ ಹಾಡ್ತಾ ಸ್ನಾನ ಮಾಡಿದ್ರೆ ಕಾಗೆ ಸ್ನಾನ, ಅದು ಕಾಕಸ್ನಾನ ಫಲ ಅಂತೇಳಿ ಆಗ್ತದೆ, ಕಾಗೆ ಸ್ನಾನ ಆಗ್ತದೆ. ಅದೇ ರೀತಿಯಾಗಿ ಬಚ್ಚಲು ಮನೆಗೆ ಹೋಗಿ ಒಂದು ಸ್ವಲ್ಪ ನೀರನ್ನು ನಾವು ಹಾಕಿಕೊಂಡ್ರೆ ಗಂಗೆ 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 ಅಂತ ಹೇಳಿ ಸ್ಮರಣೆ ಮಾಡಬೇಕು. ಗಂಗಾ ಗಂಗೇತಿ ಯೋಬ್ರೂಯಾತ್ ಯೋಜನಾನಾಂ ಶತೈರಪಿ ವಿಷ್ಣು ಲೋಕಂ ಸಗಚ್ಚತಿ ಅಂತ ಹೇಳ್ತಾರೆ. ಗಂಗೆಯನ್ನು ಸ್ಮರಣೆ ಮಾಡಿದ್ರೆ ಗಂಗೆಯ ಸ್ನಾನ ಮಾಡಿದ ಪುಣ್ಯ ಬರ್ತದೆ. ಸುಮ್ಮನೆ ಏನೋ ಒಂದು ನೆನೆಸಿಕೊಂಡು ಸ್ನಾನ ಮಾಡಿದ್ರೆ ಪುಣ್ಯವಿಲ್ಲ. ಕಾಗೆ ಸ್ನಾನ, ಕಾಕಸ್ನಾನ ಫಲ ಅಂತ ಹೇಳಿ. ನಾವು ಹೆಂಗಸರೆಲ್ಲ ಒಂದು ಸ್ವಲ್ಪ ಹೂವನ್ನೆಲ್ಲ ತಗೊಂಡು ಬರ್ತಾರೆ. ಹೂ ತಗೊಂಡು ಬಂದು ಎಲ್ಲ ಮುಡಿಸಿಕೊಳ್ತಾರೆ.
ಚಂದ ಮಾಡಿ ಉಳಿಸಿಕೊಳ್ತಾರೆ, ಚಂದ ಕಾಣಬೇಕು ಅಂತೇಳಿ. ಏನು ಸುಮ್ಮನೆ ಇಲ್ಲದೆ ಒಂದು ಚಂದ ಕಾಣ್ತಾರೆ ಅಷ್ಟೇ, ಮತ್ತೆ ಏನು ಪ್ರಯೋಜನ ಇಲ್ಲ. ಅದೇ ಹೂವನ್ನು ದೇವರಿಗೆ ಒಳ್ಳೆಯ ಮಾಲೆ ಹಾಕಿ, ಮಲ್ಲಿಗೆ ಹೂವನ್ನು ಮಾಲೆ ಹಾಕಿ, ಜಗನ್ಮಾತೆ ನಿನ್ನ ಒಂದು ಚಂದವನ್ನು ಈ ಕಣ್ಣಿನಲ್ಲಿ ನಾನು ನೋಡಿದ್ದೇನೆ ಅಂತ ಹೇಳಿ ಆ ಪ್ರಸಾದವನ್ನು ತಲೆಯಲ್ಲಿಟ್ಟುಕೊಳ್ಳಿ. ದೇವರು ಎಲ್ಲ ಕಡೆ ಇರ್ತಾನೆ, ನಮ್ಮ ಒಟ್ಟಿಗೂ ಕೂಡ ಇರ್ತಾನೆ. ಅದೇ ರೀತಿಯಾಗಿ ನಾವು ಊಟ ಮಾಡಬೇಕು. ಊಟ ಮಾಡಿ ಬಟ್ಟಲಲ್ಲಿ ಊಟ ಮಾಡ್ತೇವೆ ನಾವು. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಈ ಬಟ್ಟಲಲ್ಲೆಲ್ಲ ಊಟ ಮಾಡೋದಕ್ಕೆ ತಪ್ಪು ಅಂತ ಹೇಳುವುದಲ್ಲ, ನಾನು ಫಲ ಇಲ್ಲ ಅಂತ ಹೇಳುದಷ್ಟೇ. ತೇತು ಅಘಂ ಗುಂಜತೆ ಪಾಪಾಹ. ಆ ಬಟ್ಟಲಲ್ಲಿ ನಾವು ಊಟ ಮಾಡಿದ್ರೆ ಅವರು ಪಾಪವನ್ನೇ ಉಣ್ಣುವಂತಹ ಫಲವೇ ಸಿಗುತ್ತದೆ ಅಂತ ಹೇಳಿ, ಅದೇ ಒಂದು ಊಟವನ್ನು ಆ ಅನ್ನವನ್ನು ನೋಡಿ, ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಅಂತೇಳಿ ಅನ್ನಪೂರ್ಣೆಯನ್ನು ಒಂದು ಗಳಿಗೆ ಸ್ಮರಣೆ ಮಾಡಿಕೊಳ್ಳಿ. ಆ ಭೋಜನ ಪ್ರಸಾದ ಭೋಜನ ಆಗ್ತದೆ. ಅದೇ ರೀತಿಯಾಗಿ ಒಂದು ಗ್ಲಾಸ್ ನೀರು ಕುಡಿದಾಗಲೂ ಕೂಡ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದ್ರೆ ಆ ನೀರೇ ನಮಗೆ ತೀರ್ಥ ಆಗ್ತದೆ ಅಂತ ಹೇಳಿ ನಮ್ಮ ಜೀವನ ಹೀಗೆ ಬೇಕು. ಇದು ನಾನು ಹೇಳಿದಂತಹ ಒಂದು ಚೌಕಟ್ಟಿನ ಜೀವನ ಅಂತ ಹೇಳಿ ನಮ್ಮ ಜೀವನವನ್ನು ನಾವೇ ಬದಲಾವಣೆ ಮಾಡಬೇಕಷ್ಟೇ ಹೊರತಾಗಿ ಬೇರೆ ಯಾರು ಕಿವಿ ಹಿಂಡಿ ನಮ್ಮನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವೇ ಬದಲಾವಣೆ ಮಾಡಿಕೊಂಡ್ರೆ ಅಂತಹ ವ್ಯಕ್ತಿಗೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯ. ಉದ್ಧರೇತ್ ಆತ್ಮನಾತ್ಮಾನಂ ಆತ್ಮಾನಮವಸಾದೇತ್ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನ ಅಂತ ಹೇಳ್ತಾರೆ. ನನಗೆ ನಾನೇ ಶತ್ರು, ನನಗೆ ನಾನೇ ಮಿತ್ರ, ನಾನು ಯಾವುದನ್ನು ಉಳಿಸಿಕೊಳ್ಬೇಕು ಅಂತ ಹೇಳಿ ಇರುವುದಷ್ಟೇ. ಎರಡೇ ನನಗೆ ಇರತಕ್ಕಂತಹ ಆಪ್ಷನ್. ಹಾಗಾಗಿ ನಮ್ಮ ಬೆಳಿಗ್ಗಿನಿಂದ ಸಾಯಂಕಾಲದ ತನಕ ಏನು ನಾವು ಕೆಲಸ ಮಾಡ್ತೇವೆ ಅದೆಲ್ಲ ಧರ್ಮದ ಚೌಕಟ್ಟಿನಲ್ಲಿ ಬಂದಾಗ ಮಾತ್ರ ಮೋಕ್ಷ ಸಿಗಲಿಕ್ಕೆ ಸಾಧ್ಯ. ಈಗಿನ ಕಾಲದಲ್ಲಿ ಏನುಂಟು, ಆ ಕಡೆ ಧರ್ಮವನ್ನು ಬಿಟ್ಟಿದ್ದಾರೆ, ಈ ಕಡೆವನ್ನು ಮೋಕ್ಷವನ್ನು ಬಿಟ್ಟಿದ್ದಾರೆ. ಅರ್ಥ ಕಾಮ ದುಡ್ಡು ಒಂದು ಆಗಬೇಕು, ಇದರಲ್ಲೇ ನಮಗೆ ಮನಸ್ಸಿರುವುದಷ್ಟೇ ಹೊರತಾಗಿ ಈ ಧರ್ಮವನ್ನು ಬಿಟ್ಟಿದ್ದೇವೆ, ಕಾಮವನ್ನು ಬಿಟ್ಟಿದ್ದೇವೆ. ನಾವು ಪ್ರಾತಃ ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರಂತಥ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಬೆಳಿಗ್ಗೆಯಿಂದ ಸಾಯಂಕಾಲ, ಸಾಯಂಕಾಲದಿಂದ ರಾತ್ರಿ ತನಕ ಹೀಗೆ ಮಾಡ್ತಾ ಇರುವುದು. ಹಾಗೆ ಏನು ನಾವು ಕೆಲಸ ಮಾಡ್ತೇವೆ ಅದೆಲ್ಲವೂ ನಿನ್ನ ಪೂಜೆ ಆಗಿರಲಿ ಭಗವಂತ ಅಂತ ಹೇಳುವಂತಹದ್ದೇ ಧರ್ಮ. ಹಾಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ವಿಧ ಪುರುಷಾರ್ಥಗಳನ್ನು ಸಾಧಿಸುವಂತಹದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಇದಕ್ಕೆ ಶ್ರವಣ ಬೇಕು ಅಂತ ಹೇಳಿ, ಅದಕ್ಕೆ ದೇವಿ ಮಹಾತ್ಮೆಯ ಕಥೆಯನ್ನು ಹೇಳಬೇಕು ಅಂತ ಹೇಳಿ ನಮ್ಮ ಹತ್ರ ಹೇಳಿದ್ದಾರೆ. ದೇವಿಗೆ ಈ ದೇವಿ ಮಹಾತ್ಮೆ ಅಂತ ಹೇಳುವ ಒಂದು ಹೆಸರು ಉಂಟಲ್ಲ, ಇದಕ್ಕೆ ಸಪ್ತಶತಿ ಅಂತ ಹೇಳಿ ಇನ್ನೊಂದು ಹೆಸರು ಉಂಟು. 700 ಶ್ಲೋಕಗಳು ಅಂತ ಹೇಳಿ. ಸಪ್ತ ಅಂತ ಹೇಳಿದ್ರೆ 700, ಶತಿ 7, ಶತ ಅಂತ ಹೇಳಿದ್ರೆ 100, 700 ಶ್ಲೋಕಗಳು. ಈ ಭಗವದ್ಗೀತೆಯಲ್ಲೂ ಕೂಡ 700 ಶ್ಲೋಕಗಳು. ಭಗವದ್ಗೀತೆ ಒಂದು ವ್ಯಕ್ತಿಯು ಹೇಗೆ ಸವಾಲುಗಳನ್ನು ಎದುರಿಸಬಹುದು. ನಮಗೆ ಸವಾಲುಗಳು ಸಾಕಷ್ಟು ಬರ್ತವೆ ಜೀವನದಲ್ಲಿ, ಪ್ರತಿಯೊಬ್ಬನಿಗೂ ಕೂಡ ಬರಬಹುದು. ಅದು ಪೂಜೆ ಭಟ್ರಿಗೂ ಕೂಡ ಸವಾಲುಗಳು ಬರ್ತದೆ. ನಾವು ಅದನ್ನು ಹೇಗೆ ಎದುರಿಸಬಹುದು ಅಂತ ಹೇಳುವಂತಹದ್ದು ಭಗವದ್ಗೀತೆಯ 700 ಶ್ಲೋಕಗಳು ಹೇಳ್ತಾರೆ. ಅದೇ ರೀತಿ ದುರ್ಗಾ ಸಪ್ತಶತಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ದೇವಿ ಯಾವ ರೀತಿಯಲ್ಲಿ ಈ ಚರಾಚರ ಜಗತ್ತಿನಲ್ಲಿ ಎಲ್ಲ ಪಶುಗಳನ್ನು, ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಮನುಷ್ಯರನ್ನು ಒಳ್ಳೆಯ ರೀತಿಯಾಗಿ ಚೇತನಾ ರೂಪದ ಚೈತನ್ಯ ರೂಪದಲ್ಲಿ ನಡೆಸ್ತಾ ಇದ್ದಾಳೆ ಅಂತ ಹೇಳುವಂತಹದ್ದನ್ನು ದೇವಿ ಮಾತ್ರ ಹೇಳ್ತಾರೆ. ಅದರಲ್ಲಿ 2 ಉಂಟು, ಜ್ಞಾನವೂ ಉಂಟು. ದೇವಿ ಯಾವ ರೀತಿಯಾಗಿ ನಮ್ಮನ್ನೆಲ್ಲ ನಡೆಸ್ತಾ ಇದ್ದಾಳೆ. ನಾವು ಹೇಳ್ತೇವೆ, ನಾನು ಮಾಡಿದೆ, ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ ಅಂತ ಹೇಳಿ. ತಪ್ಪು ಮಾಡಿದ್ರೆ ಯಾರು ಹೇಳುವುದಿಲ್ಲ, ಅದು ದೇವರು ಮಾಡಿಸಿದ್ದು, ಗ್ರಾಚಾರ ಆಯಿತು ಅಂತ ಹೇಳಿ ಹೇಳ್ತಾರೆ. ತಪ್ಪು ಮಾಡಿದ್ರೆ ದೇವರಿಗೆ ಅದು, ಒಳ್ಳೆಯದನ್ನು ಮಾಡಿದರೆ ಅದು ನಾನು ಮಾಡಿದೆ ಅಂತ ಹೇಳಿ ಒಂದು ಹೆಗ್ಗಳಿಕೆ. ಯಾವುದು ಅಲ್ಲ. ದೇವರನ್ನು ಯಾರು ನಂಬಿ ಇರ್ತಾರೆ ಅವರ ಕೈಯಲ್ಲಿ ದೇವಿ ತಪ್ಪು ಮಾಡಿಸುವುದಿಲ್ಲ.
ಯಾರು ದೇವರನ್ನು ನಂಬುವುದಿಲ್ಲ ಅವರು ಹಂತ ಹಂತದಲ್ಲಿ ತಪ್ಪು ಮಾಡಿಕೊಂಡು ಹೋಗ್ತಾರೆ. ಇದು ದೇವಿ ಮಹಾತ್ಮೆ ಹೇಳ್ತಾರೆ. ಅಂತಹ ದೇವಿ ಮಹಾತ್ಮೆಗೆ ಬಹಳವಾಗಿರತಕ್ಕಂತಹ ಶಕ್ತಿ ಉಂಟು. ಇದು ಬರತಕ್ಕಂತಹದ್ದು ಮಾರ್ಕಾಂಡೇಯ ಪುರಾಣದಲ್ಲಿ. ನಾವೆಲ್ಲ ಕೇಳಿರ್ಬೋದು 18 ಪುರಾಣಗಳು, ಅದರಲ್ಲಿ ಮಾರ್ಕಾಂಡೇಯ ಪುರಾಣ ಅಂತ ಹೇಳಿದ್ರೆ ಬಹಳ ವಿಶಿಷ್ಟತೆ ಉಂಟು. ಆ ಮಾರ್ಕಾಂಡೇಯ ಪುರಾಣದಲ್ಲಿ ಮೊಟ್ಟ ಮೊದಲು ಕ್ರೌಷ್ಟ್ರಿಕಿ ಅಂತ ಹೇಳಿ ಒಬ್ಬ ಶಿಷ್ಯ, ಹೀಗೆ ಒಂದು ಆಶ್ರಮ ಇತ್ತು ಒಂದು ಕಡೆ. ಇದು ಕೂಡ ಒಂದು ಆಶ್ರಮವೇ, ಇಲ್ಲಿ ಯಾವ ರಗಳೆಯೂ ಇಲ್ಲ. ಬಂದು ಕೂತ್ರೆ ಎಲ್ಲ ಕಡೆ ದೈವಿಕ ಶಕ್ತಿಗಳು ಸಂಚಾರ ಮಾಡುವ ಒಂದು ದೃಶ್ಯ ನಮ್ಮ ಮನಸ್ಸಿನಲ್ಲಿ ಕಾಣ್ತದೆ. ಎಲ್ಲ ಕಡೆ ಆ ದೈವಿಕ ಶಕ್ತಿಗಳು ಸಂಚಾರ ಮಾಡಿ ಒಂದು ಖುಷಿಯಿಂದ ಇದ್ದಾವೆ. ಅಂತಹ ಆಶ್ರಮದಲ್ಲಿ ಕ್ರೌಷ್ಟ್ರಿಕಿ ಎಂಬ ಋಷಿ ತನ್ನ ಗುರುಗಳಾಗಿರತಕ್ಕಂತಹ ಮಾರ್ಕಾಂಡೇಯರಲ್ಲಿ ಕೇಳ್ತಾರಂತೆ, ಗುರುಗಳೇ, ಎಲ್ಲ ಕಡೆ ದೇವಿ ಮಹಾತ್ಮೆ ಮಾತೃ ಹಾಗೆ ಹೀಗೆ ಎಲ್ಲ ಹೇಳ್ತಾರೆ, ದೇವಿಯನ್ನು ಕೊಂಡಾಡ್ತಾ ಇದ್ದಾರೆ, ಏನು ಈ ದೇವಿಯ ಮಹಾತ್ಮೆ ಅಂತ ಹೇಳಿ. ಆಗ ಮಾರ್ಕಾಂಡೇಯ ಋಷಿಗಳು ತನ್ನ ಶಿಷ್ಯನಿಗೆ ಹೇಳಿದಕ್ಕಂತಹದ್ದೇ ದೇವಿ ಮಹಾತ್ಮೆ. ಇದು ಯಾವಾಗ ಪ್ರಕಟ ಆಯಿತು? ಪ್ರಕಟ ಆಗಲಿಕ್ಕೆ ಒಂದು ಪೀಠಿಗೆ ಇದೆ. ಯಾವುದಕ್ಕೊಂದು ಪೀಠಿಗೆ ಬೇಕಲ್ಲ. ನೀವೊಂದು ದೇವಸ್ಥಾನಕ್ಕೆ ಕಟ್ಟಲಿಕ್ಕೆ ಹೊರಟಿದ್ದೀರಿ, ರಾಜರಾಜೇಶ್ವರಿ ದೇವಸ್ಥಾನ, ಅದು ಕಟ್ಟಲಿಕ್ಕೂ ಕೂಡ ಒಂದು ಪೀಠಿಗೆ ಬೇಕು. ಪೀಠಿಗೆ ಇಲ್ಲದೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಒಂದು ಸ್ವಾರೋಚಿ ಶೇಖರೇ ಪೂರ್ವಂ ಚೈತ್ರವಂಶ ಸಮುದ್ಭವ ಸುರಥೋ ರಾಮರಾಜ ಭೂತ್ ಸಮಸ್ತೆ ಕ್ಷಿತಿ ಮಂಡಲೆ ಅಂತೇಳಿ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದು ಮನ್ವಂತರ ಸೃಷ್ಟಿಕಾಲ ಆಗಿ ತುಂಬ ಸಮಯ ಆಯಿತು. ಸ್ವಾರೋಚಿಷ ಮನ್ವಂತರ ಅಂತ ಒಂದು ಮನ್ವಂತರಕ್ಕೆ ಹೆಸರು. ಅಲ್ಲಿ ಆ ಸಂದರ್ಭದಲ್ಲಿ ಸುರಥ ಎಂಬ ಒಂದು ರಾಜ ಇದ್ದಂತೆ. ಆ ರಾಜ ತನ್ನ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಸಾಧಿಸಲೈಸ್ತಾ ಇದ್ದಂತೆ. ಅದಕ್ಕೆ ರಾಮರಾಜ್ಯ ಅಂತ ಹೇಳಿ ಹೆಸರು. ರಾಮರಾಜ್ಯ ಅಂತ ಹೇಳಿದ್ರೇನು? ರಾಮ ರಾಜ್ಯದ ಕಾಲದಲ್ಲಿ ಒಂದು ವ್ಯಕ್ತಿಗೂ ಕೂಡ ಅನ್ಯಾಯ ಆಗ್ತಿರ್ಲಿಲ್ಲ. ಒಂದು ವ್ಯಕ್ತಿಗೆ ಏನಾದರೂ ದುಃಖ ಬಂದರೂ ಕೂಡ ರಾಮನೇ ಖುದ್ದಾಗಿ ಹೋಗ್ತಿದ್ದ. ಸುರಥನು ಕೂಡ ತನ್ನ ಮಕ್ಕಳನ್ನು ಹೇಗೆ ನೋಡಿಕೊಳ್ತಾರೆ ಒಂದು ತಂದೆ ತಾಯಿ, ಅದೇ ರೀತಿಯಾಗಿ ಎಲ್ಲ ಪ್ರಜೆಗಳನ್ನು ನೋಡಿಕೊಳ್ತಾ ಇದ್ದ. ಮಂತ್ರಿಗಳು ಎಲ್ಲರೂ, ಹೆಂಡತಿ ಮಕ್ಕಳು ಎಲ್ಲ ಸುಖಿಗಳಾಗಿದ್ದರು. ನೋಡಿ, ಕಾಲಸ್ಯ ಕುಟಿಲಾಗತಿ. ನಮ್ಮ ಜೀವನದಲ್ಲೂ ಅಂತಹ ಘಟನೆಗಳು ಬಂದೇ ಬರ್ತದೆ. ಕಾಲದೋಷ ಅಂತ ಹೇಳುವಂತಹದ್ದು ಸುರಥನಿಗೆ ಹೊಡೆಯಿತು. ಏನಾಯಿತೋ ಏನೋ ಗೊತ್ತಿಲ್ಲ, ಮಂತ್ರಿಗಳು ಕುತಂತ್ರ ಮಾಡಲಿಕ್ಕೆ ಶುರು ಮಾಡಿದರು. ಎಲ್ಲ ಆಡಳಿತ ವರ್ಗದವರು ಕೂಡ ಈ ರಾಜನ ವೈಭವವನ್ನು ನೋಡಿ ಹೊಟ್ಟೆ ಕಿಚ್ಚು ಬರಲಿಕ್ಕೆ ಶುರುವಾಯಿತು. ರಾಜನಿಗೆ ಎಲ್ಲ ಕಡೆ ಹೆಸರಿದೆ ಅಂತ ಹೇಳಿ ಒಂದು ರೀತಿಯಾಗಿರತಕ್ಕಂತಹ ಮಾತ್ಸರ್ಯ ಬರಲಿಕ್ಕೆ ಶುರುವಾಯಿತು. ಎಲ್ಲರೂ ಸೇರಿಕೊಂಡು, ಹೆಂಡತಿ ಮಕ್ಕಳು ಕೂಡ ಈ ಮಂತ್ರಿಗಳೊಟ್ಟಿಗೆ ಸೇರಿಕೊಂಡು ಏನೋ ಒಂದು ಘಟನೆಯನ್ನು ಹಿಡ್ಕೊಂಡು ರಾಜನನ್ನು ದಬ್ಬಿಬಿಟ್ಟರು, ರಾಜ್ಯದಿಂದಲೇ ಹೊರಹಾಕಿದ್ರು. ಎಂತಹ ಒಂದು ಪರಿಸ್ಥಿತಿ! ಇಂತಹ ಪರಿಸ್ಥಿತಿ ನಮಗೂ ಕೂಡ ಬರಬಹುದು, ಬರಬಾರದು ಅಂತೇಳಿ ನಾವು ದೇವಿಯಂತ ಪ್ರಾರ್ಥನೆ ಮಾಡುವಂಥದ್ದು. ಕಾಲ ಯಾವ ರೀತಿ ಕೆಲವು ದೇಶದಿಂದಲೇ ಒದ್ದೋಡಿಸ್ತಾರೆ, ನಮಗೆ ಹೇಳಲಿಕ್ಕಾಗುವುದಿಲ್ಲ. ಕೆಲವು ಮನೆಯಿಂದ ಒದ್ದೋಡಿಸ್ತಾರೆ, ಹೇಳಲಿಕ್ಕಾಗುವುದಿಲ್ಲ. ಸುರಥನಿಗೆ ಎಷ್ಟು ದೊಡ್ಡ ಸಾಮ್ರಾಜ್ಯದ ಅಧಿಪತಿಯಾಗಿದ್ದರೂ ಕೂಡ ಮನೆಯಿಂದ ಹೊರಗೆ ಹೋಗತಕ್ಕಂತಹ ದುಸ್ಥಿತಿ ಉಂಟಾಯಿತು. ಏಕಾಕಿ ಹಯಮಾರುಹ್ಯ ಜಗಾಮ ಗಹನಂಬನ. ಒಬ್ಬಂಟಿಯಾಗಿ ಇಡೀ ರಾಜ್ಯದ ಅಧಿಕಾರಿಯವನು ಕಾಡಿನ ಪ್ರದೇಶದಲ್ಲಿ ಹೋಗ್ತಾನೆ. ಅಲ್ಲಿ ಒಂದು ಸುಂದರವಾಗಿರತಕ್ಕಂತಹ ಆಶ್ರಮ ಇತ್ತು. ಇದೇ ರೀತಿ ಎಲ್ಲ ಯಜ್ಞಯಾಗಾದಿಗಳಾಗುತ್ತಾ ಉಂಟು. ಎಲ್ಲರೂ ಕೂಡ ಹೀಗೆ ಉಪನ್ಯಾಸ ಕೇಳ್ತಾ ಇದ್ದಾರೆ, ಭಜನೆ ಮಾಡ್ತಾ ಇದ್ದಾರೆ. ಆ ಆಶ್ರಮ ನೆನಪು ಬಂತು ನನಗೆ. ಆ ಆಶ್ರಮ ಇದೇ ರೀತಿಯಾಗಿರತಕ್ಕಂತಹ ಆಶ್ರಮ. ಪ್ರಸನ್ನ, ಯಾವುದೇ ಒಂದು ಶಬ್ದ ಕೇಳಿಸ್ತಾ ಇಲ್ಲ, ಎಲ್ಲ ಕಡೆ ಮಂತ್ರಗಳು ಘೋಷಗಳು ಕೇಳಿಸ್ತಾ ಇವೆ. ರಾಜ ಹೋಗಿ ಕಣ್ಣು ಮುಚ್ಚಿಯಲ್ಲಿ ಕುಳಿತ, ಈ ರೀತಿ ಕುಳಿತ. ಅದೇ ಸಂದರ್ಭ ಸ್ವಲ್ಪ ಹೊತ್ತು, 1 ದಿವಸ ಆಯಿತು, 2 ದಿವಸ ಆಯಿತು. ರಾಜ ನಮ್ಮ ಹಾಗೆ ಇಲ್ಲಿ ಇಷ್ಟು ಜನ ಇದ್ದಾರೆ, ಅಲ್ಲಿ ಸಾವಿರಾರು ಜನ ಇದ್ರು. ಋಷಿ ಆಶ್ರಮದಲ್ಲಿ ಯಾರು ಬಂದದ್ದು ಯಾರು ಹೋದದ್ದು ಅಂತೇಳಿ ಗೊತ್ತಾಗುವುದಿಲ್ಲ. ಋಷಿಗಳು ಯಜ್ಞಯಾಗಾದಿಗಳನ್ನೇ ಮಾಡ್ತಾ ಇರ್ತಾರೆ. ಅಲ್ಲಿ ಉಪಹಾರಗಳೆಲ್ಲ ನಡೀತಾ ಉಂಟು. ರಾಜನೂ ಕೂಡ ಅದರಲ್ಲಿ ಕಾಲಕ್ಷೇಪ ಮಾಡಿ ಎಲ್ಲ ಯಜ್ಞಗಳನ್ನು ನೋಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಇನ್ನೊಬ್ಬ ವೈಶ್ಯ, ಸಮಾಧಿ ಅಂತೇಳಿ ಅವನ ಹೆಸರು. ಸಮಾಧಿ ಎಂಬ ವೈಶ್ಯ, ನೋಡಿ ಪರಿಸ್ಥಿತಿ ಅವನದು ಕೂಡ ಭಾರಿ ದುಡ್ಡು ಮಾಡಿದ್ದಾನೆ.
ಒಳ್ಳೆಯ ರೀತಿ ಮನೆ ಕಟ್ಟಿದ್ದಾನೆ, ಹೆಂಡತಿ ಮಕ್ಕಳು ಪರಿವಾರಗಳೆಲ್ಲ ಉಂಟು. ಏನೋ ಒಂದು ಕಾರಣದಿಂದ ಹೆಂಡತಿ ಮಕ್ಕಳು ಸಮೇತ ಈ ಸಮಾಧಿಯನ್ನ ದೂರಕ್ಕೆ ದಬ್ಬಿದ್ರು, ಕಠೋರ್ ಮನೆ. ನೋಡಿ, ಕೆಲವು ವಿಚಾರ ನಾವು ಮಾಡುವಾಗ ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡು ಅಂತ ಹೇಳೋದು ಗಾದೆ ಇದೆ. ನಾವೊಂದು ಸಣ್ಣ ಕಾರಣವನ್ನು ಹಿಡಿದುಕೊಂಡು ಒಬ್ಬರನ್ನು ಹೊರಗೆ ಹಾಕಲಿಕ್ಕೆ ಆಗುವುದಿಲ್ಲ. ಅದರ ಒಳಗೆ ನಾವು ಚಿಂತನೆ ಮಾಡಬೇಕು. ಯಾವ ಚಿಂತನೆ ಆಗಲಿಲ್ಲ, ಕಾರಣ ಏನು, ಕಾಲ ಸಿಗಲಿಲ್ಲ ಆಗಲಿ. ಹೀಗೆ ಸಮಾಧಿ ಎಂಬವನು ಕೂಡ ಅದೇ ಆಶ್ರಮಕ್ಕೆ ಬರ್ತಾರೆ. ನಮಗೆ ಆಶ್ರಮಕ್ಕೆ ಬಂದು ನನಗೆ ಯಾಕೆ ಹೀಗಾಯಿತು, ಆದರೂ ಕೂಡ ಅವರ ಸಮಸ್ಯೆ ಏನು ಅಂತ ಕೇಳಿದರೆ, ಎಲ್ಲ ಹೆಂಡತಿ ಮಕ್ಕಳು ಊರಿನವರು ಪ್ರಜೆಗಳೆಲ್ಲ ಇವರನ್ನು ಹೊರಗೆ ಹಾಕಿದ್ರು. ನೆನಪು ಅದೇ, ನನ್ನ ಹೆಂಡತಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ನನ್ನ ಮಂತ್ರಿ ಏನು ಮಾಡ್ತಿದ್ದಾನೆ, ನನ್ನ ಜನರೆಲ್ಲ ಏನು ಮಾಡ್ತಿದ್ದಾರೆ, ಅವರು ಕಷ್ಟದಲ್ಲಿದ್ದಾರೆ ಏನು, ಇದೇ ಚಿಂತೆ, ಮಮಕಾರ. ಪೆಟ್ಟು ತಿಂದರೂ ಕೂಡ ಈ ಮಮಕಾರ ಅನ್ನುವಂಥದ್ದು ಹೋಗುವುದಿಲ್ಲ ಕೆಲವು ಸಲ. ಇವರಿಗಿಬ್ಬರಿಗೂ ಇದೇ ಸಮಸ್ಯೆ. ನೋಡಿ, ಇಡೀ ದೇವಿ ಮಹಾತ್ಮೆಯಲ್ಲಿ ಕೆಲವು ಸಂಕೇತಗಳು, ಇದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಈಗ ಇಲ್ಲಿ ಸುರಥ ಅಂತ ಹೇಳೋ ಒಂದು ರಾಜ. ಸುರಥ ಅಂತ ಹೇಳಿದ್ರೆ ಏನು, ಒಳ್ಳೆಯ ರಥವುಳ್ಳವನು ಅಂತ ಹೇಳಿ. ಒಳ್ಳೆಯ ರಥ ಅಂತ ಹೇಳಿದ್ರೆ ಏನು, ರಥ ಅಂತ ಹೇಳಿದ್ರೆ ಏನು, ನಮಗೆ ನಮ್ಮ ಶರೀರವೇ ಒಂದು ರಥ. ಇದು ಉಪನಿಷತ್ತಿನಲ್ಲಿ ಬರ್ತದೆ. ನಾವು ಅದನ್ನು ನಮಗೆ ಅನ್ವಯಿಸಿಕೊಳ್ಳಬೇಕು. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ. ಪರಮಾತ್ಮನು ನಮಗೆ ಕೊಟ್ಟ ರಥ ಯಾವುದು, ಈ ಶರೀರ. ಈ ಶರೀರ ಎಂಬ ರಥವನ್ನು ನಾವು ಹಿಡ್ಕೊಂಡು ಮುಂದಕ್ಕೆ ಸಾಗುತ್ತಾ ಇರಬೇಕು. ದೋಡಿ ಸಾಗಲಿ ಮುಂದೆ ಹೋಗಲಿ ಅಂತ ಹೇಳಿ ಸಾಗುತ್ತಾ ಇರಬೇಕು ನಾವು. ಇದು ನಮ್ಮ ಶರೀರ ಇರುವುದು ಯಾಕೆ ಅಂತ ಹೇಳಿದ್ರೆ ನಮ್ಮ ಸಾಧನೆಗೆ. ದಾಸರು ಅದನ್ನೆಲ್ಲ ಹೇಳುವುದು, ಸಾಧನಾ ಶರೀರವಿದು ನೀ ದಯದಿ ಕೊಟ್ಟಿದ್ದು. ಈ ಶರೀರ ಎನ್ನುವಂತಹದ್ದು ಸಾಧನೆ. ಒಂದು ಹತ್ತಲಿಕ್ಕೆ ಏಣಿಯನ್ನು ಇಟ್ಟಿರ್ತಾರೆ ಅಟ್ಟಕ್ಕೆ. ಏಣಿ ಇರುವುದು ಯಾಕೆ, ನಿಲ್ಲಿಕ್ಕಲ್ಲ. ಏಣಿಯಲ್ಲಿ ಮಧ್ಯದಲ್ಲಿ ಹೋಗಿ ನಾನು ಇಲ್ಲಿ ನಿಂತ್ಕೊಳ್ತೇನೆ ಅಂತೇಳಿ ಯಾರೂ ನಿಲ್ಲುವುದಿಲ್ಲ. ಏಣಿ ಇರುವುದು ಯಾಕೆ, ಮೇಲಕ್ಕೆ ಹತ್ತಲಿಕ್ಕೆ. ಈ ಶರೀರ ಇರುವುದು ಕೂಡ ಇಲ್ಲಿಯೇ ನಿಲ್ಲಿಕ್ಕಲ್ಲ, ಮುಕ್ತಿ ಎಂಬ ಒಂದು ಉಪ್ಪರಿಗೆಯನ್ನು ಹತ್ತಲಿಕ್ಕೋಸ್ಕರ ಈ ಶರೀರ ಇರುವುದು. ಹಾಗಾಗಿ ಸುರಥ ಅಂತ ಹೇಳಿದ್ರೆ ಅದು ನಾವು ಕೂಡ ಆಗಬಹುದು. ಒಳ್ಳೆಯ ರಥವನ್ನು ನಮಗೆ ನಾವು ಕೊಟ್ಟಿದ್ದೇವೆ, ದೇವರು ನಮಗೆ ಕೊಟ್ಟಿದ್ದಾನೆ. ಈ ಶರೀರವೇ ರಥ, ಶರೀರಂ ರಥಂ. ಆ ರಥವನ್ನು ಹಿಡ್ಕೊಂಡು ನಾವು ಗುರಿಯನ್ನು ಮುಟ್ಟಬೇಕು ಅಂತ ಹೇಳುವ ಅರ್ಥ ಇದರಲ್ಲಿ ಸಂಕೇತ ರೂಪದಲ್ಲಿ ಬರ್ತದೆ. ಅದೇ ರೀತಿಯಾಗಿ ಸಮಾಧಿ, ಈ ಸಂಕಲ್ಪ ಮಾಡುವಾಗ ಆಧಿ ವ್ಯಾಧಿ ಅಂತೇಳಿ ಹೇಳ್ತಾರೆ. ಆಧಿ ಅಂತ ಹೇಳಿದ್ರೆ ಮಾನಸಿಕ ರೋಗ, ವ್ಯಾಧಿ ಅಂತ ಹೇಳಿದ್ರೆ ಶಾರೀರಿಕ ರೋಗ. ನೋಡಿ, ಆಧಿ ಸಮಾಧಿ ಅಂತ ಹೇಳಿದ್ರೆ ಮಾನಸಿಕ ವ್ಯಾಕುಲೆ ಉಳ್ಳವನು, ವ್ಯಾಕುಲತೆಯನ್ನು ಪಡೆದವನು ಅಂತ ಹೇಳುವ ಅರ್ಥ. ನಾವು ಕೂಡ ಕೆಲವು ಸಲ ಎಷ್ಟು ಮಾನಸಿಕವಾಗಿ ನೊಂದುಕೊಳ್ತೇವೆ. ಲಕ್ಷಾನುಗಟ್ಟಲೆ ವಾಸ ಆದರೆ ನಮಗೆ ಮಾನಸಿಕ ವ್ಯಾಕುಲತೆ ಶುರುವಾಗ್ತದೆ. ಏನಾದರೂ ಗಲಾಟೆ ಆದರೆ ನಮಗೆ ಮಾನಸಿಕ ವ್ಯಾಕುಲತೆ ಶುರುವಾಗ್ತದೆ. ಹೀಗೆ ಸಮಾಧಿ ಅಂತ ಹೇಳಿದ್ರೆ ಮನುಷ್ಯನ ಜೀವನವನ್ನು ನಾವು ಕಲ್ಪಿಸಿಕೊಳ್ಳಬೇಕು. ಕಲ್ಪಿಸಿಕೊಳ್ಳದಿದ್ರೆ ನಾವು ಯಾವತ್ತಿಗೂ ಸರಿಯಾಗುತ್ತದೆ. ಹೀಗೆ ಸಮಾಧಿ ಮತ್ತು ಆ ಸುರಥ ಎಂಬ ರಾಜ ಎಲ್ಲ ಆಶ್ರಮದಲ್ಲಿರ್ತಾರೆ. ಕೊನೆಗೆ ಎಲ್ಲ ಯಜ್ಞಯಾಗ ಮುಗಿದ ನಂತರ ಆ ಋಷಿಗಳ ಸಮೀಪಕ್ಕೆ ಹೋಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಋಷಿಗಳು ಯಾವಾಗ ತಲೆಗೆ ಕೈ ಇಡ್ತಾರೋ ಆಗ ಇವರು ಪ್ರಶ್ನೆಯನ್ನು ಕೇಳಲಿಕ್ಕೆ ಶುರು ಮಾಡ್ತಾರೆ. ಋಷಿಗಳ ಹೆಸರೇನು, ಸುಮೇಧ ಅಂತೇಳಿ. ನೋಡಿ, ಸುಮೇಧ ಒಳ್ಳೆಯ ಮೇಧಾಶಕ್ತಿ ಉಳ್ಳವರು ಅಂತೇಳಿ, ಒಳ್ಳೆಯ ಜ್ಞಾನಿಗಳ ಹತ್ರವೇ ಹೋಗಿದ್ದಾರೆ ಅವರು. ಸುಮ್ಮನೆ ಯಾವುದೋ ಒಂದು ಆಶ್ರಮಕ್ಕೆ ಹೋಗಲಿಲ್ಲ, ಒಳ್ಳೆಯ ಜ್ಞಾನವಂತರಾಗಿರತಕ್ಕಂಥ ಋಷಿಗಳ ಆಶ್ರಮಕ್ಕೆ ಹೋಗಿದ್ದಾರೆ. ಅಲ್ಲಿ ಕೇಳ್ತಾರೆ, ಸ್ವಾಮಿ ನನ್ನನ್ನೆಲ್ಲ ಬಿಟ್ಟಿದ್ದಾರೆ, ರಾಜ್ಯವೇ ನನ್ನನ್ನು ರಾಜ್ಯ ಭ್ರಷ್ಟನನ್ನಾಗಿ ಮಾಡಿದೆ. ವೈಶ್ಯ ಹೇಳ್ತಾನೆ, ನನ್ನನ್ನೆಲ್ಲ ಹೆಂಡತಿ ಮಕ್ಕಳು ಬಂಧು ಬಾಂಧವರೆಲ್ಲ ನನ್ನನ್ನು ದೂರಕ್ಕೆ ತಳ್ಳಿಬಿಟ್ಟಿದ್ದಾರೆ, ಆದರೂ ಕೂಡ ನನಗೆ ಒಂದು ಮಮಕಾರ ಬಿಡ್ತಾ ಇಲ್ಲ, ಇದ್ಯಾಕೆ ಹೀಗಾಗ್ತಾ ಇದೆ? ಆಗ ಸುರಥ ಹೇಳ್ತಾನೆ, ನೋಡಿ ಎಲ್ಲ ವಿಷ್ಣು ಮಾಯೆ. ಇದಕ್ಕೆ ಹೇಳುವುದು ಏನಂತ ಹೇಳಿದ್ರೆ ವಿಷ್ಣು ಮಾಯೆ. ವಿಷ್ಣು ಮಾಯೆ ಅಂತ ಹೇಳಿದ್ರೆ ಸಾಕ್ಷಾತ್ ದೇವಿ. ಆ ದೇವಿ ಇಡೀ ಪ್ರಪಂಚದಾದ್ಯಂತ ವಿಸ್ತಾರವಾಗಿ ಇದ್ದುಕೊಂಡು ನಮ್ಮ ಮನಸ್ಸಿನಲ್ಲಿ ಮಾಯೆಯ ರೂಪದಲ್ಲಿ ಇರ್ತಾಳೆ. ಇದು ಪ್ರಾಣಿಗಳಲ್ಲೂ ಉಂಟು, ಮನುಷ್ಯರಲ್ಲಿ ಮಾತ್ರ ಮಮಕಾರ ಇರುವುದಲ್ಲ. ಒಂದು ಹಕ್ಕಿ ಎಲ್ಲಿಂದಲೋ ಕಷ್ಟಪಟ್ಟು ಕಾಳುಗಳನ್ನೆಲ್ಲ ಹೆಕ್ಕಿ ತಂದು ತನ್ನ ಮರಿಗಳ ಕೊಕ್ಕುಗಳಲ್ಲಿ ಇಟ್ಟು ಅದನ್ನು ಒಳ್ಳೆಯ ರೀತಿಯಾಗಿ ಸಾಕ್ತದೆ.
ಸ್ವಲ್ಪ ಸಮಯ ಆದ ನಂತರ ಮರಿಗಳು ರೆಕ್ಕೆ ಬಂದ ನಂತರ ಅದರಷ್ಟಕ್ಕೆ ಆಗಿ ಹೋಗ್ತವೆ. ಮತ್ತೆ ತಾಯಿಯಲ್ಲಿಯೋ ಹಕ್ಕಿಗಳು ಮರಿಗಳಲ್ಲಿ ಆಗಿ ಹೋಗ್ತವೆ. ಆದರೂ ಕೂಡ ನೋಡಿ, ಆ ಮಮಕಾರ ಉಂಟಲ್ಲ, ಅದು ಬಿಡುವುದಿಲ್ಲ. ಅಯ್ಯೋ ನನ್ನ ಮಕ್ಕಳು ಇಲ್ಲಿ ಹೋಗಿದ್ದಾವೆ, ಅಯ್ಯೋ ಏನು ಅಂತೇಳಿ ಹಕ್ಕಿಗಳು ಕೂಡ ತಿಳ್ಕೊಳ್ತವೆ. ಪ್ರಾಣಿಗಳು, ಸಿಂಹ ಆಗಲಿ ಹುಲಿ ಆಗಲಿ, ನೀವು ನೋಡಿರ್ಬೇಕು, ಬೆಕ್ಕುಗಳನ್ನು ನೋಡಿರ್ಬೋದು. ಆ ಬೆಕ್ಕುಗಳು ಅಥವಾ ಹುಲಿಗಳು ತನ್ನ ಮಕ್ಕಳಿಗೆ ಎಲ್ಲಿಂದಲೂ ಆಹಾರ ತಂದು ಹಾಲು ಉಣಿಸ್ತವೆ. ನಂತರ ಬೆಕ್ಕುಗಳು ಯಾರ್ದು ಮನೆಗೆ ಹೋಗ್ತದೆ. ಒಂದು 8 ಬೆಕ್ಕುಗಳಿಗೆ ಇದ್ರೆ 8 ಮನೆಗೆ ಹೋಗಿ ಅದರಲ್ಲಿ ಇರ್ತದೆ. ತಾಯಿಯಲ್ಲಿ ಒಬ್ಬಳೇ ಇರ್ತಾಳೆ. ಅದು ಮಮಕಾರ ಬಿಡುವುದಿಲ್ಲ. ಮನುಷ್ಯರಿಗೂ ಕೂಡ ಹಾಗೆ ಆ ಮಮಕಾರ ಬಿಡುವುದಿಲ್ಲ. ಅಂತ ಮಮಕಾರವನ್ನು ಕೊಡುವವಳು ಅದು ದೇವಿಯೇ ಕೊಡ್ತಾಳೆ. ಅದಕ್ಕೆ ವಿಷ್ಣು ಮಾಯಾ ಅಂತ ಹೇಳಿ ಹೆಸರು. ನಂತರ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಹೇಗೆ ಈ ವಿಷ್ಣು ಮಾಯೆಯನ್ನು ಹೇಗೆ ಇರ್ತಾಳೆ ಆಗ ಸುವೇಧಸುರೇ ಹೇಳ್ತಾರೆ. ಭಾರಿ ಪ್ರಾಚೀನ ಕಾಲದಲ್ಲಿ ಅಂದರೆ ಪ್ರಳಯ ಎಲ್ಲ ಆಗಿತ್ತು. ಪ್ರಳಯ ಆದಾಗ ಎಲ್ಲ ಜೀವರಾಶಿಗಳು ಕೂಡ ನಾಶ ಆಗಿ ಇಂತಹ ಮರಗಳೆಲ್ಲ ಹೋಗಿರ್ತವೆ. ಆವಾಗ ಕಲ್ಲು ಬಂಡೆಗಳೆಲ್ಲ ಪುಡಿ ಪುಡಿಯಾಗಿ ಕಣಗಳ ರೂಪದಲ್ಲಿ ಪ್ರಳಯ ಕಾಲ ಅಂತ ಹೇಳಿ. ಪ್ರಳಯ ಕಾಲದಲ್ಲಿ ವಿಷ್ಣು ಆದಿಶೇಷನ ಮೇಲೆ ಮಲಗಿರ್ತಾನಂತೆ. ಮಲಗಿದ್ದವನಿಗೆ ಆ ನಾಭಿಕ ಬಲದಲ್ಲಿ ಬ್ರಹ್ಮ ಇರ್ತಾನಂತೆ. ಲಕ್ಷ್ಮೀದೇವಿಯೂ ಇರ್ತಾಳೆ, ಆದರೆ ಪ್ರಕಟವಾಗಿರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಏನಾಗುತ್ತದೆ ಅಂತ ಕೇಳಿದ್ರೆ, ವಿಷ್ಣುವಿನ ಕಿವಿಗಳಿಂದ ಒಂದಷ್ಟು ಮಲ ಅಂದರೆ ಏನೋ ಒಂದು ರೀತಿಯಾಗಿರತಕ್ಕಂತಹ ಕೊಳಕ್ಕೆ ಕೆಳಗೆ ಬಿದ್ದು 2 ರಾಕ್ಷಸರು ಸೃಷ್ಟಿಯಾಗ್ತಾರಂತೆ. ಅವರಿಗೆ ಮಧು ಕೈಟಭ ಅಂತೇಳಿ ಹೆಸರು. ಈ ಮಧು ಕೈಟಭರು ಭಾರಿ ದೊಡ್ಡ ಶರೀರವನ್ನೆಲ್ಲ ಪಡೆದು ಯಾರಿದ್ದಾರೆ ಇಲ್ಲಿ ಹಸಿವು 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 ಅಂತ ಹೇಳಿ ಬ್ರಹ್ಮ ಕಾಣಿಸ್ತಾ ಇದ್ದಾನೆ. ಆ ಬ್ರಹ್ಮನನ್ನೇ ತಿನ್ಲಿಕ್ಕೆ ಹೋಗುವ ಅಂತ ಹೇಳಿ ಬ್ರಹ್ಮನಲ್ಲಿ ಹೋಗ್ತಾರಂತೆ. ಬ್ರಹ್ಮನಿಗೆ ಹೆದರಿಕೆ ಆಗ್ತದೆ. ಅಯ್ಯೋ, ಈ ದೊಡ್ಡ ರಾಕ್ಷಸರು ಪರ್ವತದ ಹಾಗೆ ಇದ್ದಾರೆ, ನನ್ನನ್ನು ತಿನ್ಲಿಕ್ಕೆ ಬರ್ತಾ ಇದ್ದಾರೆ ಏನು ಅಂತ ಹೇಳಿ ಇವರನ್ನು ನಾನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಆ ಶಯನದಲ್ಲಿರತಕ್ಕಂತಹ ವಿಷ್ಣು ಅವನಿಗೆ ಆವರಿಸಿಕೊಂಡಿರತಕ್ಕಂತಹ ಯೋಗನಿದ್ರೆ ಅಂತ ಹೇಳಿ ಹೆಸರು. ವಿಷ್ಣು ಯೋಗನಿದ್ರೆಯಲ್ಲಿ ಇರ್ತಾನಂತೆ. ಯೋಗನಿದ್ರೆ ಅಂತ ಹೇಳಿದ್ರೆ ನಾವು ಪ್ರವಚನ ಕೇಳುವಾಗ ನಿದ್ರೆ ಮಾಡ್ತೇವಲ್ಲ, ಅದಲ್ಲ. ಅಥವಾ ಬೇರೆ ಕಡೆ ನಿದ್ರೆ ಮಾಡ್ತೇವೆ ಕೆಲವು, ಅದಲ್ಲ. ಯೋಗನಿದ್ರೆ ಅಂತ ಹೇಳಿದ್ರೆ ಅದೊಂದು ವಿಶೇಷವಾಗಿರತಕ್ಕಂತಹ ನಿದ್ರೆ. ಇಡೀ ಇಂದ್ರಿಯಗಳು ಮುಂದಿನ ಸೃಷ್ಟಿಗೆ ಆಲೋಚನೆ ಮಾಡ್ತಾ ಇರ್ತದೆ. ಅಂತಹ ಒಂದು ನಿದ್ರೆಗೆ ಯೋಗ ನಿದ್ರೆ ಅಂತ ಹೇಳುದು. ನಾವೊಂದು ಸ್ವಾಮಿಗಳು ಜಪ ಮಾಡ್ತಾ ಇದ್ರೆ ಅವರು ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಕೆಲವರು. ಖಂಡಿತ ಅದಲ್ಲ. ಯೋಗ ನಿದ್ರೆ ಅಂತ ಹೇಳಿದ್ರೆ ಆ ಭಗವಂತ ಮುಂದಿನ ಸೃಷ್ಟಿಗೆ ಒಂದು ತಯಾರು ಮಾಡ್ತಾ ಇದ್ದಾನೆ ಅಂತ ಹೇಳಿ. ಆದ್ರೆ ಅವನ ಮನಸ್ಸಿನಲ್ಲಿ ಯೋಗ ನಿದ್ರೆ ಆವರಿಸಿಕೊಂಡಿರ್ತದೆ. ಬ್ರಹ್ಮದೇವರು ಆ ಯೋಗ ನಿದ್ರೆಯನ್ನು ಸ್ತೋತ್ರ ಮಾಡ್ತಾರಂತೆ. ತ್ವಂ ಸ್ವಾಹ ತ್ವಂ ಸ್ವಧಾ ತ್ವಂ ಹಿ ವಷಡ್ಕಾರ ಸ್ವರಾತ್ಮಿಕ ಸುಧಾತ್ವಮಕ್ಷರೇ ನಿತ್ಯೆ ತ್ರಿಧಾ ಮಾತ್ರಾತ್ಮಿಕ ಸ್ಥಿತ. ಓ ನಿದ್ರಾದೇವಿ ಜಗನ್ಮಾತೆ, ತ್ವಂ ಸ್ವಾಹ. ನಾಳೆ ಯಜ್ಞ ಯಾಗದಲ್ಲಿ ಸ್ವಾಹ ಸ್ವಾಹ ಅಂತ ಹೇಳಿದಾಗ ಅಲ್ಲಿ ನೀನೇ ಇರುವಂತ. ತ್ವಂ ಸ್ವಧ, ನಾಳೆ ಪಿತೃಕಾರ್ಯ ಮಾಡುವಾಗ ಅಲ್ಲಿಯೂ ನೀನೇ ಇರುವಂತಹದ್ದು. ಅಕ್ಷರಾತ್ಮಿಕ, ಎಂಬ ಏನು ಸ್ವರಾಕ್ಷರಗಳುಂಟು ಅದೆಲ್ಲ ನೀನೇ. ಸುಧಾ, ನಾಳೆ ಅಮೃತವನ್ನು ಸುರಿಸುವವಳು ಕೂಡ ನೀನೆ. ತ್ವಮಕ್ಷರೇ ತ್ರಿಧಾ ಮಾತ್ರಾತ್ಮಿಕ ಸ್ಥಿತ, ಓಂಕಾರ ರೂಪಿಣಿಯೂ ಕೂಡ ನೀನೆ. ಹಾಗಾಗಿ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡು ಈಗ ಯೋಗ ನಿದ್ರಾ ಮೂಲಕ ವಿಷ್ಣುವನ್ನು ನಿದ್ರೆಗೆ ಒಳಪಡಿಸುವವಳು ಕೂಡ ನೀನೆ. ಹಾಗಾಗಿ ಈ ಮಧುಕೈಟವರನ್ನು ಸಂಹಾರ ಮಾಡಲಿಕ್ಕೋಸ್ಕರ ವಿಷ್ಣು ಮಾಯೆ, ವಿಷ್ಣುವನ್ನು ಎಚ್ಚರಿಸುವುದು ಅಂತ ಹೇಳ್ತಾರೆ. ಆಗ ದೇವಿ ಆ ವಿಷ್ಣುವಿನ ಯೋಗ ನಿದ್ರೆಯನ್ನು ತೆಗೆದು ಎಚ್ಚರಿಸಿ, ಒಂದು ಪರದೆ ತೆಗೆದ ಹಾಗೆ ಎಚ್ಚರಿಸಿ ವಿಷ್ಣುವಿನ ಮೂಲಕ ಆ ಮಧುಕೈಟವರನ್ನು ಸಂಹಾರ ಮಾಡ್ತಾರಂತೆ. ಪಂಚವರ್ಷ ಸಹಸ್ರಾಣಿ ಬಾಹುಪ್ರಹರಣೋ ವಿಭು ಅಂತ ಹೇಳ್ತಾರೆ. ಎಷ್ಟು ವರ್ಷ ಯುದ್ಧ ಗೊತ್ತುಂಟ? ಮಧುಕೈಟಭರಿಗೆ ಮತ್ತು ವಿಷ್ಣುವಿಗೆ ಎಷ್ಟು ವರ್ಷ ಯುದ್ಧ ಆಗ್ತದೆ ಅಂತ ಹೇಳಿದ್ರೆ 5000 ವರ್ಷ ಯುದ್ಧ ಆಗ್ತದೆ. ನಮಗೆಲ್ಲ ಕೇಳಿದಾಗ ಆಶ್ಚರ್ಯ ಆಗ್ಬೋದು, ಇಷ್ಟು ವರ್ಷ ಬೇಕಾ ಅಂತೇಳಿ. ವಿಷ್ಣುವಿಗೆ ಯುದ್ಧ ಮಾಡಲಿಕ್ಕೆ ಇಷ್ಟು ವರ್ಷ ಬೇಕಾ? ಅದಕ್ಕೆ ನಾನು ಹೇಳುವುದು, ಇದು ಜ್ಞಾನ ರೂಪದಲ್ಲಿ ನಾವು ತಿಳ್ಕೊಳ್ಬೇಕು. ಯಾಕೆ 5000 ವರ್ಷ ಯುದ್ಧ ಅಂತೇಳಿ? ಯಾವುದೂ ಕೂಡ ಉಫ್ ಅಂತೇಳಿ ಹೇಳಿದ ತಕ್ಷಣ ಎಲ್ಲವೂ ನಡೆಯುವುದಿಲ್ಲ.
ಒಂದು ಜಗತ್ತು, ಇದರ ಅರ್ಥ ಏನು, ವಿಷ್ಣುವಿನ ಮಲ ಅಂತ ಹೇಳಿದ್ರೆ ಏನು ನೋಡಿ. ಈ ಒಂದು ಪ್ರಕೃತಿ, ಈ ಒಂದು ಬ್ರಹ್ಮಾಂಡ ಪ್ರಳಯ ಆದಾಗ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಬಂಡೆಗಲ್ಲುಗಳು ಅಥವಾ ಮರಮುಟ್ಟುಗಳೆಲ್ಲ ನಾಶ ಆಗಿ ಒಂದು ಕೊಳಕಿನ ರೂಪದಲ್ಲಿ ನಿಂತಿರ್ತದೆ. ಕೊಳಕಿನ ರೂಪದಲ್ಲಿ ನಿಂತಿರ್ತದೆ. ನಾವು ಸ್ವಾಭಾವಿಕ ಒಂದು ಜೋರಾಗಿ ಬೊಳ್ಳ ಬಂದ್ರೆ, ಒಂದು ಅತಿವೃಷ್ಟಿ ಬಂದ್ರೆ ಅಲ್ಲಲ್ಲಿ ಕಸಗಳು ನಿಂತಿರ್ತದೆ. ಆ ಕಸಗಳು ಏನಾಗ್ತದೆ ಅಂತ ಹೇಳಿದ್ರೆ ಭವಿಷ್ಯತ್ ಕಾಲದಲ್ಲಿ ಕೆಲಸ ಮಾಡಲಿಕ್ಕೆ ಅನಾನುಕೂಲ ಆಗಿಬಿಡ್ತದೆ. ಇಂತಹ ಒಂದು ಅಡೆತಡೆಯನ್ನ ಏನು ಹೇಳ್ತಾರೆ, ಮಧು ಕೈಟಭರು ಅಂತ ಹೇಳಿ, ಅದೊಂದು ಚೈತನ್ಯ ರೂಪ ಅಂತ ಹೇಳಿ ಲೆಕ್ಕ. ಅಂತಹ ಮಧು ಕೈಟಭರನ್ನ 5000 ವರ್ಷಗಳ ಕಾಲ ಆ ಒಂದು ಕಶ್ಮಲಗಳನ್ನೆಲ್ಲ ಸಂಪೂರ್ಣ ನಾಶ ಮಾಡಿದ ಅಂತ ಹೇಳಿ ಅರ್ಥ. ಒಂದು ಊರಿನಲ್ಲಿ ಎಲ್ಲ ಕೃಷಿಕರು ಬಂದು ಹೇಳ್ತಾರಂತೆ, ಎಲ್ಲ ದವಸ ಧಾನ್ಯಗಳನ್ನು, ನಮ್ಮೆಲ್ಲ ದವಸ ಧಾನ್ಯಗಳನ್ನು ಪ್ರಾಣಿಗಳು ತಿಂತಾ ಇವೆ ಅಂತೇಳಿ, ಹುಲಿ, ಆನೆ ಇತ್ಯಾದಿಗಳೆಲ್ಲ ಬಂದು ತಿಂತಾ ಇವೆ ಅಂತೇಳಿ. ರಾಜ ಏನು ಮಾಡ್ತಾನೆ, ಬೇಟೆಗೆ ಅಂತ ಹೇಳಿ ಹೋಗ್ತಾನೆ. ಬೇಟೆಗೆ ಹೋಗಿ ಎಲ್ಲ ಪ್ರಾಣಿಗಳನ್ನು ಓಡಿಸಿ ಬಿಡ್ತಾನೆ. ಆಗ ಅಲ್ಲಿ ಕೃಷಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲ ಕಾಲದಲ್ಲಿ ಬೋಂಟೆಗೆ ಹೋಗುವುದು ಅಂತ ಹೇಳಿ ನಮ್ಮ ತುಳುವರು ಹೇಳ್ತಾರೆ. ರಾಜ ಬೋಂಟೆಗೆ ಹೋತೆ ಅಂತೇಳಿ. ಬೇಟೆಗೆ ಹೋಗುವುದು ಅಂತ ಹೇಳಿದ್ರೆ ಏನು, ಕೃಷಿಗೆ ತೊಂದರೆ ಇರತಕ್ಕಂತಹ ಪ್ರಾಣಿಗಳನ್ನೆಲ್ಲ ದೂರೀಕರಿಸುವುದು ಅಂತ ಹೇಳಿ ಲೆಕ್ಕ. ಆ ದೂರೀಕರಿಸಿದ ನಂತರ ಕೃಷಿ ಕಾರ್ಯ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ಮಧುಕೈಟಭರು ಅಂತ ಹೇಳಿದ್ರೆ ಒಂದು ಆಟದಲ್ಲಿ ತೋರಿಸುವ ಹಾಗೆ ದೊಡ್ಡ ಹೊಟ್ಟೆ, ದೊಡ್ಡ ಕೈಯಲ್ಲಿ ಬಾಣ ಅಥವಾ ಕತ್ತಿ ಎಲ್ಲ ಇರುವಂತದ್ದಲ್ಲ. ಅದೊಂದು ದೊಡ್ಡ ರೀತಿಯಾಗಿರತಕ್ಕಂತಹ ಕಶ್ಮಲ. ಆ ಕಶ್ಮಲಗಳನ್ನು, ಮಧುಕೈಟಭರನ್ನು ನಾಶ ಮಾಡಿ, ಆ ನಾಶ ಮಾಡಲಿಕ್ಕೆ ಕಾರಣ ಯಾರು, ದೇವಿ. ಅಂತಹ ದೇವಿಗೆ ಮಧುಕೈಟಭ ನಾಶಿನಿ ಅಂತ ಹೇಳಿ ಹೆಸರು ಬಂತು. ಈ ರೀತಿಯಾಗಿ ಆ ದೇವಿ ಮಹಾತ್ಮೆಯಲ್ಲಿ 3 ಚರಿತ್ರೆಗಳುಂಟು. ಒಂದು ಪ್ರಥಮ ಚರಿತ್ರೆ, ಇನ್ನೊಂದು ಮಧ್ಯಮ ಚರಿತ್ರೆ, ಇನ್ನೊಂದು ಉತ್ತಮ ಚರಿತ್ರೆ ಅಂತೇಳಿ. ಈ 3 ಚರಿತ್ರೆಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂಬ ದೇವತೆಗಳನ್ನು ಹೇಳಿದ್ದಾರೆ. ಯಾರು ಈ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೇಳಿದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ. ಲಕ್ಷ್ಮೀ ದೇವಿಗೆ ತ್ರಿಗುಣಾತ್ಮಿಕ ಅಂತ ಹೇಳ್ತಾರೆ, 3 ಗುಣಗಳು ಉಳ್ಳವರು ಅಂತ ಹೇಳಿ. ಈ 3 ಗುಣಗಳಲ್ಲಿ ಒಂದು ಗುಣ ತಾಮಸ ಗುಣ, ಅದು ಮಹಾಕಾಳಿ ಅಂತ ಹೇಳಿ ಆಯಿತು. ಇನ್ನೊಂದು ಗುಣ ಸಾತ್ವಿಕ ಗುಣ, ಅದು ಮಹಾ ಸರಸ್ವತಿ ಅಂತ ಹೇಳಿ ಆಯಿತು. ತಾನು ತಾಮಸ ರೂಪದಲ್ಲಿ ಉಳ್ಕೊಳ್ತಾಳಂತೆ. ಹೀಗೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಒಂದು ರೂಪವೇ ತಾಮಸ ಮಹಾಕಾಳಿ, ಇನ್ನೊಂದು ರೂಪ ಮಹಾ ಸರಸ್ವತಿ. ಹಾಗೆ ದೇವಿ ಮಹಾತ್ಮೆಯಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೇಳುವ 3 ರೂಪಗಳು. ಇದು ಲಕ್ಷ್ಮೀ ಇದ್ದೇ ರೂಪಗಳು. ಹಾಗೆ ಈ ಒಂದು ಪ್ರಥಮ ಚರಿತ್ರೆಗೆ ಮಹಾಕಾಳಿ ಎಂಬ ಅಧಿದೇವತೆ. ಅಂತಹ ಮಹಾಕಾಳಿಯನ್ನ ನಾವು ನಮಸ್ಕರಿಸಿದ್ರೆ ನಮಗೆ ಏನು ಫಲ ಸಿಗುತ್ತದೆ ಅಂತ ಹೇಳಿದ್ರೆ, ದುಷ್ಟ ಶಕ್ತಿಗಳಿಂದ ನಮಗೆ ರಕ್ಷಣೆ ಸಿಗಲಿಕ್ಕೆ ಸಾಧ್ಯ. ಸರಸ್ವತಿ ರೂಪದಿಂದ ದುಷ್ಟ ಶಕ್ತಿಗಳಿಗೆ ರಕ್ಷಣೆ ಸಿಗುವುದಿಲ್ಲ. ನಮಗೇನಾದರೂ ಬಾಧೆಗಳು ಬಂದರೆ, ಶತ್ರುಗಳ ತೊಂದರೆಗಳು ಬಂದರೆ ನಾವು ಮಹಾಕಾಳಿಯನ್ನು ಸ್ಮರಿಸಿಕೊಳ್ಬೇಕು. 1000 ಕೈಯಲ್ಲಿ ಇರತಕ್ಕಂತಹ ಮಹಾಕಾಳಿಯನ್ನು ಸ್ಮರಿಸಿಕೊಂಡ್ರೆ ನಮ್ಮೆಲ್ಲ ಶತ್ರು ಬಾಧೆಗಳು ನಿವೃತ್ತಿ ಆಗ್ತದೆ. ಇಲ್ಲಿಗೆ ಆ ಪ್ರಥಮ ಚರಿತ್ರೆ ಸಮಾಪ್ತಿ ಆಗ್ತದೆ. ಎರಡನೇದಾಗಿ ನೋಡಿ, ನಾವು ಎಲ್ಲ ತಿಳ್ಕೊಳ್ಬೇಕಾದ್ದು ಏನು ಅಂತ ಕೇಳಿದರೆ, ನಮಗೆ ಇದನ್ನೆಲ್ಲ ಬ್ರಹ್ಮಾಂಡ ಅಂತ ಹೇಳ್ತಾರೆ, ಇದಕ್ಕೆ ಪಿಂಡಾಂಡ ಅಂತ ಹೇಳ್ತಾರೆ. ಈ ನಮ್ಮ ಶರೀರಕ್ಕೆ ಬ್ರಹ್ಮಾಂಡದಲ್ಲಿ ಏನೆಲ್ಲ ಗುಣದೋಷಗಳುಂಟು ಅದೆಲ್ಲ ನಮ್ಮ ಈ ಪಿಂಡಾಂಡ, ಈ ಶರೀರದಲ್ಲೂ ಕೂಡ ಉಂಟು. ಮಗುವಿಗೆ ತಾಯಿ ಹಾಲು ಉಣಿಸುವಾಗ ತಾಯಿಯ ಒಳ್ಳೆಯ ಅಂಶಗಳೂ ಬರ್ತದೆ, ಕೆಟ್ಟ ಅಂಶಗಳೂ ಬರ್ತದೆ. ಇದು ಸತ್ಯ, ನಾವು ಒಪ್ಪಿಕೊಳ್ಳಲೇಬೇಕು. ಅದು ಪ್ರಕೃತಿಯ ಧರ್ಮ. ತಾಯಿಯ ಹಾಲಿನಿಂದ ಒಳ್ಳೆಯ ಅಂಶಗಳೇ ಹೆಚ್ಚು ಬರುವುದು. ಆದರೂ ಕೂಡ ಸ್ವಲ್ಪ ಸ್ವಲ್ಪ ತಾಯಿಯ ಶರೀರದಲ್ಲಿರತಕ್ಕಂತಹ ಕೆಟ್ಟ ಅಂಶಗಳು ಬರಬಹುದು. ಈ ಪ್ರಕೃತಿ ಎನ್ನುವಂತಹದ್ದು ತಾಯಿ ಅಂತ ಹೇಳಿದರೆ ನಾವು ಮಕ್ಕಳು. ಪ್ರಕೃತಿಯಲ್ಲಿ ಏನು ಉಂಟು ಅದರ ಒಳ್ಳೆಯದು ನಮ್ಮ ಶರೀರದಲ್ಲಿ ಉಂಟು, ಕೆಟ್ಟದ್ದು ಶರೀರದಲ್ಲಿ ಉಂಟು. ಅದಕ್ಕೆ ನಾವು ಹೇಳುವುದಲ್ವಾ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅರಿಷಡ್ವರ್ಗಗಳು ಅಂತ ಹೇಳಿ. ಅದು ನಮ್ಮಲ್ಲಿ ಕಣಗಳ ರೂಪದಲ್ಲಿ ಉಂಟು.
ಈ ಮಧುಕೈಟಭರು ನಾಶ ಆದರೂ ಕೂಡ ಅವರ ಒಂದು ಕಣ ನಮ್ಮ ಶರೀರದಲ್ಲಿ ಉಂಟು. ಮಧು ಅಂತ ಹೇಳಿದ್ರೆ ಏನು? ಸಿಹಿ. ನೋಡಿ, ಆ ಮಧುಕೈಟಭರ ಮಧು ಎನ್ನುವನು ಸಂಪೂರ್ಣ ನಾಶ ಆದರೂ ಕೂಡ ಅವನ ಕಣಗಳು ನಮ್ಮಲ್ಲಿ ಉಂಟು. ಅದು ಸಿಹಿ ಮೂತ್ರ ರೋಗಕ್ಕೆ ಕಾರಣ ಆಗ್ತದೆ. ನಿಮ್ಗೆ ಯಾರಿಗಾದರೂ ಅಂತಹ ಒಂದು ರೋಗ ಇದ್ರೆ ದೇವಿಯನ್ನು ನೆನೆಸಿಕೊಳ್ಳಿ. ದೇವಿಯನ್ನು ನೆನೆಸಿಕೊಂಡ್ರೆ ನಮಗೆ ಆ ರೋಗ ಬರದಾಗೆ ಮಾಡ್ತಾಳೆ. ಬಂದಿದ್ರೆ ಏನು ಮಾಡಲಿಕ್ಕಾಗುದಿಲ್ಲ, ಕಡಿಮೆ ಮಾಡ್ತಾಳೆ ಅಷ್ಟೇ. ಹಾಗೆ ಆ ದೇವರ ಸ್ಮರಣೆಯಿಂದ ನಾವು ರೋಗ ವಿಮುಕ್ತರಾಗಲಿಕ್ಕೆ ಸಾಧ್ಯ. ತಿಳ್ಕೊಳ್ಬೇಕೆಲ್ಲ. ಕೈಟಭ ಅಂತ ಹೇಳಿದ್ರೆ ಏನು? ಉಗ್ರ ಅಂತ ಹೇಳಿ ಲೆಕ್ಕ. ಆ ಉಗ್ರತೆ ಮಧುಕೈಟಭವು ದುರಾತ್ಮನು ಅತಿವೀರ್ಯ ಪರಾಕ್ರಮ ಅಂತ ಹೇಳಿ ನಮಗೆ ಬ್ಲಡ್ ಪ್ರೆಷರ್ ಅಂತ ಹೇಳಿ ನಾವು ಹೇಳ್ತೇವೆ. ಏನು? ರಕ್ತದ ಒಂದು ಒತ್ತಡ ಅಂತ ಹೇಳಿ ಅದು ಕೈಟಭನೇ. ಕೈಟಭ ಸಂಪೂರ್ಣ ನಾಶ ಆದರೂ ಕೂಡ ಅವರ ಕಣ ನಮ್ಮ ಶರೀರದಲ್ಲಿದ್ದು ನಮ್ಮಲ್ಲಿ ರೋಗವನ್ನು ಉತ್ಪನ್ನ ಮಾಡ್ತಾನೆ. ಯಾರಿಗಾದರೂ BP ಇದ್ರೆ ದಯವಿಟ್ಟು ಎಲ್ಲರೂ ಕೂಡ ದೇವರ ಸ್ಮರಣೆಯನ್ನು, ದಿವ್ಯ ಸ್ಮರಣೆಯನ್ನು ಮಾಡಿಕೊಳ್ಳಿ. ಇಲ್ಲದಿದ್ದರೆ ಬ್ರೈನ್ ಎವರೇಜ್ ಏನೆಲ್ಲ ಆಗಿ ಹೋಗ್ತಾರೆ. ಇದನ್ನೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಎಲ್ಲ ರಾಕ್ಷಸರು ಸತ್ರೂ ಕೂಡ ಅವರ ಕಣಗಳು ನಮ್ಮಲ್ಲಿ ಇದ್ದೇ ಇರ್ತದಂತೆ. ನೋಡಿ, ಯಾವುದೇ ಒಂದು ವಸ್ತುವನ್ನು ಮೂಲ ರೂಪವಾಗಿ ನಾಶ ಮಾಡಬಹುದು. ಒಂದಷ್ಟು ಗದ್ದೆ ಮಾಡ್ತೇವೆ ನಾವು. ಗದ್ದೆ ಮಾಡಿ ಅದರ ಹುಲ್ಲನ್ನು ಹಸುಗಳು ತಿಂತವೆ, ಅಕ್ಕಿಯನ್ನು ನಾವು ತಿಂತೇವೆ. ಹುಲ್ಲನ್ನು ಹಸುಗಳು ತಿಂದು ಅದು ಗೊಬ್ಬರ ಆಗ್ತದೆ. ಆ ಗೊಬ್ಬರವನ್ನು ನಾವು ಅಡಿಕೆ ಗಿಡಕ್ಕೆ ಹಾಕ್ತೇವೆ. ಅಡಿಕೆ ಗಿಡದಲ್ಲಿ ಹಿಂಗಾರ ಆಗ್ತದೆ. ಆ ಹಿಂಗಾರವನ್ನು ನಾವು ದೇವರಿಗೆ ಅರ್ಪಣೆ ಮಾಡ್ತೇವೆ. ಆ ದೇವರಿಗೆ ಅರ್ಪಣೆ ಮಾಡಿದ್ದನ್ನು ಹಿಂಗಾರ ಮರುದಿವಸ ಬಾಡಿರ್ತದೆ. ಅದನ್ನೊಂದು ಗುಲಾಬಿಯ ಗಿಡಕ್ಕೆ ಹಾಕ್ತೇವೆ. ಗುಲಾಬಿಯ ಗಿಡದಲ್ಲಿ ನಾಳೆ ಗುಲಾಬಿ ಆಗ್ತದೆ. ಅದನ್ನು ದೇವರಿಗೆ ಹಾಕ್ತೇವೆ. ಆ ಗುಲಾಬಿ ಬಾಡಿದ ನಂತರ ಮರುದಿವಸ ಹೆಂಗಸರು ತಲೆಗೆ ಇಟ್ಟುಕೊಳ್ತಾರೆ. ತಲೆಗಿಟ್ಟುಕೊಂಡು ಒಂದು ದಿವಸ ಆಗುವಾಗ ಅದು ಬಾಡ್ತದೆ. ಅದನ್ನು ಮಲ್ಲಿಗೆ ಗಿಡಕ್ಕೆ ಹಾಕ್ತಾರೆ. ಮಲ್ಲಿಗೆ ಗಿಡಕ್ಕೆ ಅದು ಗೊಬ್ಬರ ಆಗಿ ಅದು ಮಲ್ಲಿಗೆ ಆಗ್ತದೆ. ಮಲ್ಲಿಗೆಯನ್ನು ನಾವು ದೇವರಿಗೆ ಇಡ್ತೇವೆ. ನೋಡಿ, ನಾಶ ಇಲ್ಲ ಅಂತ ಹೇಳಿ. ಒಂದು ವಸ್ತು ಮೂಲ ನಾಶ ಆಗಬಹುದು, ಆದರೆ ಗುಣಗಳು ನಾಶ ಆಗುವುದಿಲ್ಲ. ಅದೇ ರೀತಿಯಾಗಿ ಮಧುಕೈಟಭರನ್ನು ಸಂಹಾರ ಮಾಡಿದ್ರೂ ಕೂಡ ಆ ಮೂಲ ವಸ್ತು ಏನುಂಟು ಅದು ನಾಶ ಆಗುವುದಿಲ್ಲ. ಅದು ಈ ಸಕ್ಕರೆ ರೋಗ ಮತ್ತು ರಕ್ತದೊತ್ತಡ ಮೂಲಕ ಇಡೀ ಮಾನವ ಜನಾಂಗವನ್ನು ಇವತ್ತಿನ ದಿವಸ ಹಿಡಿತಾವೆ. ಅದನ್ನು ನಾವು ನಿಯಂತ್ರಣದಲ್ಲಿಟ್ಟುಕೊಳ್ಬೇಕು. ಅದಕ್ಕೋಸ್ಕರ ದೇವಿಗೆ ನಮಸ್ಕಾರ. ಎರಡನೇ ಚರಿತ್ರೆ ಆರಂಭ ಆಗುತ್ತದೆ. ಎಷ್ಟೋ ಕಾಲಘಟ್ಟ ಆಯಿತು, ಮತ್ತೆ ಸೃಷ್ಟಿಯೆಲ್ಲ ಆಗುತ್ತಾ ಇತ್ತು. ಇನ್ನೊಂದು ಕಾಲಘಟ್ಟದಲ್ಲಿ ನೋಡಿ, ಈ ರಾಕ್ಷಸರು ಒಮ್ಮೆ ನಾಶ ಆಗುತ್ತಾರೆ, ಪುನಃ ಹುಟ್ಟಿಕೊಳ್ತಾರೆ. ಅವರೇನು ಬಿಡುವುದಿಲ್ಲ. ಎಲ್ಲ ಒಂದು ಸಂಗ್ರಹ. ಅದು ಪ್ರಕೃತಿಯ ನಿಯಮವೂ ಹಾಗೆ. ಪ್ರಕೃತಿಯ ನಿಯಮ ರಾಕ್ಷಸರೂ ಬೇಕು, ಮನುಷ್ಯರೂ ಬೇಕು. ನಾವು ಅವರೊಡನೆ ಯುದ್ಧ ಮಾಡಿ ಗೆಲ್ಲುವಂತಹದ್ದೇ ನಮ್ಮ ಗುರಿ ಅಷ್ಟೇ. ಹಾಗೆ ಒಂದು ದೊಡ್ಡ ರಾಕ್ಷಸ ಸೃಷ್ಟಿಯಾದ ಹೆಸರಿಗೆ ಮಹಿಷಾಸುರ. ಆ ಮಹಿಷಾಸುರನಿಗೂ ಮೈಸೂರಿಗೂ ಸಂಬಂಧ ಉಂಟು ಅಂತ ಹೇಳಿದೆ ನಾನು. ಮಹಿಷಾಸುರ ಅಂತ ಹೇಳಿದ್ದೆ ಮೈಸೂರಾಗಿದ್ದು ಅಂತೇಳಿ. ಅಲ್ಲಿ ಮಹಿಷವರ್ಧಿನಿ ಅಲ್ಲ ಚಾಮುಂಡಿ ದೇವಿಯು ಕೂಡ ಇದ್ದಂತಹ ಕಾರಣಗಳು ಅಲ್ಲೇ ಇದ್ದದ್ದು ಅಂತ ಹೇಳ್ತಾರೆ. ಈ ಮಹಿಷಾಸುರ ಅಂತ ಹೇಳಿದ್ರೆ ಭಾರಿ ದೊಡ್ಡ ರಾಕ್ಷಸ. ಅವನಿಗೆ ಎಷ್ಟೋ ಜನ ಸೇನಾ ನಾಯಕರಿದ್ದು ಅದನ್ನು ಊಹಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಇಂತಹ ಮಹಿಷಾಸುರನಿಗೆ ಕೆಟ್ಟ ಬುದ್ಧಿ. ಏನು ಅಂತ ಹೇಳಿದ್ರೆ ಎಲ್ಲ ರಾಕ್ಷಸರಿಗೂ ಕೆಟ್ಟ ಬುದ್ಧಿ. ಇಂದ್ರಾದಿ ಲೋಕಪಾಲಕರನ್ನೆಲ್ಲ ಕೆಳಗೆ ನೂಕಿ ತಾನು ಇಂದ್ರ ಪದವಿಯನ್ನು ಪಡೆಯುವಂತ. ಅದಕ್ಕೆ ಹೇಳ್ತಾರೆ, ಎಲ್ಲ ಇಂದ್ರಾದಿ ಲೋಕಪಾಲಕರನ್ನು ಅವರು ಕೆಳಗೆ ದುಡಿ ಹಾಕ್ತಾರೆ. ತಾನೇ ಇಂದ್ರ ಅಂತ ಹೇಳುವ ರೂಪದಲ್ಲಿ ಆ ಮಹಿಷಾಸುರ ಕೂತ್ಕೊಳ್ತಾನೆ. ಏಕೋಪಾಧ್ಯಾಯ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಅಂತ ಹೇಳುವ ಹಾಗೆ ಆ ಮಹಿಷಾಸುರ ನಾನೇ ಎಲ್ಲವನ್ನು ಮಾಡುವುದು, ಸೂರ್ಯನ ಕೆಲಸವನ್ನು ನಾನೇ ಮಾಡುವಂತಹದ್ದು, ಚಂದ್ರನ ಕೆಲಸವನ್ನು ನಾನೇ ಮಾಡುವಂತಹದ್ದು, ಎಲ್ಲ ಕೆಲಸ ಕಾರ್ಯಗಳನ್ನು ನಾನೇ ಮಾಡುವಂತಹದ್ದು ಅಂತ ಹೇಳಿ ಮಾಡಿ ಇಡೀ ಜಗತ್ತಿನ ಒಂದು ನಿಯಂತ್ರಣವನ್ನು ಅವನು ಪಡೆಯುತ್ತಾರೆ. ಇದು ದೇವತೆಗಳಿಗೆ ಕಷ್ಟ ಅಂತ ಹೇಳಿ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಭೀಕರ ಬರಗಾಲ ಬರ್ಬೋದು. ಯಾವಾಗ ಈ ದುಷ್ಟರು ಅಧಿಕಾರದಲ್ಲಿ ಕುಳಿತುಕೊಂಡ್ರೆ ಯಾವಾಗ ನಾಶ ಮಾಡ್ತಾರೆ, ಅವರಿಂದ ತೊಂದರೆ ಆಗ್ಬೋದು ಅಂತೇಳಿ ಹೇಳಿಕ್ಕಾಗುವುದಿಲ್ಲ. ನಮ್ಮಲ್ಲೆಲ್ಲ ಹೇಳ್ತೇವಲ್ಲ,
ಏನು ಅಂತ ಕೇಳಿದರೆ, ಈ ಒಂದು ವ್ಯಕ್ತಿಗೆ 4 ಸ್ವಭಾವಗಳು ಇರಬೇಕಂತೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತಃ ಏಕೈಕಮಪಿ ಅನರ್ಥಾಯ. ಒಂದು ವ್ಯಕ್ತಿಯಲ್ಲಿ ಯೌವನ ಇರ್ತದೆ, 20ರಿಂದ 30 ವರ್ಷದ ಒಳಗೆ ಒಳ್ಳೆಯ ದೇಹ ಪುಷ್ಟಿ ಎಲ್ಲ ಇರ್ತದೆ, ಯೌವನ ಇರ್ತದೆ, ಅದು ಅಹಂಕಾರಕ್ಕೆ ಕಾರಣ ಆಗಿರ್ತದೆ. ಧನ ಸಂಪತ್ತಿ, ಅದರ ಒಟ್ಟಿಗೆ ಒಳ್ಳೆ ತಂದೆ ಮಾಡಿರತಕ್ಕಂತಹ ಸಂಪತ್ತು ಇದ್ದರೆ ಇಳುವುದೇ ಬೇಡ. ಪ್ರಭುತ್ವ, ಅಧಿಕಾರ ಇದ್ದರೆ ಇನ್ನೂ ಹೆಚ್ಚು. ಅವಿವೇಕದ, ಬುದ್ಧಿ ಇಲ್ಲದವನಾಗಿದ್ದರೆ. ಏಕೈಕಮಪಿ ಅನರ್ಥಾಯ, ಒಂದೊಂದು ಕೂಡ ಅನರ್ಥಕ್ಕೆ ಕಾರಣ ಆಗ್ತದೆ. ಕಿಮುತ ಚತ್ವಾರ ಕಿಮು ಯತ್ರ ಚತುಷ್ಟಯಂ. ಇನ್ನು 4 ಇದ್ರೆ ಹೇಗೆ? ಯೌವನ ಉಂಟು, ಪ್ರಭುತ್ವ ಉಂಟು, ಅಧಿಕಾರ ಉಂಟು, ಬೇಕಾದಷ್ಟು ಸಂಪತ್ತು ಉಂಟು. ಈ 4 ಇದ್ರೆ ಕೇಳುವುದೇ ಬೇಡ. ಮಹಿಷಾಸುರನಲ್ಲಿ ಅದು ಇತ್ತು, ಎಲ್ಲವೂ ಕೂಡ ಇತ್ತು. ಅದಕ್ಕೆ ಕೋಣನ ಚಿತ್ರವನ್ನು ಅವನಿಗೆ ಕೊಟ್ಟಿದ್ದಾರೆ. ಕೋಣ ಅಂತ ಹೇಳಿದ್ರೆ ಒಂದು ಪುಷ್ಟಿ, ದಷ್ಟಪುಷ್ಟಿ ಅಂತ ಹೇಳುವ ಅರ್ಥ, ಮತ್ತೊಂದು ಕೊಂಬು, ಅಹಂಕಾರ ಇತ್ತು ಅಂತ ಹೇಳುವ ಅರ್ಥ. ಹೀಗೆ ಮಹಿಷಾಸುರ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಎಲ್ಲ ಇಂದ್ರಾದಿ ದೇವತೆಗಳನ್ನು ಕೆಳಕ್ಕೆ ದಬ್ಬಿ ಇವನೇ ಕೂತ್ಕೊಳ್ತಾನೆ. ಕೂತ್ಕೊಂಡು ಆಡಳಿತ ನಡೆಸ್ತಾ ಇರುವಾಗ ಎಲ್ಲರೂ ಕೂಡ ದೇವತೆಗಳು ಪರಮಾತ್ಮನಲ್ಲಿಗೆ ಹೋಗ್ತಾರೆ. ಎಲ್ಲಿಗೆ? ವಿಷ್ಣು ಇದ್ದಲ್ಲಿಗೆ ಹೋಗ್ತಾರೆ. ವಿಷ್ಣು ಇದ್ದಲ್ಲಿಗೆ ಹೋಗಿ ಎಲ್ಲ ಕಷ್ಟಗಳನ್ನು ಹೇಳಿಕೊಳ್ತಾರೆ ಅವರು. ವಿಷ್ಣು ಇದ್ದಾನೆ, ಶಂಕರ, ಶಿವ ಇದ್ದಾರೆ, ಎಲ್ಲ ದೇವತೆಗಳು ಕೂಡ ಸೇರಿಕೊಂಡು ಒಂದು ಮಾತುಕತೆ ಮಾಡಿ ಹೇಗಾದರೂ ಇದಕ್ಕೆ ಒಂದು ನಿವೃತ್ತಿಯನ್ನು ಕಾಣಬೇಕು ಅಂತ ಹೇಳುವ ಒಂದು ಚಿಂತನೆಯನ್ನು ನಡೆಸಿದಾಗ ವಿಷ್ಣುವಿನ ಹುಬ್ಬುಗಳು ಗಂಟಿತ್ತವಂತೆ. ನಮಗೆ ಕೋಪ ಬಂದಾಗ ಹೇಗೆ ಗಂಟು ಬರ್ತದೆ, ಅದೇ ರೀತಿಯಾಗಿ ಗಂಟಾಗಿ ವಿಷ್ಣುವಿನ ಈ ಒಂದು ತಿಲಕದ ಜಾಗದಿಂದ ಒಂದು ಬೆಂಕಿ ಉಂಡೆ ಬರ್ತದಂತೆ. ಅದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ತಥೋತಿ ಕೋಪ ಪೂರ್ಣಸ್ಯ ಚಕ್ರಣೋ ವದನಾತ್ತತಃ ನಿಶ್ಚಕ್ರಾಮ ಮಹತ್ತೇಜೋ ಬ್ರಹ್ಮಣ ಶಂಕರಸ್ಯ ಚ. ಕೋಪದಿಂದ ಇರತಕ್ಕಂತಹ, ಕೋಪಿಷ್ಠನಾಗಿರತಕ್ಕಂತಹ ವಿಷ್ಣುವಿನ ಶರೀರದಿಂದ, ತಲೆಯಿಂದ ಒಂದು ಬೆಂಕಿ ಮುಂದೆ ಬಂತು, ಅಲ್ಲಿ ನಿಂತಿತು. ಇನ್ನು ಬ್ರಹ್ಮನ ಒಂದು ಶರೀರದಿಂದಲೂ ಒಂದು ಶಕ್ತಿ ಅಲ್ಲಿ ಕೇಂದ್ರೀಕೃತ ಆಯಿತು. ಶಿವನ ಒಂದು 3 ಕಣ್ಣಿನಿಂದ ಒಂದು ಶಕ್ತಿ ಕೇಂದ್ರೀಕೃತ ಆಯಿತು. ಇನ್ನೂ ಕೂಡ ಇಂದ್ರಾದಿ ಲೋಕಪಾಲಕ ದೇವಾನು ದೇವತೆಗಳೆಲ್ಲ ಅವರವರಲ್ಲಿರತಕ್ಕಂತಹ ಒಂದು ಶಕ್ತಿಯನ್ನು ಒಂದು ಕಡೆ ಕೇಂದ್ರೀಕರಣ ಮಾಡಿದಾಗ ಇದು ನಮ್ಮ ಒಂದು ಶಕ್ತಿ ಅಂತ ಹೇಳಿದ್ರೆ ಒಂದು ಚಿಲ್ಲರೆ ಶಕ್ತಿ ಆಗ್ತದೆ. ದೇವತೆಗಳ ಶಕ್ತಿ ಅಂತ ಹೇಳಿದ್ರೆ ಅದು ಬೃಹತ್ತು. ಇದನ್ನು ನೋಡುವಾಗ ಈ ಶಕ್ತಿ ಸೇರಿ ಆಕಾಶದ ಎತ್ತರ ಕಾಣ್ತಾ ಉಂಟು. ಎಲ್ಲ ಬೆಂಕಿ ಉಂಡೆ ತರ ರೀತಿ ಆಯ್ತು. ಎಷ್ಟಾಯ್ತು ಅಂತ ಹೇಳಿದ್ರೆ, ಅತೀವ ತೇಜಸ ಕೂಟಂ ಜ್ವಲಂತಮೇವ ಪರ್ವತಂ ದದೃಶುಸ್ತೆ ಸುರಾಸ್ತ್ರ ಜ್ವಾಲಾವ್ಯಾಪ್ತ ದಿಗಂತರ. ಅತೀವ ತೇಜಸ ಕೂಟಂ, ಅಂತಹ ತೇಜಸ್ಸಿನ ಕೂಟ ಆ ತೇಜಸ್ಸಿನ ಒಂದು ಪುಂಜ ಜ್ವಲಂತಮಿವ ಪರ್ವತಂ, ಒಂದು ಪರ್ವತ, ದೊಡ್ಡ ಪರ್ವತ ಉರಿತಾ ಇದ್ರೆ ಹೇಗೆ ಕಾಣ್ತದೆ, ಒಂದು ಪರ್ವತ ಉರಿತಾ ಇದ್ರೆ ಹೇಗೆ ಕಾಣ್ತದೆ, ಅದೇ ರೀತಿಯಾಗಿ ಈ ದೇವಿಯ ಒಂದು ಸ್ವರೂಪ ಅಲ್ಲಿ ಸೃಷ್ಟಿಯಾಗ್ತದಂತೆ. ಅಂತಹ ದೇವಿಗೆ ಒಂದೊಂದು ರೂಪವನ್ನು ಕೊಡ್ತಾರಂತೆ ದೇವತೆಗಳು. ಇದು ಬೆಂಕಿಯ ಉಂಡೆ ತರ ಕಾಣ್ತಾ ಇದೆ, ಒಂದೊಂದು ರೂಪವನ್ನು ಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಯದಭೂಚ್ಛಾಂಭವಂ ತೇಜಸ್ಸಾಯತ ತನ್ಮುಖಂ. ಈ ಏನು ಮಾಡ್ತಾನೆ ಚಾಂಬವ, ಶಿವನಿಗೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಒಂದು ಮುಖವನ್ನು ಸೃಷ್ಟಿಸ್ತಾನಂತೆ. ಅದೇ ರೀತಿಯಾಗಿ ಯಾಮ್ಯೇನ ಚಾಭವಂ ಕೇಶ ಬಹವೋ ವಿಷ್ಣು ತೇಜಸ. ಯಮ ಅವನ ಕೇಶಭಾಗಗಳನ್ನು, ದೇವಿಯ ಒಂದು ಕೇಶಭಾಗಗಳನ್ನು ಸೃಷ್ಟಿಸ್ತಾನಂತೆ. ಅಂದರೆ ಅದಕ್ಕೆ ಶಕ್ತಿಯನ್ನು ತುಂಬುತ್ತಾನೆ ಅಂತೇಳಿ. 2 ಬಾಹುಗಳು ವಿಷ್ಣುವಿನ ಒಂದು ಚೈತನ್ಯದಿಂದ ಬರ್ತದಂತೆ. ಸೌಮ್ಯೇನ ಸ್ತನಯೋರು ಯುಗ್ಮಂ, ಸೋಮದೇವತೆ ಅಂತೇಳಿ. ಸೋಮದೇವತೆಯ ಒಂದು ಪ್ರಭಾವದಿಂದ ದೇವಿಗೆ 2 ಸ್ತನಗಳು ಸೃಷ್ಟಿಯಾಗ್ತದಂತೆ. ಮಧ್ಯಂ ಚೈಂದ್ರೇಣ ಚಾಭವತ್, ಮಧ್ಯಭಾಗ ಸೊಂಟ ಭಾಗ ಇಂದ್ರನ ಒಂದು ಶಕ್ತಿಯ ಪ್ರಭಾವದಿಂದ ಉಂಟಾಗ್ತದಂತೆ. ವಾರುಣೇನ ಚ ಜಂಘೋರು, ವರುಣನಿಂದ 2 ಒಂದು ಜಂಘ ಅಂದರೆ ತೊಡೆ, ಸೊಂಟ ಸೃಷ್ಟಿ ಆಗ್ತದಂತೆ. ನಿತಂಬಸ್ತೇಜಸ ಭುವಃ, ಭೂದೇವಿಯಿಂದ 2 ನಿತಂಬಗಳು ಸೃಷ್ಟಿಯಾಗ್ತದಂತೆ. ಬ್ರಹ್ಮಣಸ್ತೇಜಸ ಪಾದವು, 2 ಕಾಲುಗಳು ಬ್ರಹ್ಮನ ತೇಜಸ್ಸಿನಿಂದ ಸೃಷ್ಟಿಯಾಗ್ತದೆ.
ತದಂಗುಲ್ಯೋರ್ಕ ತೇಜಸ, ಆ ಕಾಲಿನ ಉಗುರುಗಳು, ಆ ಅರ್ಕ ಅಂತ ಹೇಳಿದ್ರೆ ಸೂರ್ಯನ ತೇಜಸ್ಸಿನಿಂದ ಸೃಷ್ಟಿಯಾಗ್ತದಂತೆ. ವಸೂನಾಂಚಕರಾಂಗುಲ್ಯ ಕೌಬೇರೇನ ಚ ನಾಸಿಕಾ, ವಸುಗಳಿಂದ ಅಂಗುಲಿಗಳು ಬೆರಳುಗಳು ಸೃಷ್ಟಿಯಾಗ್ತದಂತೆ. ಅದೇ ರೀತಿ ಕೌಬೇರೇನ ಚ ನಾಸಿಕ, ಕುಬೇರನಿಂದ ಮೂಗು ಸೃಷ್ಟಿಯಾಗ್ತದಂತೆ. ಈ ರೀತಿ ಆ ಬೆಂಕಿಯ ಒಂದು ಚಿತ್ರಣ ಹೇಗೆ ಉಂಟು, ಆ ಬೆಂಕಿಯ ಚಿತ್ರಣ ಸಂಪೂರ್ಣ ಬದಲಾವಣೆಯಾಗಿ ಒಂದು ನಾರಿ ರೂಪವನ್ನು ತಾಳುತ್ತದೆ. ಆ ನಾರಿ ರೂಪವನ್ನು ತಾಳಿದಾಗ ದೇವತೆಗಳಿಗೆ ಬಹಳ ಸಂತೋಷ ಆಗ್ತದಂತೆ. ಅವರು ಈ ನಾರಿ ಎಲ್ಲ ನಾರಿ ಮುನಿದರ ಮಾರಿ ಅಂತೇಳಿ ಹೇಳುವುದಿಲ್ವ, ಅದೇ ರೀತಿಯಾಗಿ ಈ ನಾರಿಯಿಂದ, ಈ ದೇವಿಯಿಂದ ಎಲ್ಲ ದೈತ್ಯ ಶಕ್ತಿಗಳು ನಾಶ ಆಗ್ತದೆ ಅಂತ ಹೇಳಿ ಒಂದು ವಿಶ್ವಾಸ ಬಂತು ಅವರಿಗೆ. ಆ ದೇವತೆಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತನ್ನಲ್ಲಿರತಕ್ಕಂತಹ ಆಯುಧಗಳನ್ನು ದೇವಿಗೆ ಕೊಡ್ತಾರಂತೆ. ಹೇಗೆ ಕೊಡ್ತಾರೆ ಅಂತ ಕೇಳಿದ್ರೆ, ಶೂಲಂ ಶೂಲಾಗ್ನಿಷ್ಕರ್ಷ್ಯ ದದೋತಸ್ಸೇ ಪಿನಾಕ ಧೃಕ್. ಈ ಶಿವ ಅವನಲ್ಲಿರತಕ್ಕಂತಹ ತ್ರಿಶೂಲದಿಂದ ಇನ್ನೊಂದು ತ್ರಿಶೂಲವನ್ನು ಸೃಷ್ಟಿ ಮಾಡಿ ದೇವಿಯ ಕೈಗೆ ಕೊಟ್ಟು ನಮಸ್ಕಾರ ಮಾಡ್ತಾನೆ. ಅದೇ ರೀತಿ ಚಕ್ರಂಚ ದತ್ತವಾನ್ ಕೃಷ್ಣ, ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಇನ್ನೊಂದು ಚಕ್ರವನ್ನು ಸೃಷ್ಟಿ ಮಾಡಿ ದೇವಿಗೆ ಕೊಡ್ತಾನೆ. ಶಂಖಂಚ ವರುಣ ಶಕ್ತಿಂ, ದೊಡ್ಡ ಶಂಖ, ಆ ಶಂಖವನ್ನು ವರುಣನು ಸೃಷ್ಟಿ ಮಾಡಿ ಒಂದು ಕೈಯಲ್ಲಿ ಶಂಖ ಕೊಡ್ತಾನೆ. ನೋಡಿ, ದೇವಿಯ ಕೈಗಳು ತುಂಬ ಉಂಟು. ಬಾಣ ಶಂಖಂಚ ವರುಣ ದದೋತಸ್ಯೇ ಹುತಾಶನಃ ಮಾರುತೋ ದತ್ತವಾ ಶಕ್ತಿಂ, ಒಂದು ಶಕ್ತಿಯಾಯುಧವನ್ನು ಹುತಾಶನ ಅಗ್ನಿ ಕೊಡ್ತಾನಂತೆ. ಮಾರುತೋ ದತ್ತವಾಂಶ್ಚಾಪಂ ಬಾಣಪೂರ್ಣೇತ ತೇಷುಧಿ, ಆ ವಾಯುದೇವರು ಒಂದು ಚಾಪ ಅಂದರೆ ಬಿಲ್ಲು ಬಾಣವನ್ನು ಒಂದು ಬತ್ತಳಿಕೆಯನ್ನೆಲ್ಲ ಕೊಡ್ತಾರಂತೆ. ಕಾಲದಂಡಾದ್ಯಮೌ ದಂಡು ಪಾಶಂ ಚಾಂಬಪತಿರ್ಧದೌ, ಕಾಲದಂಡ, ಆ ಯವನು ಕಾಲದಂಡ, ಅವನ ಹತ್ರ ಒಂದು ಕಾಲದಂಡ ಅಂತ ಉಂಟು, ಅದರಿಂದ ಇನ್ನೊಂದು ಕಾಲದಂಡವನ್ನು ಸೃಷ್ಟಿ ಮಾಡಿ ದೇವಿಯ ಕೈಗೆ ಕೊಡ್ತಾನೆ. ಪ್ರಜಾಪತಿಶ್ಚಾಕ್ಷಮಾಲಂ ದದೌ ಬ್ರಹ್ಮಾಕಮಂಡಲಂ, ಪ್ರಜಾಪತಿಯು ಅಕ್ಷಮಾಲೆ, ನಾವೆಲ್ಲ ಸಣ್ಣ ತುಳಸಿ ಮಣಿ ಸರ ಹಾಕ್ತೇವೆ ಅಥವಾ ರುದ್ರಾಕ್ಷಿ ಹಾಕ್ತೇವೆ. ದೇವಿಗೆ ತೆಂಗಿನಕಾಯಿಯಷ್ಟು ದೊಡ್ಡದಿರತಕ್ಕಂತಹ ಮಣಿಗಳನ್ನು ಪೋಣಿಸಿ ಹಾಕ್ತಾರಂತೆ. ವಜ್ರಮಿಂದ್ರ ಸಮುತ್ಪಾಟ್ಯ ಕುಲಿಶಾದಮರಾಧಿಪ, ಇಂದ್ರನು ತನ್ನ ವಜ್ರಾಯುಧದಿಂದ ಇನ್ನೊಂದು ವಜ್ರಾಯುಧವನ್ನು ಸೃಷ್ಟಿ ದೇವಿಯ ಕೈಗೆ ಕೊಡ್ತಾರಂತೆ. ದದೌತಸ್ಯೇ ಸಹಸ್ರಾಕ್ಷೋ ಘಂಟಾಮೈರಾವತದ್ಗಜಾತ್, ಆ ಸಹಸ್ರಾಕ್ಷನು ತನ್ನ ಗಂಟೆ, ನಾವಿಲ್ಲೇನು ಬಡೀಲಿಕ್ಕೆ ಅಂತೇಳಿ ಕೆಲವಿಟ್ಟಿರ್ತಾರೆ, ಅದಕ್ಕಿಂತ 1000 ಪಟ್ಟು ದೊಡ್ಡ ಗಂಟೆಯನ್ನು ದೇವಿಗೆ ಕೊಡ್ತಾನೆ. ಹೀಗೆ ಎಲ್ಲ ದೇವತೆಗಳು ಕೂಡ ದೇವಿಗೆ ಇಷ್ಟೇ ಅಲ್ಲ, ಇನ್ನೂ ದೇವಿಗೆ ಆಯುಧಗಳನ್ನು ಕೊಡ್ತಾರಂತೆ. ಕೆಲವರು ನೆನೆಸಿಬಿಡ್ಬೋದು, ದೇವಿಗೆ ಏನಾಗುವುದಿಲ್ಲ, ಸುಮ್ಮನೆ ಇಲ್ಲದೆ ಕೊಲ್ಲಿಕ್ಕೆ ಆಗ್ತದೆ. ದೇವಿಗೆ ಏನು ಕಷ್ಟ ಇಲ್ಲ. ಎಲ್ಲ ರಾಕ್ಷಸರನ್ನು ಕೊಡಲಿಕ್ಕೆ ಇವರು ಕೊಡುವ ಆಯುಧವೂ ಬೇಕಿಲ್ಲ, ಯಾವುದೂ ಕೂಡ ಬೇಕಿಲ್ಲ. ಆದರೆ ಅದರಲ್ಲಿ ಹೇಳ್ತಾರೆ, ಸಮ್ಮಾನಿತಾನನಾದೋಚ್ಚೈ ಸಾಟ್ಟಹಾಸಂ ಮುಹುರ್ಮುಹು, ಇದೆಲ್ಲವೂ ಕೂಡ ದೇವಿಗೆ ದೇವತೆಗಳು ಮಾಡತಕ್ಕಂಥ ಸಮ್ಮಾನ. ನಾವು ಒಂದು ದೊಡ್ಡ ವ್ಯಕ್ತಿ ಬಂದರೆ ಒಂದು ಏನಾದರೂ ಹೂ ಕೊಡ್ತೇವೆ, ಒಂದು ಬೊಂಡ ಕೊಡ್ತೇವೆ, ಒಂದು ಶಾಲು ಕೊಡ್ತೇವೆ. ಎಲ್ಲ ವೈದಿಕರು ಬಂದರೆ, ವಿದ್ವಾಂಸರು ಬಂದರೆ ಕೆಲವು ಕಡೆ ಶಾಲು ಕೊಡ್ತಾರೆ. ಶಾಲು ಕೊಡುವುದು ನಮಗೆ ಶಾಲೆ ಇಲ್ಲ ಅಂತೇಳಿ ಅಲ್ಲ, ಅದೊಂದು ಪ್ರೀತಿಯ ಸಂಕೇತ, ಒಂದು ಭಕ್ತಿಯ ಸಂಕೇತ. ಕೆಲವು ಕಡೆ ಫಲಕಗಳನ್ನು ಕೊಡ್ತಾರೆ, ನೆನಪಿನ ಫಲಕ ಅಂತ ಹೇಳಿ. ಅವರ ಮನೆಯಲ್ಲಿ ಗೋಣಿಯಲ್ಲಿ ಫಲಕಗಳು ಇರ್ತದೆ, ಅವರ ಮನೆಯಲ್ಲಿ ಫಲಕ ಇಲ್ಲ ಅಂತೇಳಿ ಕೊಡುವುದಲ್ಲ, ಅದೊಂದು ಪ್ರೀತಿಯ ಸಂಕೇತ, ಒಂದು ಭಕ್ತಿಯ ಸಂಕೇತ ಅಂತೇಳಿ. ಹಾಗೆ ದೇವಿಗೆ ಎಲ್ಲ ದೇವತೆಗಳು ಆಯುಧವನ್ನು ಕೊಟ್ಟದ್ದು ಯಾಕೆ ಅಂತ ಹೇಳಿದ್ರೆ ಅದು ಭಕ್ತಿಯ ಸಂಕೇತ. ಅದಕ್ಕೆ ಹೇಳ್ತಾರೆ, ಸಮ್ಮಾನಿತಾನನಾದೋಚ್ಚೈ ಸಾಟಃ ಸಂಮೋರ್ಮೋ, ಎಲ್ಲ ಸನ್ಮಾನವನ್ನು ಸ್ವೀಕರಿಸಿದಂತಹ ದೇವಿ ಬೃಹದಾಕಾರ ರೂಪಿಣಿಯಾಗಿ ಒಂದು ಸಲ ಮೇಲಕ್ಕೆ ನೋಡಿ ಒಂದು ಬೊಬ್ಬೆ ಹೊಡಿತಾಳಂತೆ. ಸಾಷ್ಟಹಾಸ, ಒಂದು ಅಟ್ಟಹಾಸ ಆಡ್ತಾಳಂತೆ. ಈ ಅಟ್ಟಹಾಸ ಹೇಗಿತ್ತು ಅಂತ ಕೇಳಿದ್ರೆ, ತಸ್ಯಾನಾದೇನ ಗೋರೇನ ಕೃಸ್ಸಮಾಪೂರಿತಂ ನಭಃ ಮಾಯತಾತಿ ಮಹತಾ ಪ್ರತಿಶಬ್ದೋ ಮಹಾನಭೂತು. ಗಡ 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 ಅಂತ ಹೇಳಿ ಇಡೀ ನಡುಗಲಿಕ್ಕೆ ಶುರುವಾಯ್ತಂತೆ. ಆಕಾಶದಲ್ಲಿ ಪ್ರತಿಧ್ವನಿ, ಇವಳ ಒಂದು ಅಟ್ಟಹಾಸ ಹೇಗಿತ್ತು ಅಂತ ಹೇಳಿದ್ರೆ 1000 ಸಲ ಪ್ರತಿಧ್ವನಿ ಆಯ್ತಂತೆ. ಅಷ್ಟು ಘೋರ ರೂಪದಲ್ಲಿ ಅಟ್ಟಹಾಸ ಮಾಡ್ತಾಳೆ.
ಚಚಾಲ ವಸುಧಾ ಚೇಲು ಸಕಲಾಶ್ಚ ಮಹೀಧರಾ ಜಯೇತಿ ದೇವಾಶ್ಚ ಮುದಾ ತಾಮೋಚು ಸಿಂಹವಾಹಿನಿ. ಎಲ್ಲ ಭೂಮಿಯಲ್ಲಿ ಭೂಕಂಪ ಆಯಿತಂತೆ. ಅದೇ ರೀತಿಯಾಗಿ ಎಲ್ಲ ಈ ಸಮುದ್ರಗಳಲ್ಲಿ ದೊಡ್ಡ ದೊಡ್ಡ ಆಕಾಶದ ಎತ್ತರಕ್ಕೆ ಅಲೆಗಳು ಸೃಷ್ಟಿಯಾಗ್ತವೆ. ನೋಡಿ, ಆ ಅಟ್ಟಹಾಸದ ಪ್ರಭಾವ ಈಗ ಇತ್ತು. ಅಂತಹ ಒಂದು ದೇವಿಯನ್ನು ಇವರೆಲ್ಲ ಸ್ತೋತ್ರ ಮಾಡ್ತಾರೆ. ಅಂತಹ ದೇವಿಯ ಈ ಅಟ್ಟಹಾಸ ಕೇಳಿದ ತಕ್ಷಣ ಮಹಿಷಾಸುರನಿಗೆ ಬಹಳ ಒಂದು ಹೆದರಿಕೆ ಆಗಲಿಕ್ಕೆ ಶುರುವಾಗುತ್ತೆ. ಕಿವೇಗದಿ ಕ್ರೋಧಾಭಾಷ್ಯ ಮಹಿಷಾಸುರ. ಇದು ಏನಿದು, ಏನು ಶಬ್ದ ಕೇಳಿಸ್ತಾ ಇದೆ ಅಂತ ಹೇಳಿ ಒಂದು ಆಶ್ಚರ್ಯ ರೂಪಕ್ಕೆ ಬರ್ತಾನೆ. ಅವರಿಗೆ ಗೊತ್ತಾಗ್ತದೆ, ಕಾಣ್ತಾ ಇದೆ, ಭಾರಿ ದೊಡ್ಡ ನಾರಿ ಶಕ್ತಿ ಕಾಣಿಸ್ತಾ ಇದೆ. ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇದು ಯಾವುದೋ ಒಂದು ಶಕ್ತಿ ಆಗಿರಬೇಕು, ದೈವಿಕ ಶಕ್ತಿ ಅಂತ ಹೇಳಿ ಅವನಿಗೆ ಗೊತ್ತಿರಲಿಲ್ಲ. ಯಾವುದೋ ಅಂತ ನಮ್ಮ ರೀತಿಯ ನಾವು ಕೋಣರ ರೂಪದಲ್ಲಿದ್ದೇವೆ, ಅವಳು ನಾರಿಯ ರೂಪದಲ್ಲಿದ್ದಾಳೆ ಅಂತೇಳಿ ತಿಳ್ಕೊಂಡು ಅವನ ಪ್ರಧಾನವಾಗಿ 5 ಜನ ಸೇನಾ ನಾಯಕರನ್ನು ಕಳಿಸ್ತಾನೆ. ಅವರ ಹೆಸರು ಚಿಕ್ಷುರ, ಚಾಮರ, ಉದಗ್ರ, ಅಸಿಲೋಮ, ಉಗ್ರದರ್ಶನ, ಬಿಡಾಲ ಅಂತೇಳಿ. ಸಾಮಾನ್ಯದವರೆಲ್ಲ ದೊಡ್ಡ ಸೇನೆಯನ್ನು ಕಳಿಸ್ತಾನೆ. ಯಾಕೆ? ಒಬ್ಬಳು ನಾರಿಯನ್ನು ನಿಯಂತ್ರಣ ಮಾಡಲಿಕ್ಕೆ. ಏನೋ ಯಾಕಂತ ಹೇಳಿದ್ರೆ ಅವಳ ಸ್ವರದ ಒಂದು ಶಬ್ದದ ಒಂದು ಘೋರತೆ ಎಷ್ಟಿರಬಹುದು. ಅವರ ಮನಸ್ಸಿನಲ್ಲಿ ಚಳಿ ಕೂತಿದೆ, ಹೆದರಿಕೆ ಕೂತಿದೆ, ಭೀತಿ ಕೂತಿದೆ. ಆ ಹಿನ್ನೆಲೆಯಿಂದ 4-5 ಸೇನಾಧಿಪತಿಗಳನ್ನು ಕಳಿಸಿ ಅವಳನ್ನು ಏನಾದರೂ ಮಾಡಿ ಸಂಹಾರ ಮಾಡಿ ಬನ್ನಿ ಅಂತೇಳಿ ಕಳಿಸಿದಾಗ ಈ ದೇವಿಗೂ ಅವರಿಗೂ ಯುದ್ಧ ಆಗ್ತದೆ. ಘೋರವಾಗಿರತಕ್ಕಂತಹ ಯುದ್ಧ ಆಗಿ ಎಲ್ಲ ಸೇನಾಧಿಪತಿಗಳನ್ನು ಸಂಹಾರ ಮಾಡ್ತಾರೆ. ಇದನ್ನು ನೋಡಿದಾಗ ಮಹಿಷಾಸುರನಿಗೆ ಬಹಳ ಹೆದರಿಕೆ ಆಗ್ತದೆ. ಇನ್ನು ಇದು ಸಾಮಾನ್ಯ ನಾರಿ ಅಲ್ಲ, ಇದು ನಾರಿ ಮುನಿದರೆ ಮಾರಿ, ಇನ್ನು ನಾನೇ ಹೋಗುತ್ತೇನೆ ಅಂತ ಹೇಳಿ ಸಾಕ್ಷಾತ್ ಮಹಿಷಾಸುರನೇ ಬರ್ತಾನೆ. ಮಹಿಷಾಸುರ ಬಂದು ಯುದ್ಧ ಮಾಡ್ತಾರೆ. ಮಹಿಷಾಸುರನು ದೇವಿಯು ಕೂಡ ಘೋರ ರೂಪದಲ್ಲಿ ಯುದ್ಧ ಮಾಡ್ತಾರೆ. ಇದರಲ್ಲಿ ಬಹಳಷ್ಟು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಇವನ ಮಾಯಾ ಯುದ್ಧ ಹೇಗಿತ್ತು ಅಂತ ಹೇಳಿದ್ರೆ, ಒಮ್ಮೊಮ್ಮೆ ಸಿಂಹ ರೂಪದಲ್ಲಿ ಬರುವಂತಹದ್ದು, ಸಿಂಹ ರೂಪದಲ್ಲಿ ಬರುವಂತಹದ್ದು, ಹಾರುವಂತಹದ್ದು. ಸಿಂಹ ಅಂತ ಹೇಳಿದ್ರೆ ನಡೆದುಕೊಂಡು ಹೋಗುತ್ತದೆ, ಅದು ಮೇಲಕ್ಕೆ ಹಾರುವಂತಹದ್ದು, ದೇವಿಯ ಮೈ ಮೇಲೆ ಹಾರುವಂತಹದ್ದು. ಅದನ್ನು ನಾಶ ಮಾಡ್ತಾಳೆ. ಒಮ್ಮೊಮ್ಮೆ ಆನೆಯ ರೂಪದಲ್ಲಿ ಬರ್ತಾನೆ. ಆನೆ ಬಂದಾಗ ಆನೆಯೂ ಕೂಡ ತುಳಿಯುವಂತಹ ಕೆಲಸ ಮಾಡ್ತದೆ, ಆನೆಯನ್ನೂ ಸಂಹಾರ ಮಾಡ್ತಾಳೆ. ಒಮ್ಮೊಮ್ಮೆ ಯಾವುದೋ ಒಂದು ಭೀಕರ ಪ್ರಾಣಿಯ ರೂಪದಲ್ಲಿ ಬರ್ತಾ ಇತ್ತು, ಅಂತಹ ಪ್ರಾಣಿ ರೂಪದಲ್ಲಿ ಬಂದವನನ್ನು ಕೂಡ ನಾಶ ಮಾಡ್ತಾನೆ. ಕೊನೆಗೆ ಭಾರಿ ದೊಡ್ಡ ಕೋಣನ ರೀತಿಯಲ್ಲಿ, ನಮ್ಮ ಕಂಬಳದ ಕೋಣನ ರೀತಿಯಲ್ಲ ಅದು. ಆ ಕೋಣನನ್ನು ನೋಡಿದ್ರೆ ನಾವು ರಾತ್ರಿ ನಿದ್ರೆ ಮಾಡಲಿಕ್ಕೆ ಇಲ್ಲ, ಅಂತಹ ಕೋಣ. ಭಾರೀ ದೊಡ್ಡ ಕೊಂಬುಗಳಿರತಕ್ಕಂತಹ, ಭಾರೀ ದೊಡ್ಡ ಶರೀರ ಇರತಕ್ಕಂತಹ, ಕೊಬ್ಬು ಇರತಕ್ಕಂತಹ ಕೋಣನ ರೂಪದಲ್ಲಿ ಬಂದು ಆ ದೇವಿಯ ಮೇಲೆ ಆಕ್ರಮಣ ಮಾಡ್ತಾನೆ. ಅವನಿಗೂ ಆ ದೇವಿಗೂ ಬಹಳಷ್ಟು ಯುದ್ಧ ಆಗುತ್ತಾ ಉಂಟು. ಯುದ್ಧ ಕೊನೆಗಾಗಿ ಆ ಕೋಣನ ಬಾಲವನ್ನು ಮೇಲೆ ಎತ್ತುತ್ತಾಳೆ. ಒಂದು ಕೈಯಲ್ಲಿ ತ್ರಿಶೂಲ ಹಿಡಿಕೊಂಡು ತ್ರಿಶೂಲದಿಂದ ಕುತ್ತಿಗೆಯನ್ನು ಕಡಿದು ಸಂಹಾರ ಮಾಡ್ತಾಳೆ. ಯಾವ ರೀತಿ? ಹಾವನ್ನು ಹಿಡಿಯುವವರನ್ನು ನೀವು ನೋಡಿರಬಹುದು. ಹಾವನ್ನು ಹಿಡಿಬೇಕಾದ್ರೆ ಅದರ ಬಾಲವನ್ನು ಎತ್ತುತ್ತಾರೆ. ಬಾಲವನ್ನು ಎತ್ತಿದಾಗ ಹಾವಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾವು ಹೀಗೆ ಮಾಡ್ತದಷ್ಟೇ ಹೊರತಾಗಿ ಅದಕ್ಕೆ ಕಾರ್ಬಾರ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿಯಾಗಿ ಆ ಮಹಿಷಾಸುರನ ಬಾಲವನ್ನು ಎತ್ತಿ ತನ್ನ ಇನ್ನೊಂದು ಕೈಯಲ್ಲಿರತಕ್ಕಂತಹ ತ್ರಿಶೂಲದಿಂದ ಮಹಿಷಾಸುರನನ್ನು ಸಂಹಾರ ಮಾಡ್ತಾಳೆ. ಸಂಹಾರ ಮಾಡಿ ಆ ಎಲ್ಲ ದೇವತೆಗಳಿಗೆ ಅಭಯವನ್ನು ಕೊಡ್ತಾಳಂತೆ. ಎಂತಹ ಸಂದರ್ಭ ಬಂದರೂ ಕೂಡ ನನ್ನನ್ನು ನೆನೆಸಿಕೊಳ್ಳಿ ನೀವು, ಎಂತಹ ಕಷ್ಟಗಳು ಈ ಭೂಮಂಡಲದಲ್ಲಿ ಬಂದರೂ ಕೂಡ ನನ್ನನ್ನು ಸ್ತೋತ್ರ ಮಾಡಿ ನಾನು ಅಲ್ಲಿಗೆ ಬರ್ತೇನೆ ಅಂತ ಹೇಳಿ ಒಂದು ಮಾತು ಕೊಡುತ್ತಾಳಂತೆ. ಹೀಗೆ ಮಹಿಷಾಸುರ ಅಂತ ಹೇಳಿದ್ರೆ ಯಾರು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಹರಿಷಡ್ವರ್ಗಗಳು ಉಂಟು. ಅದರಲ್ಲಿ ಅಹಂಕಾರ ರೂಪಿಯೇ ಈ ಕೋಣನ ರೂಪದಲ್ಲಿರತಕ್ಕಂತಹ ಮಹಿಷಾಸುರ. ನಾವು ಹೇಳ್ತೇವಲ್ಲ, ಅವನಿಗೆ ಒಂದು ಭಾರಿ ಕೊಂಬುಂಟು ಅಂತೇಳಿ ಹೇಳ್ತಾರೆ. ಭಾರಿ ಕೊಂಬುಂಟು ಯಾಕೆ ಕಟ್ಲಿಗೆ ಆಯ್ತು ಅಂತೇಳಿ, ಏನು ಅಹಂಕಾರ ಉಂಟು ಅಂತ ಹೇಳಿ ಅರ್ಥ. ಒಂದು ಕೊಬ್ಬು ಉಂಟು ಅಂತೇಳಿ, ಸಣ್ಣ ದನದ ರೂಪದಲ್ಲಿ ಬಂದರೆ ಅವನಿಗೆ ಕೊಬ್ಬುಂಟು ಅಂತೇಳಿ ಹೇಳಿಕ್ಕೆ ಆಗುದಿಲ್ಲ. ಹಾಗೆ ಮಹಿಷಾಸುರನ ಸಂಹಾರ ಆದರೂ ಕೂಡ ಆ ಮಹಿಷಾಸುರನ ಗುಣಗಳು ನಮ್ಮ
ನಮ್ಮಲ್ಲಿರ್ಬೋದು, ಅದು ಅಹಂಕಾರ ರೂಪದಲ್ಲಿರ್ಬೋದು. ಒಂದಷ್ಟು ಅನುಕೂಲ ಆಯಿತು ಅಂತ ಹೇಳಿದ ತಕ್ಷಣ ಮನಸ್ಸಿನಲ್ಲಿ ಅಹಂಕಾರ, ನಾನೇ ದೊಡ್ಡ ಜನ ಅಂತ. ಇಂತಹ ಸಂದರ್ಭಗಳು ಬಂದರೆ ನಾವು ದೇವಿಯನ್ನು ಸ್ಮರಿಸಬೇಕಂತೆ. ಎಲ್ಲವೂ ಬೇಕು ನಮ್ಮಲ್ಲಿ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಲ್ಲವೂ ಬೇಕು ನಮ್ಮ ಶರೀರದಲ್ಲಿ. ಇಲ್ಲದಿದ್ದರೆ ಈ ಶರೀರ ನಿಲ್ಲುವುದಿಲ್ಲ. ಆದರೆ ನಿಯಂತ್ರಣದಲ್ಲಿ ಇರಬೇಕು. ಆ ಮದದ ರೂಪದವನೇ ಆ ಕೋಡ ರೂಪ ಮಹಿಷಾಸುರ ಅವನ ಸಂಹಾರ ಎಲ್ಲ ಆಗಿ ದೇವತೆಗಳೆಲ್ಲ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಇಲ್ಲಿಗೆ 2ನೇ ಚರಿತ್ರೆ ಸಮಾಪ್ತಿಗೊಳ್ತದೆ. 2ನೇ ಚರಿತ್ರೆಗೆ ರಾಜಸ್ವರೂಪಿಣಿಯಾಗಿರತಕ್ಕಂತಹ ಮಹಾಲಕ್ಷ್ಮಿ ಅಧಿದೇವತೆ. ಹಾಗಾಗಿ ಆ ಮಹಾಲಕ್ಷ್ಮಿಯನ್ನ ನಾವು ಯಾವಾಗಲೂ ಕೂಡ ಸ್ಮರಿಸಿಕೊಂಡಿರಬೇಕು. ಇನ್ನು 3ನೇ ಚರಿತ್ರೆಯನ್ನು ಹೇಳ್ತಾರೆ. ಕಾಲಘಟ್ಟಗಳು ಕಳೀತಾ ಉಂಟು. ಒಮ್ಮೆಗೆಲ್ಲ ರಾಕ್ಷಸರುಗಳ ಸಂಹಾರ ಆಯಿತು. ಪುನಃ ಪುನಃ ರಾಕ್ಷಸರು ಸೃಷ್ಟಿಯಾಗ್ತಾ ಇರ್ತಾರೆ. ಈಗಲೂ ಕೂಡ ರಾಕ್ಷಸರಿದ್ದಾರೆ. ಈಗ ಮೀಸೆ ಇಲ್ಲ, ಕೊಂಬು ಇಲ್ಲ, ಮತ್ತೆ ದೊಡ್ಡ ದೊಡ್ಡ ಹಲ್ಲುಗಳಿಲ್ಲ. ಅಷ್ಟೇ ಗುಣ ರಾಕ್ಷಸರದ್ದೇ ಈಗ ಉಂಟು. ನಾವು ನೋಡ್ಬೇಕದನ್ನು. ರಾಕ್ಷಸರು ಈಗಲೂ ಕೂಡ ಇದ್ದಾರೆ. ಅಂತಹ ಒಂದು ಅಹಂಕಾರಿಗಳು ಈಗಲೂ ಕೂಡ ಇದ್ದಾರೆ. ರೂಪ ಮಾತ್ರ ಬೇರೆ. ನಾನು ಹೇಳಿದೆ ರೂಪಾಂತರಗಳಿಂದ ಅವರು ಬರ್ತಾರೆ ಅಂತ ಹೇಳಿ. ಇನ್ನು ದೊಡ್ಡ ಒಂದು ದೈತ್ಯ ಶಕ್ತಿ ಸೃಷ್ಟಿಯಾಯ್ತಂತ. ಶುಂಭ ನಿಶುಂಭ. ಒಬ್ಬೊಬ್ಬ ರಾಕ್ಷಸ ಇದ್ದ. ಈಗ ಅಣ್ಣರಮ್ಮಂದಿರೇ ರಾಕ್ಷಸ, ಬಹಳ ಪರಾಕ್ರಮಿಗಳು. ಅವರು ಕೂಡ ತಾವೇವ ಸೂರ್ಯತಾಂ ತದ್ವದ್ವಧಂ ಅಧಿಕಾರಂ ತಥೈಂದವಂ. ಮಾಡಿದ್ದು ಏನಂತ ಕೇಳಿದ್ರೆ ಎಲ್ಲ ಇಂದ್ರಾದಿ ಲೋಕಪಾಲಕರನ್ನು ಕೆಳಗೆ ಎಳೆದು ಬಿಸಾಡುವಂತ. ಆದರೆ ಇವರಲ್ಲಿ 2ನೇದೊಂದು ಪಾಯಿಂಟ್ ಉಂಟು. ಇವರು ದೇವತೆಗಳ ಮೇಲೆ ಮಾತ್ರ ಆಕ್ರಮಣ ಮಾಡುವುದು. ತ್ರೈಲೋಕ್ಯಂ ಯಜ್ಞಭಾಗ ಅಷ್ಟ ಹೃತ ಮದಬಲಾಶ್ರಯ. ಈ ಯಜ್ಞಗಳೆಲ್ಲ ಆಗ್ತಾ ಉಂಟಲ್ಲ, ಅದರ ಆಹುತಿಯನ್ನು ಕೂಡ ಅವರೇ ತಿಂತಾ ಇದ್ದಂತೆ. ಯಾರಾದರೂ ಇಂತಹ ಆಶ್ರಮದಲ್ಲಿ ಚಂಡಿಕಾ ಹೋಮವೋ ಯಜ್ಞ ಯಾಗಾದಿಗಳು ಮಾಡ್ತಾ ಇದ್ರೆ ಅದನ್ನು ದೇವತೆಗಳಿಗೆ ಮುಟ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದನ್ನು ತಾವೇ ಸ್ವಹ ಮಾಡ್ತಾ ಇದ್ರು. ಇದು ಕಳ್ಳತನ ಅಂತ. ಮಹಿಷಾಸುರ ಹಾಗೆ ಮಾಡ್ತಿರ್ಲಿಲ್ಲ. ಚಂಡಮುಂಡರು ಅಥವಾ ಬೇರೆ ಮಧುಕೈಟವರು ಹಾಗೆ ಮಾಡ್ತಿರ್ಲಿಲ್ಲ. ಇವರು ಯಜ್ಞ ಭಾಗವನ್ನು ಕೂಡ ತಾನೇ ಸ್ವೀಕಾರ ಮಾಡುವುದು. ಇದು ಈಗಲೂ ಆಗ್ತದೆ. ನಾವು ಯಜ್ಞ ಮಾಡುವಾಗ ನಾವೆಲ್ಲ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಯಜ್ಞ ಮಾಡಲಿಕ್ಕೆ ಆರಂಭ ಮಾಡುವ ಸಂದರ್ಭದಲ್ಲಿ ಭಗವಂತನಿಗೆ ಒಂದು ಸ್ವಲ್ಪ ಆಹುತಿ ಅಂತ ಹೇಳಿ ಕೊಡ್ತೇವೆ. ಭಗವಂತನಿಗೆ ಆಹುತಿ ಕೊಟ್ಟು ನಂತರ ದೇವತೆಗಳಿಗೆ, ಚಂಡಿಕೆಗೆ ಆದರೆ ಚಂಡಿಕೆಗೆ, ಬೇರೆ ರುದ್ರನಿಗೆ ಅಥವಾ ಬೇರೆ ದೇವತೆಗಳಿಗೆ ನಾವು ಆಹುತಿ ಕೊಡಲಿಕ್ಕೆ ಆರಂಭ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ, ಇಲ್ಲದಿದ್ದರೆ ಈ ರಾಕ್ಷಸರು ಈ ಆಹುತಿಯನ್ನು ತಿಂದು ಸ್ವೀಕಾರ ಮಾಡ್ತಾರೆ. ಈಗಲೂ ಉಂಟು. ನಮ್ಮ ಪದ್ಧತಿ ಹೇಗೆ ಅಂತ ಹೇಳಿದ್ರೆ, ಆಹುತಿ ಕೊಡುವ ಮೊದಲು ಭಗವಂತನಿಗೆ ಒಂದಷ್ಟು ಆಹುತಿ ಕೊಡುವಂತ. ಇಲ್ಲದಿದ್ರೆ ಶುಂಭರ ಒಂದು ಕಣ ಈಗಲೂ ಕೂಡ ಉಂಟು. ಅವರೆಲ್ಲ ಯಜ್ಞದ ಹವಿರ್ಭಾಗವನ್ನು ಸ್ವೀಕಾರ ಮಾಡ್ತಾರೆ. ಶುಂಭರು ಎಲ್ಲ ದೇವತೆಗಳಿಗೆ ಉಪಟಳ ಕೊಡುವ ಸಂದರ್ಭದಲ್ಲಿ ಪುನಃ ದೇವತೆಗಳ ಕೆಲಸ ಏನು ಅಂತ ಹೇಳಿದ್ರೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಕಳೆದ ಸಲವೇ ದೇವಿ ಹೇಳಿದ್ದಾಳೆ, ನಿಮಗೆ ಕಷ್ಟ ಬಂದಾಗ ನಾನು ಬರ್ತೇನೆ ಅಂತ ಹೇಳಿ. ಎಲ್ಲ ದೇವತೆಗಳು ಹಿಮಾಚಲದಲ್ಲಿ ವಾಸಿಸ್ತಾ ಇದ್ದಾಳೆ ಅಂತ ಹೇಳುವ ಮಾಹಿತಿ ಇತ್ತು ದೇವತೆಗಳಿಗೆ. ಎಲ್ಲಿ ದೇವಿ ಇದ್ದಾಳೆ ಅಂತ ಹೇಳಿದ್ರೆ ಹಿಮಾಚಲದಲ್ಲಿ, ಹಿಮಾಲಯದಲ್ಲಿ ಇದ್ದಾಳೆ ಅಂತ ಹೇಳಿ. ಒಂದು ಗಂಗಾ ನದಿಯ ತಟಕ್ಕೆ ಹೋಗಿ ಆ ದೇವತೆಗಳೆಲ್ಲ ಒಂದು ಒಳ್ಳೆಯ ಸ್ತೋತ್ರ, ಅಪರಾಜಿತ ಸ್ತೋತ್ರ ಅಂತ ಹೇಳಿ ಹೆಸರು. ಬಹಳ ಒಳ್ಳೆಯ ಸ್ತೋತ್ರ. ಆ ಸ್ತೋತ್ರದಿಂದ ನದಿ ತೀರದಲ್ಲಿ ದೇವಿಯನ್ನೇ ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಇರ್ತಾರಂತೆ. ಏನು ಸ್ತೋತ್ರ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ಬಹಳ ಚಂದ ಉಂಟದು. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ. ವಿಷ್ಣು ಮಾಯೆಯನ್ನು ಸ್ತೋತ್ರ ಮಾಡ್ತಾರೆ 3 ಸಲ. ನಮಸ್ತಸ್ಯೈ 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 ಅಂತೇಳಿ ಹೇಳ್ತಾರೆ. ಏನು ಯಾಕೆ 3 ಸಲ ಹೇಳ್ತಾರೆ ಅವರು? ವಿಷ್ಣು ಮಾಯೆ ಒಂದು ಸಾತ್ವಿಕ ರೂಪ, ಇನ್ನೊಂದು ರಾಜಸ ರೂಪ, ಇನ್ನೊಂದು ತಾಮಸ ರೂಪದಲ್ಲಿ ಇದ್ದಾಳೆ. ನಮ್ಮಲ್ಲೇ ಇದ್ದಾಳೆ, ಬೇರೆ ಇಲ್ಲವಲ್ಲ.
ನಮ್ಮಲ್ಲೇ ಸಾತ್ವಿಕ ರೂಪ, ರಾಜಸ ರೂಪ, ತಾಮಸ ರೂಪದಲ್ಲಿ ಆ ವಿಷ್ಣು ಮಾಯೆ ಎಂಬ ದೇವಿ ಇದ್ದಾಳೆ. ಸಾತ್ವಿಕ ರೂಪ ಅಂತ ಹೇಳಿದ್ರೆ ಏನು? ವಿಷ್ಣು ಮಾಯೆ ಅಂತ ಹೇಳಿದ್ರೆ ಮಮಕಾರ ಅಂತ ಹೇಳಿ ನಮಗೆ ಅದು ಬೇಕು. ಏನು? ಒಂದು ಅಟ್ರಾಕ್ಷನ್ ಅಂತ ಹೇಳುವಂಥದ್ದು ಬೇಕು. ಯಾವುದು ಬೇಕು ಅಟ್ರಾಕ್ಷನ್? ಒಂದು ಒಳ್ಳೆಯ ವಿದ್ವಾಂಸರು ಬಂದಿರ್ತಾರೆ, ಒಂದು ಒಳ್ಳೆಯ ತಂತ್ರಿಗಳು ಬಂದಿರ್ತಾರೆ, ಒಂದು ಒಳ್ಳೆಯ ಜ್ಞಾನಿಗಳು ಬಂದಿರ್ತಾರೆ. ಅವರ ಮಾತುಗಳನ್ನು ಕೇಳುವ ಅಂತ ಹೇಳುವ ಒಂದು ಅಟ್ರಾಕ್ಷನ್ ನಮಗೆ ಬೇಕು. ಅದು ಸಾತ್ವಿಕ ವಿಷ್ಣು ಮಾಯೆ. ರಾಜಸ ವಿಷ್ಣು ಮಾಯೆ ಅಂತ ಹೇಳಿದ್ರೆ ಏನು? ಕೆಲವರ ಹತ್ರ ಏನು ಅಟ್ರಾಕ್ಷನ್, ಏನು ಒಂದು ಇರ್ತದೆ ಅಂತ ಹೇಳಿದರೆ, ಸಿನಿಮಾ ನಟರ ಹತ್ರ ಮಾತ್ರ ಅಟ್ರಾಕ್ಷನ್ ಇದೆ. ಕ್ರಿಕೆಟ್ ಆಡ್ತಾರಲ್ಲ, ಅವರನ್ನೇ ನೆಚ್ಚಿಕೊಂಡಿರ್ತಾರೆ ಕೆಲವರು. ಬೇಡದ್ದನ್ನೇ ಅವರಿಗೆ ಇಂಟ್ರೆಸ್ಟ್ ಇರ್ತದೆ ಹೊರತಾಗಿ ಬೇಕಾದರಲ್ಲಿ ಇರುವುದಿಲ್ಲ. ಇದು ರಾಜಸ ಮಾಯೆ ಅಂತ ಹೇಳಿ. ಅದೇ ರೀತಿಯಾಗಿ ತಾಮಸ ಮಾಯೆ ಅಂತ ಹೇಳಿದ್ರೆ ಏನು ನೋಡಿ, ಒಂದು ಸಮಾರಂಭಕ್ಕೆ ಒಂದು ವ್ಯಕ್ತಿ ಹೋಗಿರ್ತಾನೆ, ನಾವೆಲ್ಲ ಹೋಗಿರ್ತೇವೆ. ಆ ಸಮಾರಂಭದಲ್ಲಿ ಒಂದು ವ್ಯಕ್ತಿ ಶತ್ರು ಬಂದು ಕೂತಿರ್ತಾನೆ, ಅವನನ್ನೇ ನಾವು ನೆನೆಸಿಕೊಳ್ಳುವಂತ. ಅವನಲ್ಲಿ ಅಟ್ರಾಕ್ಷನ್, ಒಳ್ಳೆಯದ ಕೆಟ್ಟದ್ದು ಬೇರೆ, ಅದು ಕೆಟ್ಟದ್ದು ಅಂತ. ಅದು ನಮ್ಮ ಹತ್ರ ಇರಬಾರದು. ಸಾತ್ವಿಕವಾಗಿರತಕ್ಕಂತಹ ವಿಷ್ಣು ಮಾಯೆ, ರಾಜಸ ವಿಷ್ಣು ಮಾಯೆ, ತಾಮಸ ವಿಷ್ಣು ಮಾಯೆ ಅಂತೇಳಿ ಮೂರೂ ಕೂಡ ಇರ್ತದಂತೆ. ಆ ಮೂರನ್ನು ದೇವತೆಗಳು ಸ್ತೋತ್ರ ಮಾಡ್ತಾರೆ. ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ ನಮಸ್ತಸ್ಸೇ 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 ನಮೋ ನಮಃ. ದೇವಿ, ನೀನು ಎಲ್ಲರಲ್ಲೂ ಚೇತನಾ ರೂಪದಲ್ಲಿ ಇದ್ದಿ. ಚೇತನಾ ರೂಪ ಅಂತ ಹೇಳಿದ್ರೆ ಯಾವುದು? ಬಹುಸ್ಮರಣ ಶಕ್ತಿಸ್ತು ಚೇತನೇತ್ಯಭಿಧೀಯತೆ ಅಂತೇಳಿ. ಚೇತನ ಅಂತ ಹೇಳಿದ್ರೆ ಸ್ಮರಣ ಶಕ್ತಿ, ನಾವೇನು ಮೆಮೊರಿ ಪವರ್ ಅಂತ ಹೇಳಿ ಹೇಳ್ತೇವೆ, ಅದಕ್ಕೆ ಚೇತನ ಅಂತ ಹೇಳಿ. ಇದರಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ ಹೇಳಿ ಉಂಟು. ನಾವು ಸಾತ್ವಿಕ ಚೇತನ ಅಂತ ಹೇಳಿದ್ರೆ ಏನು? ನೆನಪು ಬೇಕು ನಮಗೆ, ಒಳ್ಳೆಯ ನೆನಪುಗಳು ಬೇಕು. ಈಗ ನಾನೊಂದು ಎರಡು ಮಾತುಗಳನ್ನು ಹೇಳಬೇಕಾದ್ರೆ ಒಂದು ಸ್ವಲ್ಪ ಅದು ನನಗೆ ನೆನಪು ಬೇಕು. ನೆನಪಿಲ್ಲದೆ ನಾನು ಮಾತುಗಳನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಅದೊಂದು ಸಾತ್ವಿಕ ಚೇತನ, ಸಾತ್ವಿಕವಾಗಿರತಕ್ಕಂಥ ನೆನಪು. ಒಂದು ಹುಡುಗ ಅಥವಾ ಹುಡುಗಿ ಮಕ್ಕಳು ಒಳ್ಳೆಯ ರೀತಿ ಕಲಿತು ಇಡೀ ವರ್ಷ ಅಭ್ಯಾಸ ಮಾಡಿ ಪರೀಕ್ಷೆಗೆ ಹೋಗುವಾಗ ಬರೆಯುವಾಗ ಒಂದು ನೆನಪು ಬೇಕು, ಇಲ್ಲ ಇದ್ರೆ ಬರೀಲಿಕ್ಕೆ ಆಗುವುದಿಲ್ಲ. ಅದು ಸಾತ್ವಿಕ ಚೇತನ ಅಂತೇಳಿ, ಸಾತ್ವಿಕವಾಗಿರತಕ್ಕಂಥ ಮೆಮೊರಿ. ಇನ್ನು ರಾಜಸ ಅಂತ ಹೇಳಿದ್ರೆ ಏನು? ಕೆಲವರು ಮಾತಾಡುವಾಗ ಮಾತಾಡಲಿಕ್ಕೆ ಉಂಟು. ನಿಮ್ಮನ್ನೊಂದು 20 ವರ್ಷದ ಹಿಂದೆ ನಾನು ಎಲ್ಲಿಯೋ ರೈಲಲ್ಲಿ ನೋಡಿದ್ದೆ, ಎಲ್ಲೋ ಒಂದು ಜಾತ್ರೆಯಲ್ಲಿ ನೋಡಿದ್ದೆ, ನಿಮ್ಮ ನೋಡೋ ನೆನಪು ಮಾಡಿಕೊಳ್ಳಿ, ನೆನಪು ಮಾಡಿಕೊಳ್ಳಿ, ನೆನಪು ಮಾಡಿಕೊಳ್ಳಿ ಅಂತೇಳಿ ತಲೆ ತಿನ್ನುವಂತ ಅಗತ್ಯ ಉಂಟಾ? ಇದು ಅಗತ್ಯ ಇಲ್ಲ, ನಿಜವಾಗ್ಲೂ ಅಗತ್ಯ ಇಲ್ಲ. 20 ವರ್ಷದ ಹಿಂದೆ ಎಲ್ಲೋ ಒಂದು ರೈಲಲ್ಲಿ ನೋಡಿದ್ದೆ, ಎಲ್ಲೋ ಒಂದು ಬಸ್ಸಲ್ಲಿ ನೋಡಿದ್ದೆ, ಎಲ್ಲೋ ಒಂದು ಜಾತ್ರೆಯಲ್ಲಿ ನೋಡಿದ್ದೆ ಅಂತ ಹೇಳಿ ಪ್ರಯೋಜನ ಉಂಟಾ? ನೆನಪು ಹೌದದು, ಪ್ರಯೋಜನ ಇಲ್ಲದ ನೆನಪು. ಇದಕ್ಕೆ ತಾಮಸ ನೆನಪು ಅಂತ ಹೇಳಿ. ಇನ್ನು ರಾಜಸ ನೆನಪು ಅಂತ ಹೇಳಿ, ಇನ್ನು ತಾಮಸ ನೆನಪು ಅಂತ ಹೇಳಿ ಉಂಟು, ಚೇತನ ಅಂತ ಹೇಳಿ. ಕೆಲವರು ಹೇಳುದುಂಟು, ಅಯ್ಯೋ ನನ್ನ ಸಣ್ಣ ಮಗು 2 ವರ್ಷದಲ್ಲಿ ಸತ್ತೋಯ್ತು, ಈಗ ಇದ್ದರೆ ನಾನು ಮದುವೆ ಎಲ್ಲ ಮಾಡ್ತಿದ್ದೆ, ಅಯ್ಯೋ ನನ್ನ ಮಕ್ಕಳು ಬೇಡದ್ದನ್ನೇ ನೆನಪು ಮಾಡಿಕೊಳ್ಳು. ಪ್ರಯೋಜನ ಉಂಟ? 5 ವರ್ಷ 2 ವರ್ಷದಲ್ಲಿ ಏನೋ ಒಂದು ಆಕಸ್ಮಿಕ ಘಟನೆಯಲ್ಲಿ ಮಗು ತೀರಿ ಹೋಗಿರ್ತದೆ, ಅದನ್ನೇ ಪುನಃ 25 ವರ್ಷದ ನಂತರ ನೆನಪು ಮಾಡಿ 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 ಏನಾದರೂ ಪ್ರಯೋಜನ ಇದೆಯಾ? ಇಲ್ಲ. ಆದರೂ ಅದನ್ನು ಕೊಡುವವರು ಯಾರು? ದೇವಿಯೇ. ಸಾತ್ವಿಕರಿಗೆ ಸಾತ್ವಿಕ ಮೆಮೊರಿ, ರಾಜಸರಿಗೆ ರಾಜಸ ಮೆಮೊರಿ, ಅದನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ತಾಮಸರಿಗೆ ತಾಮಸವಾಗಿರತಕ್ಕಂತಹ ನೆನಪನ್ನೇ ಅವಳು ಕೊಡ್ತಾ ಇದ್ದಾಳೆ. ಅದಕ್ಕೆ ದೇವತೆಗಳು ನಮಸ್ತಸ್ಸೇ 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 ನಮೋ ನಮಃ ಅಂತ ಹೇಳಿ 3 ರೂಪದಲ್ಲೂ ಅವಳಿಗೆ ನಮಸ್ಕಾರ ಮಾಡ್ತಾರೆ. ಇನ್ನೂ ಮುಂದಕ್ಕೆ ಸ್ತೋತ್ರ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ. ಪ್ರಧಾನವಾದಿದೆ. ನಮಗೆ ಬುದ್ಧಿಯಲ್ಲಿ 3 ವಿಧದ ಬುದ್ಧಿ ಉಂಟಂತೆ. ಸಾತ್ವಿಕ ಬುದ್ಧಿ ಅಂತ ಹೇಳಿದ್ರೆ ಒಂದು ಕನ್ಫರ್ಮೇಷನ್, ಒಂದು ನಿಶ್ಚಯ. ನಮಗೆ ಚಂಡಿಕಾ ಹೋಮ ಮಾಡಿದ್ರೆ ಒಳ್ಳೆಯದಾಗುತ್ತದೆ, ನಮಗೆ ಪೂಜೆ ಮಾಡಿದ್ರೆ ಖಂಡಿತವಾಗಿ ಒಳ್ಳೆಯದಾಗ್ತದೆ, ಇದರಲ್ಲಿ ಸಂಶಯ ಇಲ್ಲ, ಇದು ಕನ್ಫರ್ಮ್. ಆದರೆ ಕೆಲವರಿಗೆ ಹಾಗಲ್ಲ. ಅಲ್ಲ, ಚಂಡಿಕಾ ಹೋಮ ಮಾಡಿದರೆ ನನಗೆ ಕೆಲಸ ಸಿಗ್ತದ, ಚಂಡಿಕಾ ಹೋಮ ಮಾಡಿದರೆ ನನ್ನ ಹೋಟೆಲಲ್ಲಿ ವ್ಯಾಪಾರ ಆಗ್ತದ, ಇದನ್ನು ಮೊದಲು ಹೇಳಿ. ಇದು ಕನ್ಫ್ಯೂಷನ್.
ಇದು ರಾಜಸ ಬುದ್ಧಿ ಅಂತ ಹೇಳಿ. ನಿಮಗೆ ರಾಜಸದವರಿಗೆ ಇಂಥದ್ದೇ ಬುದ್ಧಿ. ನಾವು ಗಣಹೋಮ ಮಾಡಿದ್ರೆ ಮರು ದಿವಸ ಜೋಯಿಸರಲ್ಲಿ ಹೋಗ್ತಾರೆ, ಭಟ್ರ ಮಾತ್ರ ಗಣಹೋಮ ಸರಿಯಾದ ಅಗತ್ಯ ಉಂಟು. ಇದು ಕನ್ಫ್ಯೂಷನ್. ಈ ಬುದ್ಧಿಯನ್ನು ಕೊಡುವುದು ಯಾರು? ದೇವಿಯೇ. ಇವರು ತಾಮಸ ಸ್ವಭಾವದವರಾಗಿದ್ದರೆ ಅಂಥವರಿಗೆ ಅಂಥದ್ದೇ. ಇವರಿಗೆ ಜನ್ಮಾನಿಗೆ ಮುಗಿಯಲಿಕ್ಕಿಲ್ಲ, ದೇವರ ಅನುಗ್ರಹವೂ ಸಿಗುವುದಿಲ್ಲ. ಮೂರನೇದೇನು? ತಾಮಸ ಬುದ್ಧಿ. ತಾಮಸ ಬುದ್ಧಿ ಅಂತ ಹೇಳಿದ್ರೆ ಮಾಡಬಾರದ್ದನ್ನು ಮಾಡುವುದು. ನಮಗೆ ಇಂಥದ್ದನ್ನು ಮಾಡಬಹುದು ಅಂತ ಹೇಳಿ ಉಂಟು ಅದು ಜೀವನದಲ್ಲಿ. ಕೆಲವರು ಗ್ರಹಣ ಕಾಲದಲ್ಲೇ ಮದುವೆ ಆಗುವಂಥದ್ದು, ಗ್ರಹಣ ಕಾಲವನ್ನು ನೋಡಿಕೊಂಡು ತಿನ್ನುವಂಥದ್ದು ನಾವೆಲ್ಲ ನೋಡ್ತೇವೆ ಅಲ್ವಾ, ಮಾಧ್ಯಮದಲ್ಲಿ ನೋಡ್ತೇವೆ. ಏನಾಗ್ತದೆ ಗ್ರಹಣ ಕಾಲದಲ್ಲಿ ಮದುವೆ ಆದರೆ? ನಮಗೇನು ಡೈವೋರ್ಸ್ ಆಗ್ತದ, ಮಕ್ಕಳು ಹುಟ್ಟುವುದಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಬುದ್ಧಿಯೇ ಹಾಳು. ಅದೇ ರೀತಿಯಾಗಿ ಮದುವೆ ಆಗುವಂಥದ್ದು ಆಗ್ತದೆ, ತಿನ್ನುವಂಥದ್ದು ಎಲ್ಲರಿಗೂ ಒಂದು ಪಾಠ ಮಾಡುವ ಹಾಗೆ ತಿಂತಾರೆ ಅವರು. ನಮ್ಮ ಶಾಸ್ತ್ರದಲ್ಲಿ ಗ್ರಹಣ ಕಾಲದಲ್ಲಿ ತಿನ್ನಬಾರದು ಅಂತ ಹೇಳಿ ಒಂದು ಉಪದೇಶ ಉಂಟು, ಕಾರಣಗಳು ಬೇರೆ ಬೇರೆ ಇರ್ಬೋದು. ಅದು ನೋಡಿ, ಇದನ್ನು ದೇವಿಯೇ ಕೊಡುವಂತಹದ್ದು. ಅಂತಹ ತಾಮಸ ವ್ಯಕ್ತಿಗಳಿಗೆ ತಿಂದು ಸಾಯಲಿ ಅಂತ ಹೇಳಿ ಅವಳು ಬಿಟ್ಟು ಬಿಡ್ತಾಳೆ. ಅವರು ಅದನ್ನೇ ಮಾಡಲಿ, ನಮಗೇನು ಬೇಸರ ಇಲ್ಲ, ಬರುವ ಜನ್ಮದಲ್ಲಿ ಹುಪ್ಪಟ ಆಗಿ ಹುಟ್ಟಲಿ ಅಂತೇಳಿ ಅವಳೇ ಹೇಳ್ತಾರೆ. ಹಾಗೆ ಸಾತ್ವಿಕ ಬುದ್ಧಿ, ರಾಜಸ ಬುದ್ಧಿ, ತಾಮಸ ಬುದ್ಧಿ ಅವಳೇ ಇರುವಂತಹದ್ದು. ಯಾದೇವಿ ಸರ್ವಭೂತೇಶು ನಿದ್ರಾರೂಪೇಣ ಸಂಸ್ಥಿತ. ನಿದ್ರೆಯಲ್ಲೂ ಕೂಡ ಸಾತ್ವಿಕ, ರಾಜಸ, ತಾಮಸ ಅಂತ ಉಂಟು. ಸಾತ್ವಿಕ ನಿದ್ರೆ ಅಂತ ಹೇಳಿದ್ರೆ ಸರಿಯಾಗಿ ಒಂದು 10 ಗಂಟೆಗೆ ಮಲಗಿದ್ರೆ ಬೆಳಿಗ್ಗೆ 4:15 ಗಂಟೆಗೆ ಎಚ್ಚರಿಕೆ ಆಗುತ್ತೆ. ಇದು ಸಾತ್ವಿಕ ನಿದ್ರೆ ಆಯ್ತಾ. ಅವರಿಗೆ 10 ಗಂಟೆಗೆ ಮಲಗಿದ್ರೆ ಸರಿ 4:15 ಗಂಟೆಗೆ ಎಚ್ಚರಿಕೆ ಆಗ್ತದೆ. ಅದರ ಎಡೆಯಲ್ಲಿ ಏನು ಕನಸುಗಳು ಬೀಳುವುದಿಲ್ಲ. ಇದು ಒಳ್ಳೆಯ ನಿದ್ರೆ, ಸಾತ್ವಿಕ ನಿದ್ರೆ ಅಂತ ಹೇಳಿದ್ರೆ ಹಾಗೆ ನೋಡಿ. ತಾಮಸ ನಿದ್ರೆ ಅಂತ ಹೇಳಿದ್ರೆ 10:15 ಗಂಟೆಗೆ ಮಲಗಿದ್ರೆ 11:30 ಆಗುವಾಗ ಎಚ್ಚರಿಕೆ ಆಗಿ ಆ ಕಡೆ ಈ ಕಡೆ ಹೊರಳಿಗೆ ಶುರು ಮಾಡ್ತಾರೆ. ಒಮ್ಮೆ ಆ ಕಡೆ ಮಲಗುದು, ಈ ಕಡೆ ಮಲಗುದು, ಮಂಡ್ಯ ವಿಷಯ ಆಗುವುದು, ಎದ್ದು ಕುತ್ಕೊಳ್ಳೋದು, ಮೊಬೈಲ್ ನೋಡುವುದು ಎಲ್ಲ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಾಗಿ ನಿದ್ದೆ ಬರ್ತದೆ. 12:30 ಗಂಟೆ ಆಗುವಾಗ ಪುನಃ 1 ಗಂಟೆ ಆಗುವಾಗ ಪುನಃ ಎಚ್ಚರಿಕೆ ಆಗ್ತದೆ. ಏನು ಆಚಾರ, ಪುನಃ ಆ ಕಡೆ ಈ ಕಡೆ ಹೊರಳಾಡುವುದು, ಎದ್ದು ಆ ಕಡೆ ಈ ಕಡೆ ಹೋಗುವುದು ಎಲ್ಲ ಮಾಡ್ತಾರೆ. ಇದು ರಾಜಸ ನಿದ್ರೆ. ಇನ್ನು ತಾಮಸ ನಿದ್ರೆ ಅಂತ ಹೇಳಿದ್ರೆ ಏನು? ಎಲ್ಲಿ ನಿದ್ರೆ ಬರಬಾರದು ಅಲ್ಲಿ ನಿದ್ರೆ ಬರುವಂತ. ನಮ್ಮಲ್ಲಿ ಬ್ರಾಹ್ಮಿ ಮುಹೂರ್ತೆ ಚೋತ್ಥಾಯ ಧ್ಯಾಯೇದ್ದೇವ ಮಧೋಕ್ಷಜಂ ಅಂತ ಹೇಳ್ತಾರೆ. 4:30 ಗಂಟೆಗೆ ಬ್ರಾಹ್ಮಿ ಮುಹೂರ್ತ. ಆ ಸಂದರ್ಭದಲ್ಲಿ ದೇವಾನುದೇವತೆಗಳೆಲ್ಲ ಸಂಚಾರ ಮಾಡ್ತಾ ಇರ್ತಾರಂತೆ. ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಆ ಸಂದರ್ಭದಲ್ಲಿ ಇರ್ತದೆ. ನಾವು ಹೊರಗೆ ಎದ್ದು ಒಮ್ಮೆ ಹೊರಗಾಗಿ ಉಸಿರಾಟ ಮಾಡಿದರೆ ಎಷ್ಟೋ ಎನರ್ಜಿ ನಮ್ಮ ಶರೀರಕ್ಕೆ ಬರ್ತದೆ. ಅಂತಹ ಸಂದರ್ಭದಲ್ಲಿ ಗಟ್ಟಿ ಗೊರಕಾಕಿ ನಿದ್ರೆ. ಇದು ತಾಮಸ ನಿದ್ರೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳು ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ನಾವೇನು ಹೇಳಲಿಕ್ಕೆ ಆಗುದಿಲ್ಲ, ಒಂದು 12 ವರ್ಷದ ನಂತರ ಅಥವಾ 15 ವರ್ಷದ ಕಾಲೇಜಿಗೆ ಹೋಗುವ ಹುಡುಗರು ಹಾಗೆ ನಿದ್ದೆ ಮಾಡಿದ್ರೆ ದಯವಿಟ್ಟು ಎಬ್ಬಿಸಿ. ಇದು ತಾಮಸ ನಿದ್ರೆ. ಇದರಿಂದಾಗಿ ನಮ್ಮ ಜೀವನ ಹಾಳಾಗಿ ಹೋಗ್ತದೆ. ಇನ್ನು ಎಲ್ಲಿ ನಿದ್ರೆ ಬರಬಾರದು ಅಲ್ಲಿ ನಿದ್ರೆ ಬರುವಂತ. ಒಂದು ಡ್ರೈವರ್ ದೊಡ್ಡ ಬಸ್ಸನ್ನು ನಡೆಸಿಕೊಂಡು ಹೋಗ್ತಾ ಇರ್ತಾನೆ ರಾತ್ರಿ ಬೆಂಗಳೂರಿಗೆ. ಎಲ್ಲಿಯೋ ಒಂದು ನೀರಿನ ಹತ್ತಿರ ಹೋದಾಗ ಏನಾದರೂ ನಿದ್ರೆ ಮಾಡಿದ್ರೆ ಕೂತ 35 ಜನರಿಗೂ ಒಟ್ಟಿಗೆ ಟಿಕೆಟ್. ನಿದ್ರೆ ಬರಬಾರ್ದು ಅವನಿಗೆ. ನಿದ್ರೆ ಬಂದ್ರೆ ಭಾರಿ ತಾಪತ್ರೆ. ಇದು ತಾಮಸ ನಿದ್ರೆ ಅಂತ ಹೇಳಿ. ಅವನಿಗಂತ ನಿದ್ರೆ ಬರಬೇಕಾದ್ರೆ ಕೂತವರದ್ದು ಗ್ರಾಚಾರ ಕಾರಣ ಆಗಿರ್ತದೆ, ಅವರದ್ದು ಗ್ರಾಚಾರ. ಹೀಗೆ ತಾಮಸ ನಿದ್ರೆ. ಇನ್ನು ಪ್ರವಚನಕ್ಕೆ ಬರುವಾಗ ದೊಡ್ಡ ಸಭೆ ಇರ್ತದೆ, ಇಲ್ಲಿಯೇ ಅಂತ ಸಭೆ ಇಲ್ಲ, ದೊಡ್ಡ ಸಭೆಯಲ್ಲಿ ಪ್ರವಚನ ಕೇಳಿ ಅಲ್ಲಿಯೇ ಹೊರಗೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಇದು ತಾಮಸ ನಿದ್ರೆ ಅಂತ ಹೇಳಿ. ಈ ಮೂರಕ್ಕೂ ಕಾರಣ ಯಾರು? ದೇವಿ. ಯಾ ದೇವಿ ಸರ್ವಭೂತೇಶು ಕ್ಷುಧಾರೂಪೇಣ ಸಂಸ್ಥಿತ. ಕ್ಷುಧ ಅಂತ ಹೇಳಿದ್ರೆ ಹಸಿವು. 3 ನಮನೆ ಹಸಿವು ಉಂಟಂತೆ. ಒಂದು ಸಾತ್ವಿಕ ಹಸಿವು ಅಂತ ಹೇಳಿದ್ರೆ ಬೆಳಿಗ್ಗೆ ಒಂದು 8:30 ಗಂಟೆ ಆಗುವ ಒಂದು ಒಳ್ಳೆಯ ಆಹಾರವನ್ನು ತಗೊಂಡು ತೃಪ್ತಿ ಪಡುವಂಥದ್ದು, ಹೊಟ್ಟೆಯನ್ನು ಉರಿಲಿಕ್ಕೆ ಶುರುವಾಗುತ್ತಿಲ್ಲ. ಮಧ್ಯಾಹ್ನ 1 ಗಂಟೆಗೆ, ರಾತ್ರಿ ಒಂದು 8 ಗಂಟೆಗೆ, 8:30 ಗಂಟೆಗೆ, 9 ಗಂಟೆಗೆ ಊಟ. ಇದು ಸಾತ್ವಿಕ ಹಸಿವು. ಇನ್ನು ರಾಜಸ ಹಸಿವು ಅಂತ ಹೇಳಿದ್ರೆ ಮಾರ್ಗದಲ್ಲಿ ಹೋಗುವಾಗ ಏನಾದರೂ ಒಂದು ಪರಿಮಳ ಬಂದರೆ, ಎಣ್ಣೆಯಲ್ಲಿ ಕಾಯಿಸಿದಂಥ ಪರಿಮಳ ಬಂದರೆ, ಇವರು ಹೊಟ್ಟೆ ತುಂಬ ತಾಯಿಯ ತಿಂಡಿಯನ್ನು ತಿಂದುಕೊಂಡು ಹೋಗಿರ್ತಾರೆ. ಅಲ್ಲಿ ಪರಿಮಳ ಕೇಳಿದ ತಕ್ಷಣ ಹೊಟ್ಟೆಯಲ್ಲಿ ಗುರುಗುರು ಅಂತೇಳಿ ಹೇಳಲಿಕ್ಕೆ ಶುರುವಾಗ್ತದೆ. ಅದನ್ನು ತಿಂತಾರೆ, ತಿಂದು ತೇಗುತ್ತಾರೆ. ಇದು
ರಾಜಸ ಹಸಿವು, ಇದೆಲ್ಲ ರಾಕ್ಷಸಿ ಶಕ್ತಿ ಅಂತ ಹೇಳಿ. ಇನ್ನು ತಾಮಸ ಹಸಿವು ಅಂತ ಹೇಳಿದ್ರೆ ಏನು? ತಿನ್ನಬಾರದನ್ನು ತಿನ್ನುವಂತ, ಯಾವುದನ್ನು ತಿನ್ನಬಾರದು ಅಂತ ಹೇಳಿದ್ದಾರೆ ಅದನ್ನೇ ತಿನ್ನುವಂತ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚ ಯತ್. ಯಾತಯಾಮಂ, ಇವತ್ತು ಮಾಡಿದ್ದನ್ನು ನಾಳೆ ನಾಳದು ತಿನ್ನುವಂಥದ್ದು. ನೀವು ನೋಡಿರ್ಬೋದು, ಕೆಲವು ಕಡೆ ಇವತ್ತು ಮಾಡಿರ್ತಾರೆ, ಒಂದು ವಾರ ಅದನ್ನು ಬಿಸಿ ಮಾಡಿ 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 ಭಾರಿ ಟೇಸ್ಟ್ ಅಂತೇಳಿ ತಿಂತಾರೆ. ಇದನ್ನು ತಿಂದರೆ ಅದು ತಾಮಸ ಅಂತ ಹೇಳಿ ಲೆಕ್ಕ. ಗತರಸಂ, ಆ ಪದಾರ್ಥ ಎಲ್ಲ ಹೀಗೆ ಒಣಗಿ ಹೋಗಿರ್ತದೆ, ಉಪ್ಪಿನಕಾಯಿ ಹಾಗೆ ಆಗಿರ್ತದೆ, ಆದರೂ ಅದನ್ನು ತಿಂತಾರೆ, ಒಂದು ವಾರ ಆಗಿ ಬಿಸಿ ಮಾಡಿ ತಿನ್ನುವುದು, ಇದು ತಾಮಸ ಅಂತ ಹೇಳಿ ಲೆಕ್ಕ. ಪೂತಿ ಪರ್ಯುಷಿತಂ ಚ ಯತ್, ದುರ್ಗಂಧ ವಾಸನೆ ಬರ್ತಾ ಇರ್ತದೆ ಕೆಲವು ಆಹಾರ, ಅದನ್ನೇ ತಿನ್ನುತ್ತಾರೆ. ಅದೇ ರೀತಿಯಾಗಿ ಉಚ್ಚಿಷ್ಟಂ, ಯಾರೋ ತಿಂದು ಉಚ್ಚಿಷ್ಟ ಮಾಡಿದ್ದನ್ನು ನಾವು ತಿನ್ನುವಂಥದ್ದು. ನೀವು ನೋಡ್ತೀರಲ್ಲ, ಎಲ್ಲ ತಿಂದು ಅದನ್ನು ನಮಗೆ ಪ್ರಸಾದ ಅಂತ ಹೇಳಿ ಕೊಡುವಂಥದ್ದನ್ನು ನಾವು ಎಷ್ಟೋ ನೋಡ್ತಾ ಇದ್ದೇವೆ. ಅವರು ಅದೊಂದು ಏನೋ ಒಂದು ಹೆಸರು ಉಂಟಲ್ಲ ಅದಕ್ಕೆ, ಅದು ತಾಮಸಂ ಸ್ಮೃತಂ, ಅದು ತಾಮಸವಾಗಿರತಕ್ಕಂಥ ನಾವು ಖಂಡಿತ ಅದನ್ನು ತಿನ್ನುವುದಿಲ್ಲ. ನಾವು ಅದನ್ನು ನೋಡಿಯೇ ಬಿಟ್ಟಿದ್ದೇವೆ. ಯಾವುದು ಅಂಥದ್ದು ಪದಾರ್ಥ ಉಂಟು ಅದನ್ನು ನೋಡಿಯೇ ನಾವು ಬಿಟ್ಟಿದ್ದೇವೆ. ಅದೇ ರೀತಿಯಾಗಿ ಉಚ್ಚಿಷ್ಟಂ ಅಮೇಧ್ಯಂ ಚ, ಅಮೇಧ್ಯ ಅಂತ ಹೇಳಿದ್ರೆ ಒಂದು ಮಲದ ರೀತಿಯಲ್ಲಿ ಇರತಕ್ಕಂಥ, ಇದು ಆ ಭೋಜನಂ ತಾಮಸಂ ಪ್ರಿಯಂ, ಇದು ತಾಮಸ ಭೋಜನ ಅಂತ ಹೇಳಿ ಲೆಕ್ಕ. ಇದನ್ನು ನಾವು ತಿನ್ನಬಾರದು, ತಿಂದರೆ ನಮ್ಮ ಬುದ್ಧಿ ಹಾಳಾಗ್ತದೆ. ಮೂರನ್ನು ಕೂಡ ನಡೆಸುವಳು ಯಾರು? ಜಗನ್ಮಾತೆ. ಬೇಕಾದವರಿಗೆ ಸಾತ್ವಿಕ, ಅದೇ ರೀತಿಯಾಗಿ ಅರ್ಧಂಬರ್ಧ ಸರಿ ಇದ್ದವರಿಗೆ ರಾಜಸ, ಪೂರ್ತಿ ಸರಿ ಇಲ್ಲದವರಿಗೆ ತಾಮಸವನ್ನೇ ಅವಳು ಕೊಡ್ತಾ ಇರ್ತಾಳಂತೆ. ಇನ್ನು ಯಾದೇವಿ ಸರ್ವಭೂತೇಶು ಛಾಯಾರೂಪೇಣ ಸಂಸ್ಥಿತ. ಛಾಯೆ ಅಂತ ಹೇಳಿದ್ರೆ ನೆರಳು ಅಲ್ಲ, ನೆರಳಲ್ಲೂ ಹಾಗುಂಟ ನೋಡಿ. ನೆಲ್ಲಿಕಾಯಿ ನೆರಳು, ನೆಲ್ಲಿಯ ನೆರಳು, ಅದೇ ರೀತಿ ಅಶ್ವತ್ಥ ಮರದ ನೆರಳು, ದೊಡ್ಡ ಒಂದು ತುಳಸಿ ಗಿಡ ಅದರ ನೆರಳು ಎಲ್ಲ ಒಳ್ಳೆಯದು ಅಂತೇಳಿ. ನಾವು ನೆಲ್ಲಿಕಾಯಿಯ ಮರದ ಅಡಿಯಲ್ಲಿ ಕೂತ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇದೆಲ್ಲ ಸಾತ್ವಿಕ ನೆರಳು. ರಾಜಸ ನೆರಳು ಅಂತ ಹೇಳಿದ್ರೆ ಯಾವುದು? ರಾಜಸ ನೆರಳು ಅಂತ ಹೇಳಿದ್ರೆ ನೋಡಿ, ದೇವರಿಗೆ ನಮ್ಮಿಂದ ಬೀಳ್ತದೆ ನೆರಳು. ಈಗ ಲೈಟ್ ಹಾಕಿದ ಕಾರಣ ನನ್ನ ನೆರಳು ಅಲ್ಲಿಗೆ ಬಿದ್ದಿದೆ. ದೇವರ ಎದುರುಗಡೆ ನಾವೇನಾದರೂ ಲೈಟ್ ಹಾಕಿದ್ರೆ ನಮ್ಮ ನೆರಳೇ ದೇವರಿಗೆ ಬೀಳುವಂಥದ್ದು. ಬೇಕು ಅಂತಿಲ್ಲ, ಅಲ್ಲಿ ಬೆಳಕು ಬಂದ ಕಾರಣ ದೇವರಿಗೆ ನೆರಳು ಬೀರುತ್ತದೆ. ನಾವು ಅದನ್ನು ದೋಷ ಅಂತೇಳಿ ಹೇಳ್ತೇವೆ. ನಾವು ಪೂಜೆ ಮಾಡುವಾಗ ದೇವರಿಗೆ ಅಕಸ್ಮಾತ್ ಆಗಿ ಏನಾದರೂ ನಮ್ಮ ನೆರಳು ಬಿದ್ದರೆ ಶಂಖಭ್ರಮಣ ಅಂತೇಳಿ ಮಾಡ್ತೇವೆ. ಶಂಖವನ್ನು ಎತ್ತಿ ಇದು ಬಿಂಬಛಾಯಾ ದೋಷ ಪರಿಹಾರಾರ್ಥಂ ಶಂಖಭ್ರಮಣಂ ಕರಿಷ್ಯೆ ಅಂತ ಹೇಳಿ ಎಲ್ಲ ದೋಷವನ್ನು ಪರಿಹರಿಸುವಂತೇಳಿ. ಇದು ತಾಮಸ ನೆರಳು, ರಾಜಸ ನೆರಳು. ತಾಮಸ ನೆರಳು ಅಂತ ಹೇಳಿದ್ರೆ ಏನು? ಶವದ ನೆರಳು. ಶವದ ನೆರಳು ನಮಗೆ ಬೀಳಬಾರ್ದಂತೆ. ಇನ್ನು ಕಡಪ್ಪು ಅಂತೇಳಿ ನಾವು ಹೇಳ್ತೇವೆ, ಅದರ ನೆರಳು ನಮಗೆ ಬೀಳಬಾರ್ದಂತೆ, ಅದು ಬಿದ್ದರೆ ತಾಮಸ ನೆರಳು ಅಂತೇಳಿ. ಹೀಗೆ ಇದಕ್ಕೆ ಮೂರಕ್ಕೂ ಕೂಡ ಕಾರಣ ದೇವಿ. ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ. ಶಕ್ತಿ, ಶಕ್ತಿ ಉಂಟು, ತಿಂದು ಕೊಬ್ಬಿದ್ದಾನೆ ಅಂತೇಳಿ. ಈ ಶಕ್ತಿಯನ್ನು ನಾವು ಮೂರು ವಿಧದಲ್ಲಿ ಉಪಯೋಗಿಸಲಿಕ್ಕೆ ಆಗ್ತದೆ. ಸಾತ್ವಿಕ ಶಕ್ತಿ ಅಂತ ಹೇಳಿದ್ರೆ ಏನು? ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇದು ಕೂಡ ಶಕ್ತಿಯೇ, ಅದು ಸಾತ್ವಿಕ ಶಕ್ತಿ ಅಂತೇಳಿ. ಇನ್ನು ಆಚಾರ್ಯ ಮಧ್ವರು ಹೇಳ್ತಾರೆ, ನಾನಾ ಜನಸ್ಸ ಶುಶ್ರೂಷ ಕರ್ಮಾಖ್ಯ ಕರವನ್ವಿತೇ. ನಿಮಗೇನಾದರೂ ಶಕ್ತಿ ಇದ್ದರೆ ನೊಂದವರಿಗೆ ಹೆಲ್ಪ್ ಮಾಡಿ, ಕಷ್ಟದಲ್ಲಿದ್ದವರಿಗೆ ಸಹಕಾರ ಮಾಡಿ, ಯಾರಾದರೂ ಮಾರ್ಗದಲ್ಲಿ ಬಿದ್ದಿದ್ರೆ ಅವರನ್ನು ಎತ್ತಿ ಸ್ವಲ್ಪ ಬರಿಗಾದರೂ ಇಡಿ. ಇದು ದೇವರಿಗೆ ನೀವು ಕೊಡತಕ್ಕಂತಹ ಟ್ಯಾಕ್ಸ್ ಅಂತ ಹೇಳ್ತಾರೆ ಆಚಾರ್ಯ ಮಧ್ವರು. ಅದು ಸಾತ್ವಿಕ ಶಕ್ತಿ. ಪರೋಪಕಾರ ಪುಣ್ಯಾಯ, ಯಾರಾದರೂ ತಾಪತ್ರಯದಲ್ಲಿದ್ದರೆ ಅವರಿಗೆ ಉಪಕಾರ ಮಾಡುವಂಥದ್ದು ನೈಜ ಶಕ್ತಿ. ಅದು ನಮಗೆ ದೇವರು ಕೊಟ್ಟರೆ ಅದು ಸಾತ್ವಿಕ ಶಕ್ತಿ. ರಾಜಸ ಶಕ್ತಿ ಅಂತ ಹೇಳಿದ್ರೆ ಏನು? ಪೆಟ್ಟೆ ಮಾತಾಡಿದರೆ ಪೆಟ್ಟು, ಅವನ ಕೈ ಬಲ ಉಂಟು, ಒಳ್ಳೆ ದಷ್ಟಪುಷ್ಟ ಆಗಿದ್ದಾನೆ, ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದರೆ ಕಪಾಳಕ್ಕೆ ಹೊಡೆಯುವಂಥದ್ದು, ಪಾಪ ತಿಂದವ ಹೋದ. ಇದು ರಾಜಸ ಪೆಟ್ಟು, ರಾಜಸ ಶಕ್ತಿ ಅಂತ ಹೇಳ್ತಾರೆ, ಕೋಪ. ಮೂರನೆಯದ್ದು ರಾಜಸ ತಾಮಸ ಶಕ್ತಿ ಅಂತ ಹೇಳಿದರೆ ಕೊಲೆ, ಬಲಾತ್ಕಾರ ಮಾಡುವಂಥದ್ದು. ನನ್ನ ಹತ್ರ ಪ್ರಭಾವ ಇದೆ, ನನ್ನ ಹತ್ರ ಶಕ್ತಿ ಇದೆ ಅಂತ ಹೇಳಿ ಕೊಲೆ ಮಾಡುವಂಥದ್ದು, ಬಲಾತ್ಕಾರ ಮಾಡುವಂಥದ್ದೆಲ್ಲ ತಾಮಸ. ಇದಕ್ಕೂ ಕೂಡ ದೇವಿಯೇ ಕಾರಣ, ಬೇರೆ ಯಾರೂ ಅಲ್ಲ. ಅವಳಿಂದ ತಪ್ಪು ಮಾಡಿಸಬೇಕು, ಅವ
ಶಿಕ್ಷೆಗೆ ಒಳಗಾಗಬೇಕು, ಪಾಪಿಯಾಗಬೇಕು, ಅವ ಪಾಪದಲ್ಲೇ ಮುಳುಗಬೇಕು ಅಂತ ಹೇಳುವ ಇಚ್ಛೆ ಅವಳದ್ದಿದ್ದರೆ ಅಂತಹ ಸಂದರ್ಭಗಳು ಘಟನೆಗಳು ನಡೆಯುತ್ತವೆ. ಹೀಗೆ ಎಲ್ಲ ದೇವತೆಗಳು ಇನ್ನೂ ಸ್ತೋತ್ರ ಮಾಡ್ತಾ ಇರ್ತಾರೆ. ಕೊನೆಗಾಗುವಾಗ ಎಲ್ಲ ಸ್ತೋತ್ರ ಆದಾಗ ಅಲ್ಲಿ ಪಾರ್ವತೀ ದೇವಿ ಕಾಣಿಸ್ತಾಳಂತೆ. ಪಾರ್ವತೀ ದೇವಿ ಆ ಗಂಗಾ ತಟದಲ್ಲಿ ಕಾಣಿಸಿಕೊಂಡು ದೇವತೆಗಳು ಯಾರನ್ನು ಸ್ತೋತ್ರ ಮಾಡ್ತಾ ಇದ್ದೀರಿ, ನೀವು ಯಾಕೆ ಸ್ತೋತ್ರ ಮಾಡ್ತಾ ಇದ್ದೀರಿ ಅಂತ ಹೇಳಿ ಕೇಳ್ತಾಳಂತೆ. ಆಗ ಈ ಪಾರ್ವತಿಯ ಶರೀರದಿಂದ ಒಂದು ದೇವಿ ಹೊರಗೆ ಬರ್ತಾಳೆ. ಅವಳಿಗೆ ಕೌಶಿಕಿ ಅಂತ ಹೇಳಿ ಬಹಳ ಸುಂದರ, ಬಹಳ ಚಂದ ಇದ್ದಾಳೆ ಅಂತ ಆ ದೇವಿ ಪಾರ್ವತಿಯ ಶರೀರದಿಂದ ಬರ್ತಾಳೆ. ನಿಜವಾಗ್ಲೂ ಒಬ್ಬ ಮನುಷ್ಯ ಬರುವಂತಹ ಜಾಗ ಈ ರೀತಿ ಅಂತ ಹೇಳಿರ್ತದೆ. ಆದರೆ ಕೌಶಿಕಿ ಅಂತೇಳಿ ಅವಳ ಹೆಸರು. ದೇವಿಯ ಕೋಶದಿಂದ ಸೃಷ್ಟಿಯಾದವಳು. ಇದು ತೀರಾ ಅಗತ್ಯ ಇತ್ತು ದೇವತೆಗಳಿಗೆ. ಯಾಕಂತ ಹೇಳಿದ್ರೆ ಈ ಶುಂಭ ನಿಶುಂಭರಿಗೆ ಒಂದು ವರ ಇತ್ತು. ನಾವು ಯಾರಿಂದಲೂ ಸಾಯ್ಲಿಕ್ಕಿಲ್ಲ, ಮೇಲಿಂದ ಇಲ್ಲ, ಕೆಳಗಿಂದ ಇಲ್ಲ, ಆ ಕಡೆಯಿಂದ ಇಲ್ಲ, ಈ ಕಡೆಯಿಂದ ಇಲ್ಲ, ಮನುಷ್ಯರಿಂದ ಇಲ್ಲ, ಪ್ರಾಣಿಗಳಿಂದ ಇಲ್ಲ, ಜೀವರಾಶಿಗಳಿಂದ ಇಲ್ಲ, ಹೀಗೆಲ್ಲ ವರ ಇತ್ತು. ಈ ಹಿರಣ್ಯಕಶಿಪು ಕೇಳಿದಾಗ ಇವರಿಗೂ ಕೂಡ ಅಂತ ವರ ಇತ್ತಂತೆ, ಯಾರಿಂದಲೂ ನಮಗೆ ಸಾವಿಲ್ಲ. ಹಾಗೆ ಆಗುದಿಲ್ಲ ವರ ಕೇಳಲಿಕ್ಕೆ. ಬ್ರಹ್ಮದವರು ಹೇಳಿರ್ತಾರೆ, ಯಾವುದಾದ್ರೂ ಒಂದು ಪಾಯಿಂಟ್ ಕೇಳಿಕೊಳ್ಬೇಕು. ಹಾಗಾದರೆ ಯಾರು ಸರಿಯಾದ ಜಾಗದಲ್ಲಿ ಹುಟ್ಟಿರುವುದಿಲ್ವೋ ಅಂತಹ ಕೌಶಿಕಿಯಿಂದ ನನಗೆ ಮರಣ ಬಂದರೆ ತೊಂದರೆ ಇಲ್ಲ ಅಂತೇಳಿ ಇವರಿಗೆ ಗೊತ್ತಿತ್ತು. ಯಾರು ಕೂಡ ಶರೀರದಿಂದ ಇನ್ನೊಂದು ಶರೀರ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಹಾಗೆ ಅವರಿಗೆ ಹೊರ ಇತ್ತು, ಕೌಶಿಕಿ ಉತ್ಪನ್ನ ಆಗುವುದು. ದೇವತೆಗಳಿಗೆ ಹೇಳ್ತಾಳೆ, ಹೀಗೆ ಇರಿ, ಆ ಶುಂಭ ನಿಶುಂಭರನ್ನು ನಾನು ಸಂಹಾರ ಮಾಡುತ್ತೇನೆ, ಏನು ಹೆದರ್ಕೊಳ್ಬೇಡಿ ಅಂತೇಳಿ ಹೇಳ್ತಾಳಂತೆ. ಅಲ್ಲಿಯೇ ಹಿಮಾಲಯದಲ್ಲಿ ಸಂಚಾರ ಮಾಡ್ತಾ ಇರ್ತಾಳೆ, ಹಾಡು ಹೇಳಿಕೊಂಡು. ಇದು ಕದಂಬವನ ವಾಸಿನಿ ಅಂತೇಳಿ ಏನು ಹೇಳ್ತಾರೆ, ಆ ಹಿಮಾಲಯದಲ್ಲಿ ಸಂಚಾರ ಮಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಶುಂಭ ನಿಶುಂಭರ ಒಂದು ದೂತರಲ್ಲ, ಅವರೊಂದು ಸೇನಾಧಿಕಾರಿಗಳು, ಚಂಡಮುಂಡರು ಅಂತೇಳಿ, ಅದು ದೊಡ್ಡ ರಾಕ್ಷಸ. ಅವರು ಈ ಹಿಮಾಲಯದಲ್ಲಿ ಹೋಗ್ತಾ ಇರುವಾಗ ಈ ದೇವಿಯನ್ನು ನೋಡ್ತಾರೆ. ಕೌಶಿಕಿಯನ್ನು ನೋಡಿ, ಅವಳ ಒಂದು ಸೌಂದರ್ಯವನ್ನು ನೋಡಿ, ಅದು ಮೋಹರೂಪ. ಇವರನ್ನೆಲ್ಲ ಮೋಸ ಮಾಡಲಿಕ್ಕೆ ಅಂತ ರೂಪ ಬಂದದ್ದು. ಆ ಸೌಂದರ್ಯವನ್ನು ನೋಡಿ ಚಂಡಮುಂಡರಿಗೆ ಬಹಳ ಆಶ್ಚರ್ಯ ಆಗ್ತದಂತೆ. 3 ಲೋಕದಲ್ಲೂ ಇಂಥ ಒಂದು ಸ್ತ್ರೀಯನ್ನು ನಾವು ನೋಡಲಿಲ್ಲ, ನಾವು ಇದನ್ನು ರಾಜನಲ್ಲಿ ಹೋಗಿ ಹೇಳಬೇಕು ಅಂತೇಳಿ ಚಂಡಮುಂಡರು ಶುಂಭ ನಿಶುಂಭರಲ್ಲಿಗೆ ಹೋಗಿ, ನಿಮ್ಮಲ್ಲಿ ಎಲ್ಲವೂ ಉಂಟು, ಒಂದಿಲ್ಲ ಅಲ್ಲ, ನಿಮ್ಮಲ್ಲಿ ಐರಾವತ ಇದೆ, ದೇವಲೋಕದ ಐರಾವತ ಶುಂಭ ನಿಶುಂಭರಲ್ಲಿದೆ, ಹಂಸದ ರಥ ಶುಂಭ ನಿಶುಂಭರಲ್ಲಿದೆ, ರತ್ನ ವಜ್ರ ವೈಢೂರ್ಯಗಳು ಶುಂಭ ನಿಶುಂಭರಲ್ಲಿದೆ, ಉಚ್ಚೈಶ್ರವಸು ಕುದುರೆ ನಿಮ್ಮಲ್ಲಿದೆ, ಅದೇ ರೀತಿಯಾಗಿ ಪಾರಿಜಾತ ಪುಷ್ಪದ ಮರ ನಿಮ್ಮಲ್ಲಿದೆ. ಯಾವುದು ದೇವಲೋಕದಲ್ಲಿ ಉಂಟು ಎಲ್ಲ ನಿಮ್ಮಲ್ಲಿಯೇ ಉಂಟು. ಈಗ ದೇವಲೋಕ ಶೂನ್ಯ ಆಗಿಬಿಟ್ಟಿದೆ. ಆದರೆ ಒಂದಿಲ್ಲ ಅಂತ ಹೇಳ್ತಾನೆ. ಯಾವುದು? ಹಿಮಾಚಲದಲ್ಲಿ ಏನೊಂದು ದೇವಿ ಸಂಚಾರ ಮಾಡ್ತಾ ಇದ್ದಾಳೆ, ಅಂತಹ ಒಂದು ಸ್ತ್ರೀ ನಿಮ್ಮಲ್ಲಿ ಇಲ್ಲ, ಇದು ನಿಮ್ಮ ಕೊರತೆ ಅಂತೇಳಿ ಇಷ್ಟು ಹೇಳಿದ ಮಂಡೆಲ್ಲ ಹಾಳಾಗಿ ಹೋಯ್ತು. ಹೇಗಾದರೂ ಅವಳನ್ನು ಕರ್ಕೊಂಡು ಬರಬೇಕು. ನಮ್ಮಲ್ಲಿ ಇಲ್ಲೂ ಅಂತಹ ಜನಗಳು, ನಮ್ಮಲ್ಲಿಯೂ ಅಂಥ ಜನಗಳು ಇದ್ದಾರೆ. ಆ ಚಂಡಮುಂಡರನ್ನು ಕಳಿಸ್ತಾರೆ. ಚಂಡಮುಂಡರನ್ನು ದೂತರನ್ನು ಪ್ರಪ್ರಥಮವಾಗಿ ಕಳಿಸ್ತಾರಂತೆ. ದೂತ ಬಂದು ಹೇಳ್ತಾನೆ, ಶುಂಭ ನಿಶುಂಭರನ್ನು ನೀವು ಮದುವೆಯಾಗಿ, 3 ಲೋಕದಲ್ಲಿ ಶುಂಭ ನಿಶುಂಭರನ್ನು ವಿರೋಧಿಸುವವರು ಯಾರಿಲ್ಲ. ಅವರ ಎಲ್ಲ ವಿಚಾರಗಳನ್ನು ದೂತರು ಹೇಳ್ತಾರೆ. ಆದರೆ ದೂತರು ಹೇಳ್ತಾರೆ, ಶುಂಭ ನಿಶುಂಭರನ್ನು ನೀನು ಮದುವೆ ಆದರೆ ನೀನು ಇಡೀ 3 ಲೋಕಕ್ಕೂ ನೀನೇ ರಾಣಿ ಅಂತೇಳಿ. ಆಗ ದೇವಿ ಹೇಳ್ತಾಳಂತೆ, ಅಲ್ಲ, ಮದುವೆ ಆಗುವುದಕ್ಕೆ ಅಡ್ಡಿ ಇಲ್ಲ, ಶುಂಭ ನಿಶುಂಭರ ಹೆಸರನ್ನು ನಾನು ಕೇಳಿದ್ದೇನೆ. ಆದರೆ ಸಣ್ಣದಿರುವಾಗ ನಾನೊಂದು ಪ್ರತಿಜ್ಞೆ ಮಾಡಿದ್ದೆ. ಏನು ಅಂತ ಕೇಳಿದರೆ, ನನ್ನನ್ನು ಯುದ್ಧದಲ್ಲಿ ಯಾರು ಸೋಲಿಸ್ತಾರೋ ಅವರನ್ನು ನಾನು ಮದುವೆ ಆಗ್ತೇನೆ. ಇದು ನನ್ನ ಒಂದು ಪ್ರತಿಜ್ಞೆ. ಏನೋ ತಿಳಿಯದೆ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ. ಆ ಶುಂಭ ನಿಶುಂಭರು ನನ್ನನ್ನು ಸೋಲಿಸಿದ್ರೆ ನಾನು ಅವರನ್ನೇ ಮದುವೆ ಆಗ್ತೇನೆ ಅಂತ ಹೇಳ್ತಾಳಂತೆ. ಇವರಿಗೆ ಹುಲ್ಲು ಅಂತೇಳಿ ಕಾಣ್ತದೆ. ಇವಳನ್ನೇನು ಜುಟ್ಟು ಹಿಡ್ಕೊಂಡು ಯುದ್ಧಕ್ಕೆ ಸೋಲಿಸುವುದೇನು, ಏನೂ ಇಲ್ಲ ಇವಳ ಹತ್ರ, ಒಂದು ಆಯುಧವೂ ಇಲ್ಲ, ಏನೂ ಇಲ್ಲ, ಸುಲಭದಲ್ಲಿ ಸೋಲಿಸಬಹುದು ಅಂತೇಳಿ ತಿಳ್ಕೊಂಡು ಶುಂಭ ನಿಶುಂಭರು ಏನು ಮಾಡ್ತಾರೆ, ಚಂಡಮುಂಡರನ್ನು ಕಳಿಸ್ತಾರೆ. ಅವಳನ್ನು ಕೇಶಾಕರ್ಷಣ ವಿಫಲಾಂ, ನೀವು ಯಾರನ್ನು ನೋಡಿದ್ದೀರಿ, ಅವಳ ತಲೆಗೂದಲನ್ನು ಹಿಡ್ಕೊಂಡು ಈ ಕಡೆ ಬನ್ನಿ. ಚಂಡಮುಂಡರು ಹೋಗ್ತಾರೆ. ನೋಡಿ
ಹೆಂಗಸರ ತಲೆಗೂದಲು ಅಂತ ಹೇಳಿದರೆ ಅದು ಬೆಂಕಿ. ಅದೇನು ಸಾಮಾನ್ಯದ ವಿಷಯ ಅಲ್ಲ, ನಮಗೆ ಗೊತ್ತಾಗುವುದಿಲ್ಲ. ಹೆಂಗಸರ ತಲೆಗೂದಲನ್ನು ಅನ್ಯ ಪುರುಷ ಮುಟ್ಟಿದ್ರೆ ಅದು ಬೆಂಕಿ ಆಗ್ತದೆ. ಯಾರಿಗೆ? ನಮಗಲ್ಲ. ನಮ್ಮ ಹತ್ರ ಅಂತ ತಪಸ್ಸು ಈಗ ಇಲ್ಲ ಅಷ್ಟೇ. ಹಿಂದಿನ ಕಾಲದಲ್ಲಿ ಯಾರಾದರೂ ಅಂತಹ ಮುತ್ತೈದೆ ತಲೆಯನ್ನು ಕೂದಲನ್ನು ಮುಟ್ಟಿದ್ರೆ ಭಸ್ಮ ಆಗ್ತಿದ್ದ. ಅಂತಹ ಪಾತಿವ್ರತ್ಯ ಆ ಕಾಲದಲ್ಲಿತ್ತು. ದೇವಿಯ ಕೂದಲಿಗೆ ಕೈ ಹಾಕಲಿಕ್ಕೆ ಬರುವಾಗ ಇವಳದು ಉಗ್ರಾವತಾರ ಆಗ್ತದೆ. ಉಗ್ರಾವತಾರ ಆಗಿ ಇವರಿಗೆ ಆಶ್ಚರ್ಯ. ಸುಂದರವಾಗಿರತಕ್ಕಂತಹ ಕೌಶಿಕಿ ದೇವಿ ಹೀಗೆ ಹಲ್ಲುಗಳನ್ನು ದೊಡ್ಡದು ಮಾಡಿಕೊಂಡು, ಕೂದಲನ್ನು ದೊಡ್ಡದು ಮಾಡಿಕೊಂಡು, ಶರೀರವನ್ನು ದೊಡ್ಡದು ಮಾಡಿಕೊಂಡು ಯುದ್ಧಕ್ಕೆ ಬರ್ತಾಳೆ. ಚಂಡಮುಂಡರಿಗೂ ಇವನಿಗೂ ಯುದ್ಧ ಆಗ್ತದೆ, ಇವಳಿಗೂ ಯುದ್ಧ ಆಗ್ತದೆ. ಇವರು ಅನಿರೀಕ್ಷಿತ, ಇವರು ಸುಮ್ಮನೆ ಒಂದು ಕೂದಲು ಹೇಳ್ಕೊಂಡು ಹೋಗುವ ಅಂತೇಳಿ ಬಂದದ್ದು. ಘನಘೋರವಾಗಿರತಕ್ಕಂತಹ ಯುದ್ಧ ಆಗಿ ಚಂಡಮುಂಡರನ್ನು ನಾಶ ಮಾಡಿಬಿಡ್ತಾಳೆ. ನಾಶ ಮಾಡಿ ಅವಳಿಗೆ ಒಂದು ಹೆಸರು ಬರ್ತದೆ, ಚಾಮುಂಡಿ ಅಂತ ಹೇಳಿ. ಈಗ ನಾವೆಲ್ಲ ಇಲ್ಲಿ ಚಾಮುಂಡಿ ಅಂತ ಹೇಳಿ ಏನು ನಿಮ್ಮ ಮೈಸೂರಿನಲ್ಲಿ ಮೊದಲು ಮಹಿಷಮರ್ದಿನಿ ಅಂತೇಳಿ ಹೆಸರು ಇತ್ತಂತೆ, ನಂತರ ಅದು ಚಾಮುಂಡಿ ಅಂತೇಳಿ ಆದದ್ದು ಅಂತ ಹೇಳ್ತಾರೆ. ಹಾಗಾಗಿ ಮೈಸೂರಿನಲ್ಲಿ ಇರತಕ್ಕಂಥದ್ದು ಮಹಿಷಾಸುರಮರ್ದಿನಿ ಮೈಸೂರಿನಲ್ಲಿ, ನಂತರ ಚಾಮುಂಡಿ ಅಂತ ಹೇಳುವ ಒಂದು ಹೆಸರನ್ನು ಅಲ್ಲಿಗೆ ಇಟ್ಟು ಅಂತಹ ಚಾಮುಂಡಿ ಅಂತ ಹೇಳುವ ಹೆಸರನ್ನು ಪಡೀತಾಳೆ. ಹೀಗೆ ಚಂಡಮುಂಡರ ವಧೆ ಆಗುತ್ತದೆ. ನಂತರ ಶುಂಭಾಸುರ ಆಶ್ಚರ್ಯ ಪಡ್ತಾನೆ, ಕೂದಲು ಹೇಳ್ಕೊಂಡು ಬರ್ತೇನೆ ಅಂತ ಹೇಳಿ ಹೋಗಿ ಚಂಡಮುಂಡರು ನಾಶ ಆಗೋದ್ರಲ್ಲ. ಇದೇನಾಯ್ತು? ಒಂದು ವಿಚಿತ್ರ ಶಕ್ತಿಯನ್ನು ಕಳಿಸ್ತಾನಂತೆ, ಧೂಮ್ರಾಲೋಚನ ಅಂತ ಹೇಳಿ ಅವನ ಹೆಸರು. ಈ ಧೂಮ್ರಾಲೋಚನ ಲಕ್ಷಣ ನಮಗೆ ಮನುಷ್ಯರಾಗಿ ಇಲ್ಲ. ಅವನ ಇಡೀ ಶರೀರ ಹೊಗೆ, ಕರಿ 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 ಹೊಗೆ. ಆ ಹೊಗೆಯುಳ್ಳಂತಹ ಧೂಮ್ರಲೋಚನನನ್ನು ಕಳಿಸ್ತಾರೆ. ಯಾಕಂತ ಹೇಳಿದ್ರೆ ಆ ದೇವಿಯ ಸುತ್ತೆಲ್ಲ ಹೊಗೆ ಹಾಕಿದಾಗ ಇವಳಿಗೆ ಕಣ್ಣೇ ಕಾಣುವುದಿಲ್ಲ. ಕಣ್ಣೇ ಕಾಣದೆ ಒಂದು ಮಾಯಾ ಮಾಟ ಮಂತ್ರ ಎಲ್ಲ ಮಾಡಿ ಅವಳನ್ನು ಕರ್ಕೊಂಡು ಬರ್ಬೋದು ಅಂತ ಹೇಳುವ ಉದ್ದೇಶ ಇತ್ತು ಅವನ ಹತ್ರ. ಧೂಮ್ರಲೋಚನ ಹೋದ. ಅವನ ಕಣ್ಣುಗಳಲ್ಲಿ ವಿಪರೀತ ಹೊಗೆ ಬರ್ತಾ ಇತ್ತಂತೆ. ಅವನ ರೂಪವೇ ಹಾಕಿ ಹೊಗೆ. ಅವನು ಎಷ್ಟೋ ಸೈನ್ಯಗಳನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಹೋಗ್ತಾನೆ. ಅವನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಭಾರಿ ಸಣ್ಣ ಉದ್ದೇಶ, ಏನಿಲ್ಲ, ನನ್ನ ಹೊಗೆಯನ್ನು ಅವಳ ಸುತ್ತ ಬಿಡುವುದು. ಅವಳಿಗೆ ಆಗುವಾಗ ಕಣ್ಣು ಬಿಡ್ಲಿಕ್ಕೆ ಆಗುವುದಿಲ್ಲ. ಕಣ್ಣು ಬಿಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರೆ ಹೇಳ್ಕೊಂಡು ಬರೋದಷ್ಟೇ. ಇದೊಂದು ಮಾಟ ಮಂತ್ರ ಮಾಯ ವಶೀಕರಣ ಅಂತ ಹೇಳ್ತೇವಲ್ಲ ನಾವು. ಈ ವಶೀಕರಣ ಅಂತ ಹೇಳಿದ್ರೆ ಹೀಗೆ, ವಶೀಕರಣ ಅಂತ ಹೇಳಿದ್ರೆ ಹುಸ್ ಅಂತೇಳಿ ಹೀಗೆ ಒಂದು ತೀರ್ಥ ಹಾಕುವುದು ಅಥವಾ ಏನಾದರೂ ತಿನ್ನಿಸುವುದು. ಅವಳು ಮತ್ತೆ ಹೇಳಿದಾಗೆ ಕೇಳಿಕೊಂಡು ಹೋಗ್ತಾಳೆ. ಈ ವಶೀಕರಣದ ಇನ್ನೊಂದು ರೂಪವೇ ಈ ಧೂಮ್ರಲೋಚನ. ಆ ಧೂಮ್ರಲೋಚನ ಬಂದು ಸುಲಭದಲ್ಲಿ ತನ್ನ ಕಣ್ಣುಗಳಿಂದ ಹೊಗೆಯನ್ನು ಸುರಿಸಿ ಇವಳನ್ನು ಸೋಲಿಸಲಿಕ್ಕೆ ನೋಡ್ತಾನೆ. ಅವಳು ಸೋಲುವುದಿಲ್ಲ. ಏನು ಮಾಡ್ತಾಳೆ? ಒಂದೇ ಒಂದು ನಿಮಿಷ ಧೂಮ್ರಲೋಚನನನ್ನು ನಾಶ ಮಾಡಲಿಕ್ಕೆ ಒಂದೇ ನಿಮಿಷ ಸಾಕಾಯ್ತು ಅವಳಿಗೆ. ಒಂದು ಬಾಯಿಯಲ್ಲಿ ಒಂದು ಗಾಳಿಯನ್ನು ಊದುತ್ತಾಳೆ. ಗಾಳಿಯನ್ನು ಊದಿದಾಗ ಇವನ ಹೊಗೆಯೆಲ್ಲ ಸಂಪೂರ್ಣ ಚೆಲ್ಲಾಪಿಲ್ಲಿ ಆಗಿ ಆ ಹೊಗೆಯ ಮೂಲವೇ ನಾಶ ಆಗಿ ಹೋಯಿತು. ನಾವೊಂದು ದೀಪವನ್ನು ಉರಿಸ್ತೇವೆ, ಹೇಗೆ ಒಂದು ಬಾಯಿಯಲ್ಲಿ ಗಾಳಿ ಹಾಕಿದ್ರೆ ದೀಪ ಉರಿದೇ ಹೋಗ್ತದೆ. ಈ ದೊಡ್ಡ ರೂಪದ ಆ ಹೊಗೆಯ ರೂಪದ ಧೂಮ್ರಲೋಚನನನ್ನು ಏಕಾಏಕಿಯಾಗಿ ಒಂದೇ ನಿಮಿಷದಲ್ಲಿ ಒಂದು ಗಾಳಿ ಬಿಡುವ ಮೂಲಕ ಮೂಗಿನಲ್ಲಿ ಬಾಯಿಯಲ್ಲಿ ನಾವು ಹೇಳ್ತೇವೆ ಉಫ್ ಅಂತೇಳಿ, ಅದಕ್ಕೆ ಹುಂಕಾರೇಣ ಭಸ್ಮಸಾತ್ಪುರು ಅಂತೇಳಿ ಒಂದು ಹುಂಕಾರವನ್ನು ಮಾಡಿ ಆ ಧೂಮ್ರಲೋಚನನನ್ನು ನಾಶ ಮಾಡಿಬಿಡ್ತಾಳಂತೆ. ನೋಡಿ, ಆ ಲೋಚನ ಇವತ್ತು ವಶೀಕರಣ ರೂಪದಲ್ಲಿ ನಮ್ಮಲ್ಲೆಲ್ಲ ಮಂತ್ರವಾಗದಿಂದ ಅಥವಾ ಬೇರೆ ಬೇರೆ ರೂಪದಲ್ಲಿ ನಾವು ಕಾಣ್ತೇವೆ. ಆ ವಶೀಕರಣದ ರೂಪವೇ ಧೂಮ್ರಲೋಚನ. ನಾವು ಅದಕ್ಕೆ ಬಗ್ಗಬಾರದು. ಅದರಿಂದ ರಕ್ಷಣೆ ಸಿಗಬೇಕಾದ್ರೆ ದೇವಿಗೆ ನಾವು ನಮಸ್ಕಾರ ಮಾಡಬೇಕು, ದೇವಿಯನ್ನು ಸ್ತುತಿಸಬೇಕು. ಧೂಮ್ರಲೋಚನ ನಾಶ ಆದ ನಂತರ ಶುಂಭರಿಗೆ ಗೊತ್ತಾಗ್ತದೆ, ಇದು ಸಾಮಾನ್ಯದ ಶಕ್ತಿಯಲ್ಲ, ಇನ್ನು ನಾವೇ ಹೋಗಬೇಕಷ್ಟೇ. ಎಲ್ಲ ನಾಶ ಆಗಿ ಆಯ್ತು. ಕೊನೆಗೆ ನಿಶುಂಭ ಹೋಗ್ತಾನೆ, ಈಗ ಶುಂಭನೂ ಹೋಗ್ತಾನೆ. ಇಬ್ಬರು ಅಣ್ಣ ತಮ್ಮಂದಿರು ಹೋಗ್ತಾರೆ. ಹೋಗಿ ಎಲ್ಲ ಮಾತುಕತೆ ನಡೀತದೆ. ನಡೆದು ಇಬ್ಬರಿಗೂ ಕೂಡ ಯುದ್ಧ ಆಗ್ತದೆ. ಇದು ಫೈನಲ್. ಇದರಲ್ಲಿ ಹೆಚ್ಚು ಮಾತುಕತೆ ಏನಿಲ್ಲ. ಘನಘೋರವಾಗಿರತಕ್ಕಂತಹ ಯುದ್ಧ. ಶರವರ್ಷ ಅಂತ ಹೇಳಿದರೆ ಬಾಣಗಳ ಸುರಿಮಳೆ. ಯಾವ ರೀತಿ ಮಳೆ ಜೋರಾಗಿ ಸಿಡಿಲು ಬಂದು ಮಳೆ ಬರ್ತದೆ, ಆ ಮಳೆಯ
ಒಂದು ನೀರು ಅಷ್ಟು ಪ್ರಖರವಾಗಿರ್ತದೆ, ಅಂತಹ ಬಾಣಗಳ ಪ್ರಯೋಗ ನಡೆಯುತ್ತದೆ. ಅದನ್ನೆಲ್ಲ ದೇವಿ ತುಂಡರಿಸ್ತಾಳೆ, ನಾಶ ಮಾಡ್ತಾಳೆ. ಗದಾಪ್ರಹಾರ ಆಗ್ತದೆ, ಅದನ್ನೂ ನಾಶ ಮಾಡ್ತಾಳೆ. ಎಲ್ಲ ರೀತಿಯಾಗಿ ಯುದ್ಧ ಆಗಿ ಕೊನೆಗೆ ಶುಂಭ ನಿಶುಂಭರನ್ನು ತಾನು ನಾಶ ಮಾಡ್ತಾಳೆ. ಅಲ್ಲಿಗೆ ಮೂರನೆಯ ಚರಿತ್ರೆ ಒಂದು ರೀತಿ ಸಮಾಪ್ತಿ ಆಗ್ತದೆ. ಚಂಡಮುಂಡರು, ರಕ್ತಬೀಜಾಸುರ, ಮಹಿಷಾಸುರ, ಮಧುಕೈಟವ, ಧೂಮ್ರಲೋಚನ, ಕೊನೆಗೆ ಶುಂಭ ನಿಶುಂಭರು ಕೂಡ ನಾಶ ಆಗಿಬಿಡ್ತಾರೆ. ನಂತರ ದೇವತೆಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ನಾರಾಯಣಿ ಸ್ತೋತ್ರ ಅಂತೇಳಿ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ದೇವಿಯ ಉಗ್ರ ರೂಪ ಇರ್ತದೆ. ನಾವೀಗ ನಾಳೆ ಚಂಡಿಕಾ ಹೋಮ ಮಾಡುವಾಗಲೂ ಚಂಡಿಕಾ ಅಂತ ಹೇಳಿದ್ರೆ ಏನು ಅರ್ಥ? ಚಡಿಕೋಪೆ ಎಂಬ ಧಾತು. ಈ ಸಂಸ್ಕೃತದಲ್ಲಿ ಒಂದು ಶಬ್ದವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಧಾತು ಗೊತ್ತಿರಬೇಕು ಅಂತ ಹೇಳಿ. ಚಂಡಿಕಾ ಎಂಬ ಶಬ್ದದ ಅರ್ಥ ಏನು ಅಂತ ಹೇಳಿದ್ರೆ ದೇವಿಯ ಕೋಪರೂಪ ಅಂತ ಹೇಳಿ. ದೇವಿಗೆ ಯಾವಾಗ ಕೋಪ ಬರ್ತದೆ ಅದು ಚಂಡಿಕಾದೇವಿ. ಈ ರಾಕ್ಷಸರನ್ನೆಲ್ಲ ಸುಮ್ಮನೆ ವೀಣೆ ಹಿಡ್ಕೊಂಡು ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಸೌಮ್ಯ ರೂಪದಲ್ಲಿ ರಾಕ್ಷಸರನ್ನು ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ಮರವನ್ನು ಕಡಿಬೇಕಾದ್ರೆ ಕತ್ತಿಯೇ ಬೇಕಷ್ಟೆ. ಒಂದು ದೊಡ್ಡ ಯಾವುದಾದ್ರೂ ತುಂಡು ಮಾಡಬೇಕಾದ್ರೆ ಅದಕ್ಕೆ ಸರಿಯಾದ ಆಯುಧ ಬೇಕು. ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ದೇವಿಯ ಸೌಮ್ಯ ರೂಪ ಅಲ್ಲ, ಉಗ್ರ ರೂಪ, ಕೋಪದ ರೂಪ ಬೇಕು. ಆ ಕೋಪದ ರೂಪವೇ ಚಂಡಿಕಾ, ಚಡಿಕೋಪೆ. ಅದಕ್ಕೆ ಆ ಕೋಪವನ್ನು ತಣಿಸಲಿಕ್ಕೆ ಎಲ್ಲ ದೇವತೆಗಳು, ಎಲ್ಲ ದೈತ್ಯರ ಸಂಹಾರ ಆಯಿತು, ನಿನ್ನನ್ನು ಸ್ತೋತ್ರ ಮಾಡ್ತೇವೆ ಅಂತ ಹೇಳಿ ನಾರಾಯಣಿ ಸ್ತೋತ್ರ ಅಂತ ಹೇಳಿ ಮಾಡಿತು. ಅದರಲ್ಲಿ ಒಂದು ಶ್ಲೋಕ ನಮಗೆಲ್ಲರಿಗೂ ಗೊತ್ತಿದೆ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವ ಅರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ದೇವಿಯನ್ನು ಸ್ತೋತ್ರ ಮಾಡ್ತಾರೆ. ದೇವಿ, ಎಲ್ಲ ಮಂಗಲ ದ್ರವ್ಯಗಳಲ್ಲಿ ನೀನೇ ಇದ್ದೀಯ. ಕುಂಕುಮ ಆಗಿರ್ಬೋದು, ಅರಶಿನ ಆಗಿರ್ಬೋದು, ಮಾವಿನ ಕುಡಿ ಆಗಿರ್ಬೋದು, ಅಥವಾ ಹೂವಾಗಿರ್ಬೋದು, ಎಲ್ಲ ವಸ್ತುಗಳಲ್ಲೂ ಮಂಗಲ ವಸ್ತು ಅಂತೇಳಿ ನಾವೇನು ಕರೀತೇವೆ ಅದಕ್ಕೆ ಮಾಂಗಲ್ಯವನ್ನು ಕೊಟ್ಟವಳು ನೀನು. ಸರ್ವಾರ್ಥ ಸಾಧಿಕೆ, ಇಡೀ ಮನುಕುಲದ ಎಲ್ಲ ಇಚ್ಛೆಗಳನ್ನು ಪೂರೈಸುವವಳು, ಅನುಗ್ರಹಿಸುವವಳು ನೀನು. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶರಣಾಗತಿ ಹೊಂದಿದವರನ್ನು ತಾಯಿ ಹೇಗೆ ಮಗುವನ್ನು ರಕ್ಷಣೆ ಮಾಡುತ್ತಾಳೋ ಅದೇ ರೀತಿಯಾಗಿ ರಕ್ಷಣೆ ಮಾಡುವಳು ನೀನು, ಕೈ ಬಿಡುವಳಲ್ಲ. ನಾರಾಯಣೀ ನಮೋಸ್ತುತೆ ಅಂತಹ ನಾರಾಯಣನ ಪತ್ನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿ ನಿನಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೇವೆ ಅಂತ ಹೇಳಿ ಎಲ್ಲ ದೇವತೆಗಳು ಅವಳನ್ನು ಸ್ತೋತ್ರ ಮಾಡಿ ಅವಳ ಘೋರ ರೂಪ ಏನುಂಟು, ಕೋಪದ ರೂಪ, ಅದನ್ನೆಲ್ಲ ಶಮನ ಮಾಡ್ತಾರಂತೆ. ಇದು ಬಹಳ ಅಗತ್ಯ. ಯಾಕೆಂತ ಹೇಳಿದರೆ ದೇವಿಯನ್ನು ಅದೇ ಕೋಪ ರೂಪದಲ್ಲಿ ಒಂದು ವೇಳೆ ಬಿಟ್ಟಿದ್ರೆ ಇನ್ನಷ್ಟು ಲೋಕದ ನಾಶಗಳ ಸಂಭವ ಆಗ್ತಿತ್ತು. ಇದು ಪ್ರಹ್ಲಾದನ ಕೈಯಿಂದಲೂ ಕೂಡ ನಡೆದಿದೆ. ಹಿರಣ್ಯಕಶಿಪವನ್ನು ಆ ನರಸಿಂಹ ಬಗೆದಾಗ ಕೋಪದಿಂದ ಇದ್ದರಂತೆ ನರಸಿಂಹದೇವರು. ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾರಂತೆ ನರಸಿಂಹನನ್ನ ಕೋಪವನ್ನು ಹೇಗೆ ತಣಿಸುವುದು ಅಂತೇಳಿ. ಕೊನೆಗೆ ಪ್ರಹ್ಲಾದನೇ ನರಸಿಂಹದೇವರ ಸ್ತೋತ್ರ ಮಾಡಿ ಆ ಕೋಪವನ್ನು ತಣಿಸಿದ ಅಂತ ಹೇಳಿ ನಾವೆಲ್ಲ ಕೇಳಿದ್ದೇವೆ. ಅದೇ ರೀತಿಯಾಗಿ ಚಂಡಿಕೆಯ ಕೋಪವನ್ನು ಆ ದೇವಾನುದೇವತೆಗಳು ಸ್ತೋತ್ರ ಮಾಡಿ ಪರಿಹಾರ ಮಾಡ್ತಾರೆ. ಅದಕ್ಕೆ ದೇವಿಗೆ ಹೇಳುವುದು ಸ್ತುತಿ ಪ್ರಿಯ ಸ್ತುತಿಮತಿ ಶ್ರುತಿ ಸಂಸ್ತುತ ವೈಭವ. ದೇವಿ ಯಾವ ರೀತಿಯಿಂದ ಪ್ರಸನ್ನಳಾಗ್ತಾಳೆ ಅಂತ ಹೇಳಿದ್ರೆ ಸ್ತೋತ್ರ ಮಾಡಬೇಕು ನಾವು. ಶಂಕರಾಚಾರ್ಯರು ಏನು ಮಾಡಿದ್ದು, ಶಂಕರಾಚಾರ್ಯರು ಇಷ್ಟು ದೊಡ್ಡದಿರುವಾಗ ಕೊಟಚಾದ್ರಿಗೆ ಹೋಗ್ತಾರಂತೆ. ಕೊಟಚಾದ್ರಿಗೆ ಹೋಗಿ ಅಲ್ಲಿ ಭಾರಿ ದೊಡ್ಡ ಭದ್ರಕಾಳಿ, ಎಲ್ಲರನ್ನು ತಿನ್ನುವ ಭದ್ರಕಾಳಿ ಇದೆ ಅಂತೇಳಿ ಹೇಳಿರ್ತಾರೆ ಶಂಕರಾಚಾರ್ಯರಿಗೆ. ನೀವಲ್ಲಿ ಹೋಗಬೇಡಿ, ನಿಮ್ಮನ್ನು ಒಂದೇ ನಿಮಿಷದಲ್ಲಿ ನುಂಗಿ ಬಿಡ್ತಾಳೆ ಅಂತೇಳಿ ಶಂಕರಾಚಾರ್ಯರು ಒಬ್ಬರೇ ಹೋಗ್ತಾರೆ. ದೇವಿ ಭದ್ರಕಾಳಿ ರೂಪದಲ್ಲಿ ಬಂದು ನಿಮಗೆ ಹೆದರಿಕಾಗುವುದಿಲ್ಲ ಅಂತೇಳಿ ಕೇಳ್ತಾಳೆ. ಹಾಗೆ ಏನು ಹೇಳ್ತಾರೆ ಶಂಕರಾಚಾರ್ಯರು, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನಭವತಿ. ಜಗನ್ಮಾತೆ, ನೀನು ಎಲ್ಲರಿಗೂ ತಾಯಿ ಅಂತಿರು. ಒಂದು ತಾಯಿಯಾದವಳು ಈ ಒಂದು ಸಣ್ಣ ಮಗುವನ್ನು ತಿಂತಾಳ. ಇದು ಲೋಕ ಇದನ್ನು ಒಪ್ಪಿಕೊಳ್ತದ. ನೀನು ಸುಮ್ಮನೆ ಇಲ್ಲದೆ ಹೇಳ್ತಾ ಇರೋದು ನನ್ನನ್ನು ತಿಂತೇನೆ ಅಂತೇಳಿ. ನೀನು ತಾಯಿ, ನಾನು ಸಣ್ಣ ಮಗು, ನನ್ನನ್ನು ನೀನು ತಿನ್ನುವುದು ಖಂಡಿತ ಸಾಧ್ಯ ಇಲ್ಲ.
ನೀನು ತಿನ್ನುವುದಿಲ್ಲ, ನಿನ್ನ ಹೃದಯ ಅಂತಹ ಘೋರ ಹೃದಯವಲ್ಲ. ಸ್ತೋತ್ರ ಮಾಡಿದಾಗ ಭದ್ರಕಾಳಿ ಕರಗಿ ಹೋಗುತ್ತಾಳಂತೆ. ಕರಗಿ ಹೋಗಿ ಸೌಮ್ಯ ರೂಪದಲ್ಲಿ ಶಂಕರಾಚಾರ್ಯರನ್ನು ಎತ್ತಿ ಹಿಡಿದು ಅನುಗ್ರಹಿಸಿ, ನಿಮ್ಮ ಸ್ತೋತ್ರದಿಂದ ನಾನು ಸೌಮ್ಯ ರೂಪಕ್ಕೆ ಬಂದೆ ಅಂತ ಹೇಳ್ತಾರಂತೆ. ಅದೇ ರೀತಿಯಾಗಿ ದೇವಾನುದೇವತೆಗಳು ಆ ಘೋರ ರೂಪವನ್ನೆಲ್ಲ ಸ್ತೋತ್ರ ಮಾಡಿದ ಕಾರಣ ಎಲ್ಲ ಸೌಮ್ಯ ರೂಪ ಆಯಿತು. ಇಲ್ಲಿಗೆ 3ನೇ ಚರಿತ್ರೆ ಅಂತ ಹೇಳುವಂಥ ಅದು ಸಮಾಪ್ತಿ ಆಗ್ತದೆ. ಎಲ್ಲ ದೇವತೆಗಳು ಕೂಡ ಸ್ತೋತ್ರ ಮಾಡ್ತಾರೆ. ಕೊನೆಗೆ ದೇವಿ ಹೇಳ್ತಾಳಂತೆ, ನೋಡಿ, ನನ್ನನ್ನು ಸ್ತೋತ್ರ ಮಾಡಿದರೆ ನಿಮ್ಮ ಜೊತೆಗೆ ಇರ್ತೇನೆ ನಾನು. ಏ ಬಿಸ್ತವ ಇಷ್ಟ ಮಾಂ ನಿತ್ಯಂ ಸ್ತೋಷ್ಯತೆ ಯಸ್ಸಮಾಹಿತಃ ತಸ್ಯಾಹಂ ಸಕಲಾಂ ಬಾಧಂ ಸಮಯಿಷ್ಯಾಮ್ಯ ಸಂಶಯಂ. ದೇವತೆಗಳಿಗೆ ಹೇಳ್ತಾಳಂತೆ ದೇವಿ, ಯಾರು ಈ ಚಂಡಮುಂಡರ ವಧೆ, ಮಧುಕೈಟವರ ವಧೆ, ಅದೇ ರೀತಿಯಾಗಿ ಈ ದೇವಿ ಮಹಾತ್ಮೆ ಅಂತ ಹೇಳುವಂತಹದ್ದು ಶುಂಭರ ವಧೆಯನ್ನೆಲ್ಲ ದೇವಿ ಮಹಾತ್ಮೆಯ ರೂಪದಲ್ಲಿ ಯಾರು ಪಾರಾಯಣ ಮಾಡ್ತಾರೋ, ಯಾರು ಕೇಳಿಸಿಕೊಳ್ತಾರೋ, ಯಾರು ಚಂಡಿಕಾಹೋಮ ಮಾಡ್ತಾರೋ ಅವರೆಲ್ಲ ದೋಷವನ್ನು ನಾನು ಪರಿಹಾರ ಮಾಡ್ತೇನೆ. ದುರ್ಗಾ ಅಂತ ಹೇಳಿದ್ರೆ ಏನರ್ಥ? ದುರ್ಗಾ ದುರ್ಗಾರ್ತಿ ನಾಶಿನಿ. ಆರ್ತಿ ಅಂತ ಹೇಳಿದ್ರೆ ಸಂಕಟ. ಮನುಷ್ಯನಿಗೆ ಸಂಕಟ ಬಂದಾಗ ದುರ್ಗೆ ಅಂತ ಹೇಳಿ ನೆನೆಸಿಕೊಳ್ಬೇಕಲ್ಲ. ಅದೇ ರೀತಿಯಾಗಿ ದುರಿತ ನಿವಾರಣಿ. ನಮಗೆಲ್ಲರಿಗೂ ದುರಿತಗಳು ಬರ್ತದೆ, ಜನ್ಮಾಂತರದ ದುರಿತಗಳು ಬರ್ತದೆ. ಅದನ್ನೆಲ್ಲ ನಾವು ದುರಿತಗಳು ಬಂದಾಗ ನಾವು ಮನೆಗಳೆಲ್ಲ ನೀವು ನೋಡಿರ್ಬೋದು, ದುರಿತ ದೋಷ ಅಂತೇಳಿ ಅವರು ಸಂಪೂರ್ಣ ನಾಶ ಆಗಿರ್ತಾರೆ, ನೆಲ ಕಚ್ಚಿರ್ತಾರೆ. ಅಂಥವರು ದೇವಿಯನ್ನು ಚಂಡಿಕಾ ಹೋಮದ ಮೂಲಕ ಸ್ತೋತ್ರ ಮಾಡಿದ್ರೆ ಅವರೆಲ್ಲ ದುರಿತಗಳು ಪರಿಹಾರ ಆಗ್ತದಂತೆ. ದೇವಿ ಹೇಳ್ತಾಳೆ, ಯಾರಿಗೆ ದುರಿತ, ಯಾರಿಗೆ ದೋಷಗಳುಂಟು, ಯಾರಿಗೆ ಸಂಕಟ ಉಂಟು, ಎಲ್ಲವನ್ನೂ ನಾನು ಪರಿಹಾರ ಮಾಡ್ತೇನೆ. ಹಾಗಾಗಿ ಇಂತಹ ಉಪದೇಶವನ್ನೆಲ್ಲ ದೇವತೆಗಳಿಗೆ ಕೊಡ್ತಾರಂತೆ. ಅದರ ಒಂದು ರೂಪವೇ ಚಂಡಿಕಾ ಹೋಮ ಅಂತ ಹೇಳಿ 700 ಶ್ಲೋಕಗಳಿಂದ ಗುಡಾನ್ನ ಪ್ರೀತ ಮಾನಸ 21 ದ್ರವ್ಯಗಳಿಂದ ಒಂದು ಪರಿಮಳವಾಗಿರತಕ್ಕಂತಹ ಗುಡ ಪಾಯಸವನ್ನು ಮಾಡಬೇಕಂತೆ. 1 ದ್ರವ್ಯ ಅಲ್ಲ, 2 ದ್ರವ್ಯ ಅಲ್ಲ, 21 ಪರಿಮಳ ದ್ರವ್ಯಗಳು. ಆ ದ್ರವ್ಯಗಳನ್ನು ನಾವು ಕೈಯಲ್ಲಿ ಹೋಮ ಮಾಡಬೇಕಂತೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ರೂಪಕ್ಕೂ ಹೋಮ ಮಾಡಿ ನಮ್ಮ ಸಂಕಲ್ಪ ಏನು? ನನಗೆ ಒಳ್ಳೆಯದಾಗಬೇಕು, ನಿಮಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಅಲ್ಲ. ಈ ಕ್ಷೇತ್ರದಲ್ಲಿ ಯಾವ ಸಂಕಲ್ಪದಿಂದ ಹೋಮ ಮಾಡ್ತಾರೆ ಅಂತ ಹೇಳಿದರೆ, ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ನಿರಾಮಜ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರೂ ಭದ್ರಾಣಿ ಮಂಗಲವನ್ನು ಹೊಂದಲಿ, ಎಲ್ಲರೂ ದುಃಖದಿಂದ ದೂರಕ್ಕೆ ಹೋಗಲಿ, ಅಂದರೆ ಸುಖವನ್ನು ಪಡೆಯಲಿ. ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಇದು ನಮ್ಮ ಸಂಕಲ್ಪ. ಈ 9 ಕರೆ ಕ್ಷೇತ್ರಕ್ಕೆ ಯಾರು ಬರ್ತಾರೋ ಅವರೆಲ್ಲ ದುಃಖ ದುಮ್ಮಾನಗಳನ್ನು ಜಗನ್ಮಾತೆ ಪರಿಹಾರ ಮಾಡಬೇಕು ಅಂತ ಹೇಳುವುದೇ ನಮ್ಮ ಉದ್ದೇಶ. ಅಂತಹ ಚಂಡಿಕಾ ಹೋಮವನ್ನು ಮಾಡಿದರೆ ಜಗನ್ಮಾತು ಚಂಡಿಕಾಯ ಕೀರ್ತಿತಾ ಕಾಮಧೇನವ ಅಂತ ಹೇಳ್ತಾರೆ. ಕಾಮಧೇನುವಿನಂತೆ ಏನು ಕೇಳ್ತೀರೋ ಅದೆಲ್ಲ ದೊರಕಿ ಬರ್ತದಂತೆ. ಅಂತಹ ಚಂಡಿಕಾ ಹೋಮನೆಲ್ಲ ದೇವಿ ಹೇಳ್ತಾಳೆ, ನನ್ನನ್ನು ಸ್ತೋತ್ರ ಮಾಡಿ, ನನ್ನನ್ನು ಹೋಮ ಮಾಡಿ, ನಮಗೆ ಬಲಿಯನ್ನು ಕೊಡಿ, ನನ್ನನ್ನು ಸ್ತೋತ್ರ ಮಾಡಿ, ಎಲ್ಲ ಭಜನೆ ಮಾಡಿ ಅಂತೇಳಿ ಎಲ್ಲ ಹೇಳಿ ನಂತರ ಸುಮೇಧ ಋಷಿಗಳು ಹೇಳ್ತಾರೆ, ಸುರಥ ಮತ್ತು ಸಮಾಧಿಗೆ ನೀವು ದೇವಿಯ ಅನುಗ್ರಹ ಬೇಕು ಅಂತ ಹೇಳಿದರೆ ಒಂದು ಮೃಣ್ಮಯವಾಗಿರತಕ್ಕಂತಹ ಮೂರ್ತಿಯನ್ನು ಮಾಡಿ ಮಣ್ಣಿನಿಂದ, ಆ ಮಣ್ಣಿನ ಮೂರ್ತಿಗೆ ಧೂಪ ದೀಪ ಸ್ತೋತ್ರ ನಮಸ್ಕಾರ ಪೂಜೆ ನೈವೇದ್ಯ ಬಲಿ ಎಲ್ಲ ಕೊಡಿ, ಒಂದು ಹೋಮವನ್ನು ಮಾಡಿ, ದೇವಿಯ ಅನುಗ್ರಹ ನಿಮಗಾಗ್ತದೆ ಅಂತೇಳಿ. ಹೀಗೆ ಋಷಿಗಳ ಸುಮೇಧ ಋಷಿಗಳ ಉಪದೇಶವನ್ನು ಪಡೆದುಕೊಂಡು ಸುರಥ ಮತ್ತು ಸಮಾಧಿ ಎಂಬ ವ್ಯಕ್ತಿ ಇಬ್ಬರೂ ಕೂಡ ದೇವಿಯನ್ನು ಪೂಜೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ಹೋಮ ಮಾಡ್ತಾರೆ. ಸಾಕ್ಷಾತ್ ದೇವಿಯೇ ಪ್ರತ್ಯಕ್ಷಳಾಗ್ತಾಳಂತೆ. ಸುರಥನ ಹತ್ರ ಹೇಳ್ತಾರೆ, ಏನು ಬೇಕು ನಿನಗೆ, ನಾನು ಕೊಡ್ತೇನೆ ಅಂತೇಳಿ. ಆಗ ಸುರಥ ಹೇಳ್ತಾನಂತೆ, ನನ್ನ ಕರ್ತವ್ಯ ಕ್ಷಾತ್ರ ಧರ್ಮ, ನಾನು ಜನರನ್ನೆಲ್ಲ ಇನ್ನು ಮುಂದಕ್ಕೂ ಕೂಡ ಪಾಲಿಸಿಕೊಂಡು ಬರಬೇಕು ಅಂತ ಹೇಳುವ ಒಂದು ಕರ್ತವ್ಯ ನನ್ನಲ್ಲಿದೆ, ಅದು ಅರ್ಧದಲ್ಲಿಯೇ ನಿಂತಿದೆ, ನಾನು ಅದನ್ನು ಪೂರ್ತಿ ಮಾಡಿ ನನಗೆ ನೀನು ಅನುಗ್ರಹಿಸು ಅಂತ ಹೇಳಿ. ತಥಾಸ್ತು ಅಂತ ಹೇಳ್ತಾಳಂತೆ. ನಿನ್ನ ಕರ್ತವ್ಯ ಅರ್ಧದಲ್ಲಿ ಮುಗಿದಿದೆ, ನೀನು ರಾಜ್ಯಾಡಳಿತ ಮಾಡ್ತಿದ್ದಿ, ನಿನಗೆ ಪುನಃ ಆ ರಾಜ್ಯ ಎಲ್ಲ ಲಭಿಸಲಿ ಅಂತೇಳಿ. ಹಾಗೆ ಆ ರಾಜನಿಗೆ ರಾಜ್ಯ ಸಿಕ್ಕಿದೆ, ಅವನ ಕರ್ತವ್ಯವನ್ನು ಪಾಲಿಸಿದ್ದಾನೆ, ಎಲ್ಲ ಜನರನ್ನು ಪುನಃ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡಿದ್ದಾನೆ. ಅದೇ ರೀತಿ ಎರಡನೇವನಿಗೆ ಸಮಾಧಿಗೆ ಅವರು ಹೇಳ್ತಾನಂತೆ, ನನಗೆ ಈ ಸಂಪತ್ತು ಬೇಡ,
ಈ ಹೆಂಡತಿ ಮಕ್ಕಳು ಬೇಡ, ಯಾವುದು ಇನ್ನು ಮುಂದಕ್ಕೆ ಬೇಡ, ನನಗೆ ಮುಕ್ತಿಯನ್ನು ಕೊಡು ಭಗವತಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನಂತೆ. ತಥಾಸ್ತು ಅಂತ ಹೇಳ್ತಾಳಂತವಳು, ನಿನಗೆ ಮುಕ್ತಿ ಸಿಗಲಿ ಅಂತ ಹೇಳಿ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ದೇವಿಯ ಅನುಗ್ರಹ ಇದ್ರೆ ನಮಗೆ ಸುರಥನಿಗೆ ಸಿಕ್ಕಿದ ಹಾಗೆ ವೈಭೋಗಗಳೂ ಸಿಗಬಹುದು, ಅದೂ ಸಿಗ್ತದೆ. ಸಮಾಧಿಗೆ ಸಿಕ್ಕಿದ ಹಾಗೆ ಮುಕ್ತಿಯೂ ಸಿಗ್ತದೆ, ಎರಡೂ ಕೂಡ ಸಿಗ್ತದೆ. ಈ ರೀತಿ ದೇವಿಯ ಅನುಗ್ರಹದಿಂದ ಎಲ್ಲ ಒದಗಿ ಬರ್ತದೆ ಎಂಬಲ್ಲಿಗೆ ಈ 3 ಚರಿತ್ರೆಗಳನ್ನು ಮುಗಿಸ್ತಾ ಇದ್ದಾರೆ. ಇಂತಹ ದೇವಿ ಮಹಾತ್ಮೆಯನ್ನು ಯಾರು ಕೇಳ್ತಾರೆ ಅವರಿಗೆ ಒಳ್ಳೆಯದಾಗ್ತದೆ. ಎಲ್ಲಿ ಇದನ್ನು ಚಂಡಿಕಾ ಹೋಮದ ಮೂಲಕ ಉಪಾಸನೆ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಮಂಗಳ ಉಂಟಾಗ್ತದೆ. ಅಂತಹ ಫಲ ಈ ಕ್ಷೇತ್ರಕ್ಕೆ ಬರಲಿ. ನೀವು ರಾಜರಾಜೇಶ್ವರಿಯ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಹೊರಟಿದ್ದೀರಿ. ಜಗನ್ಮಾತೆ ಅದಕ್ಕೆ ಅನುಗ್ರಹಿಸ್ತಾಳೆ. ಕಾಲ ಬರಬೇಕು. ನಾವು ನಾಳೆ ಆಗಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದರೆ ನಾಳೆ ಆಗುವುದಿಲ್ಲ. ಒಂದು ಮದುವೆ ಆಗಬೇಕಾದ್ರೂ ಕೂಡ ಅದಕ್ಕೆ ಒಂದು ಕಾಲ ಬರಬೇಕು. ಮದುವೆ ಆದವರಿಗೆ ಒಂದು ಮಕ್ಕಳಾಗಬೇಕಾದ್ರೂ ಅದಕ್ಕೊಂದು ಕಾಲ ಬರಬೇಕು. ಕಾಲ ಬಂದಾಗ ಖಂಡಿತವಾಗಿಯೂ ಆ ಜಗನ್ಮಾತೆ ಅನುಗ್ರಹ ಮಾಡ್ತಾಳೆ. ಬೇಸಿಗೆ ಕಾಲದಲ್ಲಿ ಮಳೆ ಬರಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಬರ್ತದ? ಬರುವುದಿಲ್ಲ. ಮಳೆಗಾಲದಲ್ಲಿ ಮಳೆ ಬಂದೇ ಬರ್ತದೆ, ಬೇಸಿಗೆ ಕಾಲದಲ್ಲಿ ಬಿಸಿಲು ಬಂದೇ ಬರ್ತದೆ. ಅಂತಹ ರಾಜರಾಜೇಶ್ವರಿಯ ದೇವಸ್ಥಾನ ಕಟ್ಟುವ ಯೋಗ ಭಾಗ್ಯವನ್ನು ಆ ಜಗನ್ಮಾತೆ ನಡೆಸಿಕೊಡಲಿ. ಈ ಒಂದು ಪುಣ್ಯ ಕಥೆಯನ್ನು ಕೇಳಿದಂತಹ ನಿಮಗೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ತಾಯಿ ಹೇಗೆ ತನ್ನ ಮಡಲಲ್ಲಿಟ್ಟುಕೊಂಡು ರಕ್ಷಣೆ ಮಾಡ್ತಾಳೋ ಅದೇ ರೀತಿಯಾಗಿ ಇಲ್ಲಿಗೆ ಯಾರು ತನ್ನ ತಾಯಿ ಇಲ್ಲಿದ್ದಾಳೆ ಅಂತ ಹೇಳಿ ಬರ್ತಾರೋ ಅವರ ಎಲ್ಲ ದುಃಖ ದುಮ್ಮಾನಗಳನ್ನು ದೂರೀಕರಿಸಿ ಸಂರಕ್ಷಣೆ ಮಾಡಿಕೊಂಡು ಬರಲಿ. ನಾಳೆಯ ಕೆಲಸ ಕಾರ್ಯಗಳೆಲ್ಲ ಉತ್ತಮ ರೀತಿಯಲ್ಲಿ ನಡೆಯಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಕ್ಕೆ ಶಾಂತಿ ನೆಲೆಸಲಿ. ಈ ಒಂದು ಯಜ್ಞದ ಫಲ ಇಡೀ ಊರಿಗೆ, ಪರವೂರಿಗೆ, ದೇಶಕ್ಕೆ ಪ್ರಾಪ್ತಿಯಾಗಲಿ. ಸಜ್ಜನಾಹ ಸಂತು ನಿರ್ಭಯಾಹ. ಸಜ್ಜನರಿಗೆ ದೇವರು ಅಭಯವನ್ನು ನೀಡಲಿ ಹೇಳಿ ಪ್ರಾರ್ಥಿಸಿಕೊಂಡು ಈ ಅವಕಾಶವನ್ನು ಕೊಟ್ಟಿರತಕ್ಕಂತಹ ನಮ್ಮೆಲ್ಲರಿಗೂ ಕೂಡ ಪೂಜ್ಯ ತಂತ್ರಿಗಳು ಬಂದಿದ್ದಾರೆ. ಅವರಿಗೂ ಕೂಡ ನನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಈ ಕ್ಷೇತ್ರದಲ್ಲಿರತಕ್ಕಂತಹ ದೇವತಾ ಸನ್ನಿಧಾನಕ್ಕೆ ನಾನು ನನ್ನ ಮಾತುಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಜಗದಂಬಾರ್ಪಿತಮಸ್ತು. ವಂದಿಸುತ್ತು. ವಿಶ್ವೇಶ್ವರಿ ವಾಹಿ ವಿಶ್ವಂ ತ್ವಮೇಶ್ವರಿ ದೇವಿ ಚರಾಚರಸ್ಯ ಆಧಾರೋತಾ ಜಗದಸ್ತ್ವಮೇಕ ಮಹೀಶ್ವರೂಪೇಣ ಯಸ್ಮರಣಂಗಧೈರ್ಯೇ ತ್ವಂ ವೈಷ್ಣವೇ ಶಕ್ತಿರನಂತರೂಪೇಣ ಜಗದಸ್ಯ ಸ್ವರ್ಗಾಪಮರ್ಕಲೇ ದೇವಿ ನಾರಾಯಣಿ ನಮೋಸ್ತುತೇ ಅಲಾಕಾಶಾದಿರೂಪೇಣ ಪರಿಣಾಮಪ್ರದಾಯಿನಿ ವಿಶ್ವಸ್ವಾಮಿರೋಷಂತೆ ನಾರಾಯಣಿ ನಮೋಸ್ತುತೇ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ದೇವಿ ನಾರಾಯಣಿ ನಮೋಸ್ತುತೇ ರೋಗಾನಶೇಷಾನಪಾಂತಿ ದುಷ್ಟಾರುಷ್ಟಾಸುಕಾಮಾಂ ಸಕಲಾಮಹಿತಾನ್ ತ್ವಾಮಾಶ್ರಿತಾನಾಂ ನಗಕನ್ನರಾಣಾಂ ತ್ವಾಮಾಶ್ರಿತಾಖ್ಯಾತೇತಾಂ ಪ್ರಯಾಂತಿ ದುರ್ಗೆ ಸ್ಮೃತಾ ಹರಸಭೀತಿಮಜೈತಜಂತೋ ಸ್ವಸ್ತೆ ಸ್ಮೃತಾ ಮತಿಮತೀವ ಶುಭಾಂ ದದಾತಿ ದಾರಿದ್ರ್ಯದುಃಖಭಯಾರ್ಣಿಕಾ ತುಜನ್ಯಾ ಸರ್ವೋಪಕಾರಣಾಯ ಸಾಧಚಿತ್ತಾ ಸರ್ವಭೂತಾಯ ದೇವಿ ಭುಕ್ತಿಮುಕ್ತಿಮುಕ್ತಾನಿ ವಿರೂಪೇಣ ಜನಸ್ವರಿತಸುಂದತೆ ದುರ್ಗಾಪಮರ್ಜಯ ದೇವಿ ನಾರಾಯಣಿ ನಮೋಸ್ತುತೇ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿಸಮನ್ವಿತೆ ವೇದಶಕ್ತಾಹಿ ಮಹೇಶಿ ದುರ್ಗೇ ದೇವಿ ನಮೋಸ್ತುತೇ ಜ್ಞಾನಿನಾಮಪಿ ಚೇತಾಂ ದೇವಿ ಭಗವತಿ ಬಲಾದಾಕಶ್ಯ ಮೋಹಾಯ ಮಹಾಮಾಯಾಯ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ವೇದ್ಯಸ್ರಾಯೋ ದೇವಿ ದುರ್ಗೇ ದೇವಿ ನಮೋಸ್ತುತೇ ಓಂ ಗಣದಾನಾಂ ಪ್ರಸೀದತ್ವಂ ದೇವಿ ವಿಶ್ವಾಚಾರಿಣಿ ತ್ರೈಲೋಕ್ಯವಾಸಿನಾಮೇಭ್ಯೇ ಲೋಕಾನಾಂ ವರದಾ ಭವ ನಮೋ ದೇವಿ ದೇವತೆ ಷಣ್ಚತುಷ್ಪದೇ ಓಂ ಶಾಂತಿ ಶಾಂತಿ.
तं तनोभयं तमाग्रयतमस्मभ्यं दत्तावरुणश्च मन्यो भियं ददा नारदाय शुत्रावपराजितातो अरुणयन्ता तद्य प्रजाभ्यः परिवायन्ता न्यायेन मार्गेण महिमहिषा अवनयिता सज्जना सन्निर्भया अवत्रावत्रिणः सन्तो वत्रिणः सन्तो वत्रिणः असना सदना सन्तो देवन्द्रदामृतं संद्रष्टं तनोभयं तमाग्रयतमस्मभ्यं दत्तावरुणश्च भियं ददा नारदाय आराधे महाकाली महालक्ष्मी महासरस्वत्यात्मिका दुर्गा देवी नमः वेदोक्तकर्पूरमङ्गलशिराजनं दर्शयामि नृत्यं दर्शयामि तद्राजामरविजनभृत्यगीतवाद्यस्तोत्रवानादि तन्नो दुर्गा प्रचोदयात् नाट्यं दर्शयामि समस्तराजो भजारूजां दर्शयामि प्रदक्षिणमस्कारं कुर्यात् ॐ नमो नित्याये गौरी धात्रे नमो नमः योत्नाये चेन्द्रोपिण्ये सुखाये सततं नमः कल्याणे प्रणतामध्ये सिद्धे कौर्मे नमो नमः नैऋत्ये भूभृतां लक्ष्मी सर्वाणि ते नमो नमः दुर्गाये दुर्गभाराये साराये सर्वकारिण्ये जाते तदेव कृष्णाये धूम्राये सततं नमः अस्मायेति शब्दिता नमस्तस्यै 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 नमो नमः या देवी सर्वभूतेषु मातृरूपेण संस्थिता नमस्तस्यै 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 नमो नमः पापात्मा पापसम्भव राजिमां कृपया देवी शरणागतवत्सले अन्यथा शरणं नास्ति त्वमेव शरणं मम तस्मात् नपाहिनोदेशवादि खड्गेन चापिके खट्टादरेण पाहि चापिज्यानिस्वनेन च प्राच्यां दक्षिणदेशान्यतिके रक्षदक्षिणे रामेणात्मसोलस्यावन्तरस्यान्तदेश्वरे सौम्यान्यानि रूपाणि त्रैलोक्ये विचरन्त्यते ज्ञानजात्यन्तघोराणि दैरक्षात्मन्ताधुवं सर्वस्वरूपे सर्वेशे सर्वशक्तिवन्विते जयविजस्रायिनो देवि दुर्गे देवि नमोस्तुते सर्वाबाधापशमनं त्रैलोक्यस्याखिलेश्वरी एवमेव त्वया कार्यं मद्मद्वैर्विनाशनं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायण नमोस्तुते ಈ ಕ್ಷೇತ್ರ 9 ಕೆರೆ ನಾಗಬ್ರಹ್ಮ ಪಂಚದೈವಿಕ ಸನ್ನಿಧಾನ ಇಪ್ಪನ ಜಿತ್ತಿನ ಒಂಜಿ ದಿವ್ಯ ಕ್ಷೇತ್ರ ದಯಪಡಿನ ಬಂದಗನೆ ಒಂಜಿ ನಾಗ ಲೋಕದ ಲೆಕ್ಕದ ತೋಜುಂಡು ಬಂದಗನೆ ಸುತ್ತಲ ವೃಕ್ಷ ಸನ್ನಿಧಾನ ಅಂಚನೆ ಒಂದು ವಿಶೇಷವಾದ ವಾಲ್ಮೀಕ ಸನ್ನಿಧಾನ ಐತೊಟ್ಟದು 9 ಕೆರೆ ಬಣ್ಣಕ ಅದು ಮಸ್ತ್ ಕೆರೆಕಲು ಬಂದು ಕಿರ್ತಲ ಬರ್ತದೆ ಕೆರೆಕಲ ಬರ ಸನ್ನಿಧಾನ ಇಪ್ಪನ ಚೆತ್ತಿನ ನಮ್ಮ ಸೋಮೇಶ್ವರ ದೇವರನ್ನ ಅದು ಜಲಕ ಬರ್ಪಿನ ಚೆತ್ತಿನ ಒಂಜಿ ಭಾರಿ ಒಳ್ಳೆ ದಿವ್ಯ ಸನ್ನಿಧಾನ ಸೋಮೇಶ್ವರ ದೇವರೇ ಜಲಕವಿಡೆ ಬರ್ಕೊಂಡು ನಾಡೊಂದು ಬರೋದು ಬರ್ತೇನೆ ಬಂದು ನಾಡ ಮೂಲ ಪಾರ್ವತಿ ದೇವಿ ಉಲ್ಲಲ್ಲಂದೇ ಬಂದಾಗ ನಂಗೆ ಕಣ್ಣಿಗೆ ತೋಜಂದೆ ಪಡ ಪಾರ್ವತಿ ದೇವಿನ ಇಪ್ಪನ ಚಿತ್ತಿನ ಕೆರೆಗೆ ಈಶ್ವರ ದೇವರು ಬರೋಕ್ಕೆ ಸಾಧ್ಯ ಆ ಸಂಬಂಧ ಇತ್ತನ್ನ ಮಾತ್ರ ಬರೋಕ್ಕೆ ಸಾಧ್ಯ ಅಂಚಿತ್ರ ಒಂದು ವಿಶಿಷ್ಟ ಕ್ಷೇತ್ರಗಳು ಈಗಲೂ ಪೂರ ಮೂಲ ಇತ್ತೊಂದು ಭಾರಿ ಎಡ್ಡ ರೀತಿಯಲ್ಲಿ ನಮ್ಮ ಪ್ರಭಾವತಿ ಅಕ್ಕ ಅಥವಾ ಶರತ್ಚಂದ್ರ ಇವರ ಮಾತೆರೆಲ್ಲ ಸೇರಿಸುವ ಒಂದು ಭಾರಿ ಎಡ್ಡ ರೀತಿಯಲ್ಲಿ ದೇವರನ್ನ ಸೇವೆ ಮಲ್ತೊಂದಿಲ್ಲ ಯಾಕಂದ್ರೆ ಒಂದು ಆಶ್ರಮ ಋಷಿಗಳ ಆಶ್ರಮ ಸದೃಶವಾದ ಜಾಗಗಳು ಈಗ ಋಷಿಕಲ ಸಮಾನವಾದ ಜೀವನ ಮಲ್ತೊಂದಿಲ್ಲ ಯಜ್ಞ ಯಾಗ ಪರಕಲ್ಪನ ಮಣ್ಣಂದ ಋಷಿಕಲು ಬರುವ ಚಿತ್ರ ಕೆಲಸ ಆ ಜಾಗದ ಒಂದು ಶಕ್ತಿಯ ನಡಪಾವನ್ನು ಒಂದು ಅರ್ಥ ಇರುತ್ತೆ ಈಗಲೇನು ಮಾತಾ ಜಾಗದ ಶಕ್ತಿ ನಡಪಾವನ್ನು ಯಾಕೊಂಡಾಗ ಈಗ 25 ವರ್ಷ ನಿರಂತರ ಚಂಡಿಕಾ ಯಾಗ ಅದ ಮಲ್ತೊಂದು ಬರ್ಕಿನ ಬಣ್ಣದಾಡ ಒಂದು ಸಾಮಾನ್ಯ ವಿಷಯ ಅವಲ ವರ್ಷಕ್ಕೂ ವಿಜೃಂಭಣೆ ಅದ ವೈಭವ ಹಾಗಿದ್ದರೆ 25 ವರ್ಷದ ಈ ಸತಿ 25 ವರ್ಷ ರಜತ ಮಹೋತ್ಸವದ ಸಂಭ್ರಮ ಅದ ಸಂಜಿತ ಶಾಸ್ತ್ರಗಳು ಪ್ರಪಂಚ ದೇವದ್ವಿಜ ಗುರುಪ್ರಾಜ್ಞ ಪೂಜನ ಬಂದು ಶೌಚ ಮಾರ್ಜವ ಪೂರ ಸಾತ್ವಿಕತೆಯ ಲಕ್ಷಣ ಹಾಗಿದ್ದರೆ ಸಾತ್ವಿಕದ ಲಕ್ಷಣ ಪರಿಪೂರ್ಣವಾದ ದೇವರನ್ನ ಮಿತ್ತು ಮಂತ್ರದ ಮಿತ್ತು ಅಂಚನೆ ವೈದಿಕೆಯನ್ನು ಮಿತ್ತು ಪೂರಣಿಕರ ವಿಶೇಷ ಭಕ್ತಿ ಶ್ರದ್ಧೆಯನ್ನು ದೀವೊಂದು ಈ ಜಾಗದ ನಾಗಬ್ರಹ್ಮಾದಿ ದೇವ ಆರಾಧನೆ ಅಂಚನೆ ವಿಶೇಷವಾದ ಚಂಡಿಕಾ ಯಾಗದ ಮಲ್ತೊಂದುಲ್ಲ ಅಲ್ಪಣ್ಣಂದಾಂಡ ಮೂಲ ಪಾರ್ವತಿ ದೇವಿ ಇದ್ದದ್ದು ಈಗೆಲ್ಲ ಕೇಟ ಆ ಸೇವೆನ ಸ್ವೀಕಾರ ಮಲ್ತೊಂದುಲ್ಲದಂತ 25 ವರ್ಷದ ಒಂದು ಪರಿಪೂರ್ಣತೆ ಈಗ ವಿಶೇಷವಾದಿದ್ದೆ
ಜ್ಞಾತ್ವಾ ಪ್ರಾರಭ್ಯ ಕುರುಯಿತ ಪಂದು ಆ ದೇವಿ ಮಹಾತ್ಮೆ ಮಂತ್ರೋಡೆ ಎಲ್ಲ ಹೋಮ ಅವರೆಂಡು ಐತೆ ಮಂತ್ರೋಡೆ ಪಂಡ್ತೀರಿ ಆ ವಿಷಯನ ತೆರೆದು ಹೋಮ ಮಲ್ಪಲಿ ತೆರೆದು ಮಲ್ಪನಿಂದಾನ ಮಾತ್ರ ಇದು ಪೂರ್ಣ ಫಲ ಐತ ಪರಿಪೂರ್ಣತೆಗೋಸ್ಕರ ಈತ ಈ ಬಯ್ಯದ ಪರ್ತುಗು ದೇವತಾ ಪ್ರತಿಷ್ಠಾಪನೆ ಮಲ್ತಂದು ಮೂಲು ವಿಶೇಷವಾದ ದೇವಿನ ಸಪ್ತಶತಿ ಪಾರಾಯಣ ಅವು ದೇವಿ ಮಹಾತ್ಮೆ ಮಂತ್ರದ ವರ್ಮಸಲ ಪಾರಾಯಣ ಮಲ್ತದು ಒಕ್ಕ ಹೋಮ ಮಲ್ತಂದು ನವಚಂಡಿಕಾ ಯಾಗ ಅಂಚೆ ಒಂಬಸಲ ಪಾರಾಯಣ ಮಲ್ತಂದು ಒಂದು ಹೋಮ ಮಲ್ಪನ ಜೊತ್ತಿನ ಶಾಸ್ತ್ರೋಡು ಇಷ್ಟ ಪಂತರ ಆ ರೀತಿ ಆ ಸಪ್ತಶತಿ ಪಾರಾಯಣ ತಿನಿ ಮಲ್ತಂದು ಆ ಪೊರ್ತುಗು ನಮ್ಮ ಸಪ್ತಶತಿ ಮಂತ್ರಗಳು ಆ ದೇವಿ ದಾದದಾದ ಕೆಲಸನ ಪುರ ಮಲ್ತದಲ್ಲಿ ಪಂಪಿನ ಜೊತ್ತಿನ ವಿಶೇಷವಾದಂತಹ ವರ್ಣನೆ ಆ ಮಾರ್ಕಂಡೇಯ ಪುರಾಣದ ಪ್ರಥಮ ಚರಿತ್ರೆ ಮಧ್ಯಮ ಚರಿತ್ರೆ ಉತ್ತಮ ಚರಿತ್ರೆ ಪೂರ ವಿದ್ವಾಂಸರಾಯನ ಜೊತ್ತಿನ ಶ್ರೀವಸ್ತ್ರ ಕೆಲ್ಲಾಯರು ಬಾರಿ ಪುರುಳುಡು ಏನು ವಿಷಯನ ಪುರ ತೆರಿಪಾದ ಕೊಡ್ತಾರೆ ನಂಗೆ ಮನ ಮುಟ್ಟುಲ ನಂಗೆ ಸಾಮಾನ್ಯ ಜನರಕ್ಕಲ್ಲಿ ಗೆಂಜ ಅರ್ಥ ಆಗೋದು ಆ ರೀತಿ ಯಾರು ನಮಸ್ತಸ್ಸೆ 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 ಮೂಜಕ್ಕೆ ಮೂಜೆ ಅರ್ಥ ಬಂದಿದೆ ಬುದ್ಧಿ ರೂಪೇಣ ಸಂಸ್ಕೃತ ಬಂದ ಮೂಜಿ ಬುದ್ಧಿ ಇಲ್ಲ ಸಾತ್ವಿಕ ಬುದ್ಧಿ ರಾಜಸ ಬುದ್ಧಿ ತಾಮಸ ಬುದ್ಧಿ ಆ ಮೂಜಿ ಬುದ್ಧಿ ಇಲ್ಲ ಪ್ರೇರಣೆ ಕೊಡ್ಪಿನ ದೇವಿಗೆ ನಮಸ್ಕಾರ ಮಾಡ್ತಾರೆ ಮೂಜಿ ಸಲ ನಮಸ್ತೆ ಸ್ಥೈ ನಮಸ್ತೆ ಮೂಜಿ ಸಲ ಜಾಯ ಒಂದೇ ಸಲ ನಮಸ್ತೆ ಮೂಜಿ ಸಲ ಬರೋಡು ಬಂದು ಭಾರಿ ಮನೋಜ್ಞವಾದ ವಿವರಣೆ ಕೊಡ್ತೇವೆ ಪೂರ ಇಡೀ ಕಥೆನ ಪಂಚೆ ಅಂಚಿತರ ದೇವಿ ಸರ್ವದೇವ ಶರೀರೇಭ್ಯ ಆವಿರ್ಭೂತ ಮಾತ ದೇವತೆಲ್ಲ ಶರೀರದ ಒಂದೊಂದು ಶಕ್ತಿ ಬರ್ತದೆ ಆ ದುರ್ಗಾದೇವಿನ ರೂಪ ಆವಿರ್ಭಾವ ಆತನಿಗೆ ಆನರ್ದವರ ಎಲ್ಲ ಚಂಡಿಕಾ ಹೋಮ ಮಲ್ತನಂದಾಂಡ 33 ಕೋಟಿ ದೇವತೆಲೆಗಳ ಪೂಜೆ ಮಲ್ತಲಕ್ಕ ಇದರ ಬಹಳ ವಿಶೇಷ ದೇವಿನ ಆರಾಧನೆ ನಡೆದವರ ಪೂರ ದೇವಾದಿ ದೇವತೆಲೆಗಳ ಐತೆ ಸಂತೋಷ ಪೂರ್ವ ನಾಲ್ಕು ಮಾತರನ ಸನ್ನಿಧಾನಲ್ಲ ಆ ದೇವಿನ ಶರೀರಡು ಉಂಡು ಬಂದರೆ ವಿಶೇಷ ಆರಾಧನೆ ಎಲ್ಲ ಚಂಡಿಕಾ ರೂಪಡು ಚಂಡಿಕಾ ಹೋಮದ ರೂಪಡು ನಡತೊಂದು ಅಂಚನೆ ಆ ದೇವಿ ಮಹಾಕಾಳಿ ರೂಪಡ ಒಂದಿನ ಪ್ರಥಮ ಚರಿತ್ರೆ ಅಡುಡಲ್ಲಿ ಐತ ಮಾತ ಶತ್ರುಭಯದ ಪೂರ ನಿವಾರಣೆ ಮಲ್ತದ್ದು ನಂಗೆ ರಕ್ಷಣೆ ಕೊಡ್ತಾರೆ ಮಹಾಕಾಳಿ ಬಂದ ಅಲ್ಲಿ ಎತ್ತಂಡ ಶತ್ರುಭಯ ಪೂರ ನಿವಾರಣೆ ಆಗ್ತದೆ ಎರಡನೇ ಚರಿತ್ರೆ ಮಹಾಲಕ್ಷ್ಮಿ ರೂಪಡು ಉಳ್ಳಕ್ಕೆ ಆ ಮಹಾಲಕ್ಷ್ಮಿನ ರೂಪಡ ಅಲ್ಲಿ ಎತ್ತದ ನಮ್ಮ ಹೋಮ ಮಲ್ತದ ದಾಂಡ ಅಲ್ಲಿ ಬೊಡಾಯಲಕ್ಕ ದನ ಕನಕ ಸಮೃದ್ಧಿನ ಮಲ್ತದ ದಾಲ ಕೊರತೆ ಜಂದಿನಕ ಸರ್ವ ಸಮೃದ್ಧಿನ ಮಲ್ತ ನಡಮಾಡಿಕೊಡ್ತಾರೆ ಅಂಚನೆ ಮೂಜನೇ ಚರಿತ್ರೆ ಮಹಾ ಸರಸ್ವತಿ ದೇವತೆ ಆಗಲ್ಲ ಮಹಾ ಸರಸ್ವತಿಯಿಂದ ಎತ್ತಂಡ ಎಡ್ಡ ಜ್ಞಾನಶಕ್ತಿ ನಂಗೆ ಜೀವನೋಡು ಎಂಚ ದುಂಪೋಡು ಎಂಚನ ಮಲ್ಪೋಡು ಎಂಚನ ಮಲ್ಪರ ಆವಂದ ಪಂಡಿನ ಚಿತ್ರ ಎಡ್ಡ ವಿವೇಕ ಶಕ್ತಿ ನಾಳೆ ಮಹಾ ಸರಸ್ವತಿ ಶಾರದಾ ದೇವಿನ ರೂಪೋಡು ನಂಗೆ ಅನುಗ್ರಹ ಮಲ್ಪನೆ ಇಂಚು ಮೂಜಿ ರೂಪೋಡು ತಂದು ನಂಗೆ ಚಂಡಿಕಾ ದುರ್ಗಾ ಪರಮೇಶ್ವರಿ ಅನುಗ್ರಹ ಮಲ್ಪನ ಹೋಮನೆ ಅವು ವಿಶೇಷವಾಗಿ ಚಿತ್ರ ಚಂಡಿಕಾ ಯಾಗ ಅದು ಸ್ತೋತ್ರ ಪ್ರಿಯ ಸ್ತುತಿಮತಿ ಬಂದಾರೆ ಬಂದ ಸ್ತೋತ್ರ ಮಲ್ತೊಂದು ಎಲ್ಲ ಮಾರ್ಕಂಡೇಯ ಪುರಾಣದ 700 ಶ್ಲೋಕನ ಪಲ್ತೊಂದು ಸಪ್ತಶತಿ ಮಂತ್ರಗಳು ಹೋಮ ಮಲ್ಪನು ಹಾಗೆ ದೇವಿಗೆ ಅತ್ಯಂತ ಇಷ್ಟವಾಗಿ ನನ್ನ ಚಿತ್ತಿನ 21 ದ್ರವ್ಯ ಮಧುರ ಪರಿಮಳ ದ್ರವ್ಯ ಸಹಿತವಾಗಿ ಮಧುರವಾಯಿನ ಗುಡ ಪರಮಾನನ ದೇವಿಗೆ ಅರ್ಪಣೆ ಮಲ್ಪನಾಗ ಅಲ್ಲಿ ಗುಡಾನ್ನ ಪ್ರೀತ ಮಾನಸ ಅಲ್ಲಿ ಗುಡಾನ್ನ ಬಂದು ಸಂತೋಷ ಆಗ್ತದೆ ಅಂಚೆತ್ತಿನ ದೇವಿನ ಅತ್ಯಂತ ಸಂತೋಷ ಆಗ್ತದೆ ಅಂಚೆತ್ತಿನ ಪೂಜೆ ಹೋಮ ಚಂಡಿಕಾಯ ಚಂಡಿಕಾಯಾಗ ಶರತ್ಕಾಲೇ ಮಹಾಪೂಜೆ ಕ್ರಿಯತೆ ಯಾಕ ವಾರ್ಷಿಕ 3 ವರ್ಷ ಅಲ್ಲ ವರ್ಷ ಪೂಜೆ ಮಲ್ತನಂದ ಅಂಡಲ ಆಲ್ ಅವಲೇ ತನ್ನ ಸಾನ್ನಿಧ್ಯನ ಮಲ್ಪಲೆ ಬಂದ್ಕೊಂಡೆ ಸಾನ್ನಿಧ್ಯಂ ತತ್ರ ಮೇ ಸ್ಥಿತಂ ಅಂಚ ವನ್ಯ ಜಾನತ ಬಲಿಪೂಜಾ ಯಥಾಕೃತಂ ಪ್ರತೀಕ್ಷಿಷ್ಯಾಮ್ಯಹಂ ಪ್ರೀತ್ಯ ವನ್ಯಹೋಮಂ ತಥಾಕೃತಂ ಯಜ್ಞದ ರೂಪೋಡ ಎಂಕ ಹೋಮ ಮಲ್ತನಂದ ಅಂಡಲ ಯಾನ ಆಹುತಿನ ಸ್ವೀಕಾರ ಮಲ್ತದ ಮಾತ ಭಕ್ತರನ್ನಾಗಲಿ ಎಡ್ಡೆ ಮಲ್ಪೆ ಬಂದು ದೇವಿನೇ ವಚನಲು ಆ ವಚನದ ಪ್ರಕಾರ ಪೂರ್ಣ ವಿಶ್ವಾಸದೊಂದಿಗೆ ಆ ದೇವಿಗೆ 25ನೇ ವರ್ಷದ ಚಂಡಿಕಾ ಯಾಗನ ಎಲ್ಲ ಬಾರಿಮಲ್ಲ ಪರ್ವದಿನ ಹೌದು ಮಕರ ಸಂಕ್ರಾಂತಿದ ಪರ್ವದಿನ ಮಕರ ಸಂಕ್ರಾಂತಿ ನಮ್ಮ ಪುಣ್ಯ ಕಾಲೋಡು ಅತೀ ಪುಣ್ಯ ಪ್ರತಿ ಸಂಕ್ರಾಂತಿನ ಪುಣ್ಯ ಐಟ ಅಯನ ಸಂಕ್ರಾಂತಿ ಒಕ್ಕಲ ಪುಣ್ಯ ಐಟ್ಲ ಉತ್ತರಾಯಣ ಸಂಕ್ರಾಂತಿ ಮತ್ತಲ ಪುಣ್ಯ ಸಂಚಿತ್ತನ ಉತ್ತರಾಯಣ ಪುಣ್ಯಕಾಲ ಬಂತು ಸಂಚಿತ ಪುಣ್ಯಕಾಲಡು ಸಂಕ್ರಾಂತಿ ದಾನಿ ಪುಣ್ಯಕಾಲಡು ಪುರ ಮಲ್ತನಂದಾಂಡ ಐಕ್ ಅಧಿಕಂ ಫಲಂ ಬಂತು ನಮ್ಮ ಅನಂತ ಫಲ ಐಕ್ ಆದೀತೇನು ಫಲ ಏತು ಫಲ ಉಂಡ ಅದನ್ನ ಎಡ್ಡೆ ಪುಣ್ಯಕಾಲ ಮಲ್ತಾನಂದಾಂಡ ಒಕ್ಕಲ ಮಿಗತೆಯಾದ ಪರಿಪೂರ್ಣವಾದ ನಂಗೆ ದೇವರ ಅನುಗ್ರಹ ಮಾಡ್ತಿದ್ದ ವರ್ಷ ಲಂಚನೆ ಅಥವಾ ಮಕರ ಸಂಕ್ರಾಂತಿ ಜನತಾನಿ ನಡತೊಂದು 25ನೇ ವರ್ಷದ ಹೋಮ ಅವೇನು ದೇವರೇ ಒಂದೂಡೆ ಎಲ್ಲ ನಿಖಲು ಭಕ್ತಿ ಶ್ರದ್ಧೆರು ಕೊಡೊಂದಿಲ್ಲ ಅವೇನು ದೇವಿ ವಿಶೇಷವಾದ ಸ್ವೀಕಾರ ಮಲ್ತೊಂದು ವಿಶೇಷ ವೇದಮೂರ್ತಿ ಸುಬ್ರಹ್ಮಣ್ಯ ಬಳ್ಳಪ್ಪರ ಆರು ಆವೇ ಮಲ್ತೊಂದಿಲ್ಲ ಎಂಗಲ ಹೆಮ್ಮೆದ ಬಂದಾಗ ಎಂಗಲ ಅಮ್ಮೆರ್ನ ಶಿಷ್ಯ ಅವ್ರನ್ನ ಬಲಕೈ ಬಂಡಲಕ್ಕ ಶಿಷ್ಯ ಬಂಡ ಸಾಮಾನ್ಯ ಶಿಷ್ಯ ಇರ್ತದೆ ಅವ್ರನ್ನ ಏತೋ ಅಮ್ಮೆಯರ್ನ ಏತೋ ಬ್ರಹ್ಮಕಲಶೋಡು ಕೂಡ ಅವ್ರನ್ನ ಸುಬ್ರಹ್ಮಣ್ಯ ಪ್ರಧಾನವಾದ ಅವ್ರನ್ನೇ ಮೂಲಕ ಆತನಿ ಇಲ್ಲಿ ದನಪಾಪನಿ ಇಲ್ಲಿ ದರೆಗುಡ್ಡೆ ಅಂತ ಒಂದು ಬ್ರಹ್ಮಕಲಿಂಗ ಬಲ್ಪುಡು ಲಿಂಗನ ಅಧಿವಾಸ ಪ್ರತಿಷ್ಠೆ ಕೊನೋಡು ಗರ್ಭಗುಡಿ ಬಿಟ್ಟು ಬಿದೇರ್ದ ಅಧಿವಾಸ ಆಗ್ತದೆ ಮೊಲ್ಲ ಲಿಂಗ ಕೊನರೆ ಎಂಚ ಹಾಕೊಂಡು ಇಷ್ಟದ ಹಾಕೊಂಡು ವ್ಯವಸ್ಥೆ ಲೆಪ್ಪುಂಡು ನಿಂಬುದ ಬ್ರಹ್ಮಕಲಶದ ವ್ಯವಸ್ಥೆ ಎಂಚ ಅಮ್ಮೇರ್ಪುರ ಒಳ್ಳೆಯದು ತಗೊಂಡು ಎಂಚ ಹಾಕೊಂಡು ದೇವರ ಪ್ರಯತ್ನ ಮಲ್ತೊಂದು ಅಂಡ
ಒಳ್ಳಕರಾಯರು ಒಂದು ನನ್ನ 4 ಜನ 5 ಜನ ಜೆತ್ತದು ಕೊರೊಂಡ ಒಂದು ಪ್ರತಿಷ್ಠಿತ ಸಮಯ ವಲಯ ಪೋಪಿಗೆ ಬಂಡರು ಒರಿಯೇ ಲಿಂಗನ ಜೆತ್ತದು ಪತ್ತೊಂದು ಹೋದು ವಲಯ ಗರ್ಭಗುಡಿತಲೆ ಕೊಡದಿ ಅಂಚ ಇನಿಕ್ಲ ಕಣ್ಣಿಗೆ ಬರ್ತದೆ ಅಂಚ ಆ ರೀತಿದ ಬ್ರಹ್ಮಕಲಶದ ಸಮಯಗಳು ಅವರು ಬ್ರಹ್ಮಕಲಶ ಬಣ್ಣಕ್ಕೆ ಮಸ್ತ್ ಕಷ್ಟದ ಕೆಲಸ ಬೇಕು ಅಂಚಿತ ನಾನು ಪೂರ ಮಲ್ಪದ ಮಸ್ತ್ ಪುಣ್ಯ ಸಂಪಾದನೆ ಮಾಡ್ತಾರೆ ಅಂದರೆ ಪೂರ್ಣ ಆಶೀರ್ವಾದ ಅದೇ ಗುಂಡಾರೆ ಹನ್ನೆರದವರ ಅರ್ನ ಮೂಲಕ ಇಂಚಿತನ ಎಡೆಡ್ಡೆ ಕೆಲಸಲು ಪೂರ ದೇವರೇ ಮಲ್ಪಾಂದುಲ್ಯರು ಅಂಚ ನಿಕಲ್ಲ ಪೂರ ಭಾರಿ ಭಕ್ತಿ ಶ್ರದ್ಧೆಗಳು ಮುಲ್ಲ ಅಂಚನೆ ಅವಳು ನನ್ನ ಈ ದೇವಿನ ಪೂಜೆ ಮಲ್ತಿನ ಫಲೊಟ್ಟು ನಮ್ಮ ಮಲ್ಲ ಸಂಕಲ್ಪಲ ಒಂದು ಅದ ರಾಜರಾಜೇಶ್ವರಿಯಲ್ಲಿ ಗುಡಿನ ನಿರ್ಮಾಣ ಅವಳು ಬರ್ತಿದ್ದ ಸಂಕಲ್ಪಲ ಅದು ದೇವಿ ಸುಪ್ರಸನ್ನರಾದ ಬೊಕ್ಕ ಆವಂಜನೆ ಎವಲೇಜ್ ಅದ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇಶನ ದೇವಿ ಸುಪ್ರಸನ್ನನಾನಂದ ದುರ್ಗೀ ಸ್ಮೃತ ಹರಸಿಭೀತಿ ವಿಶೇಷಜಂ ತೋರ ಸ್ವಸ್ಥೈ ಸ್ಮೃತ ಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಣಿ ಕಾತ್ತುದನ್ಯ ಸರ್ವೋಪಕಾರ ಕರಣಾಯ ಸದಾದ್ರ ಚಿತ್ತ ಬಂದ ಅದು ಎಂಚಕ್ಕೆನ್ನಗ ದಾರಿದ್ರ್ಯ ದುಃಖ ಭಯನಪುರ ನಿವಾರಣೆ ಮಲ್ತುದು ನಂಗೆ ಎಂಚ ಉಪಕಾರ ಮಲ್ಪುನು ಬಂದ ಆದ್ರ ಮನಸ್ಸುಗಳಾದ ಎಂಚ ಅಪ್ಪೆ ಆಯ್ನಾಲ್ ಜೋಕಲ್ನ ಹಿತನೇ ಬಯಸೊಂದು ಜಿಪ್ಪಲ್ಲ ಅಂಚನೆ ಆ ಮಾತೃ ಸ್ವರೂಪಿಣ ದುರ್ಗಾದೇವಿಲ ಅಲ್ಲ ಸಂಕಲ್ಪ ಉಂಟು ನಂಗೆ ಎಂಚ ಎಡ್ಡ ರೀತಿ ರಾವಳು ಎಡ್ಡ ರಾವಳು ಬಂದಿನ ಸಂಕಲ್ಪ ಅಲ್ಲ ಸಂಕಲ್ಪ ಉಂಟು ಅವು ದೈವ ಸಂಕಲ್ಪ ನಡಪು ನಮ್ಮ ದೇವರ ಕೈ ಮುಗಿಯಲು ದಿನಃ ಮಲ್ಪಾವಳು ಕೂಡ ದೇವಿ ಅಂದ ಅಲ್ಲ ಚಿತ್ತ ಅದ ನಮ್ಮ ಅಪ್ಲಿಕೇಶನ್ ಪಾಡು ಸ್ಯಾಂಕ್ಷನ್ ಮಲ್ಪನ ಅಲ್ಲ ಅದ ಅಂತ ದೇವಿ ನಮ್ಮ ಮೂಲಕ ಕೆಲಸ ಕೂಡ ದೇವಿ ಹುಲ್ಲುಡು ಮಲ್ಪಾವಳು ಅಂಜನೆ ಕೇಂದ್ರ ಸಾನ್ನಿಧ್ಯ ಕ್ಷೇತ್ರ ಸುಗಂಧ ಭಕ್ತಲಗನ ಬಂದರೆ ಅಂತಾರೆ 3 ಭಕ್ತಿನ ಕೈಗೆ ಕೆಡ್ಲ ಬಂತಾರೆ ಪ್ರವಚನ ನಾನು ಮೂಲ ಜ್ಯೋತಿಷಾಸ್ತ್ರ ಇಲ್ಲದಿನಕ ಎಲ್ಲ ಇರ್ಬಂತಾರೆ ನಿಮಗೆ ದೇವಸ್ಥಾನದ ಅಗತ್ಯ ಇಜ್ಜಿ ಅಪ್ಪೆ ಮೂಲೆ ಉಲ್ಲ ಎಲ್ಲರೇ ಉಳ್ಳಾರೆ ಈಗ ಹೇಗೆ ತಿರ್ಗೊಂಡಿಲ್ಲ ಆಂಡ ಊರ್ದಕ್ಕೆ ಬಡದೊಂದು ದೇವಸ್ಥಾನ ಆಪುಂಡು ನಿಗ್ಲಿಕ್ಕೆ ದೇವಸ್ಥಾನ ಅಗತ್ಯ ಇಜ್ಜಿಂದ ಇರು ಜ್ಯೋತಿಷಾಸ್ತ್ರ ದೂರ ಬಂತಾರೆ ನಮ್ಮ ಒಂಜಿ ನಂಗೆ ಭಕ್ತಿ ಬಂದ್ರೆ ಜಾಗ ದೇವಿಯರ ವಿಗ್ರಹ ಕೊಡುವ ವಿಧಾನ ನಿಜವಾದಂಡ ದೇವಿ ಇಪ್ಪನು ಮಾತಲ್ಲ ವಿಶೇಷವಾದ ಆ ದೇವಿ ಅದನ್ನ ನಮ್ಮ ಅಂತರಂಗಗಳು ಅದ ನಮ್ಮ ಅಂತರಂಗಗಳು ಇಪ್ಪನ ದೇವರೇ ಬಹಿ ಪ್ರಕಾಶಗೂ ವಿಗ್ರಹ ವಿನಃ ನಿಖಲಂಪೂರ್ ಅಂತರಂಗಗಳು ಆ ದೇವಿ ಪ್ರತಿಷ್ಠಿತಲಾತಲ್ಲ 25 ವರ್ಷದ ಚಂಡಿಕಾಯಿ ಆಗೋಡೆ ಅದು ಪ್ರತಿಷ್ಠಿತಲಾತಲ್ಲ ಅಲ್ಲಿ ಭಾಷೆ ಉಳ್ಳ ನನಗೆ ದರ್ಶನ ಕೊಡುದು ಅದ ಮಾತ ಭಕ್ತರನ್ನಾಗ್ಲಿಲ್ಲ ಅದ ಅನುಗ್ರಹ ಮಾಡ್ತು ಅಂಜನೆ ಚಂಡಿಕಾಯಿ ಆಗದ ಯಾವ್ದೊಂದು ಸತ್ಫಲವನ್ನು ಪೂರ ದೇವಿ ಸುತಾ ಸಂಪೂಜಿತ ಪುಷ್ಪೈ ಗಂಧಧೂಪಾದಿ ವಿಸ್ತತ ದದಾತಿ ವಿತ್ತಂ ಪುತ್ರಾಂಶ ಮತಿಂ ಧರ್ಮೇ ತಥಾ ಶುಭಾಂ ಚಂಡಿಕಾಯಾಗದ ಫಲಶ್ರುತಿ ಬಂತು ಆಳು ದೇವಿನ ಚಂಡಿಕಾಯಾಗ ಮಲ್ಕೊಂಡ ದದಾತಿ ವಿತ್ತಂ ಪುತ್ರಾಂಶ ನಂಗೆ ಒಡಾಯಲಕ್ಕ ಸಂಪತ್ತನ ಅನುಗ್ರಹ ಮಲ್ಪರಿಗೆ ಪುತ್ರಾಂಶ ಸಂತತಿ ಸೌಭಾಗ್ಯ ಎಲ್ಲ ಕೂಡ ಅನುಗ್ರಹ ಮಲ್ಪರಿಗೆ ಮತಿಂ ಧರ್ಮೆ ನನಗೆ ಧರ್ಮ ಕೆಲಸಡು ಬುದ್ಧಿ ಬರ್ತದೆ ಮುಖ್ಯವಾದ ಗೋಡಿಪನೇ ನನಗೆ ಎಡ್ಡೆಯ ಕೆಲಸಡು ಧರ್ಮ ಕೆಲಸಡು ಅದು ಬುದ್ಧಿನ ಪ್ರಚೋದನೆ ಮಾಡ್ತಾರೆ ತಥಾ ಶುಭ ಅಂತ ಮಾತ ರೀತಿಯಿಂದ ಶುಭನು ಕೊಡು ಶುಭ ಮಂಗಳ ಮನಸ್ಸಿಗೆ ನೆಮ್ಮದಿ ಅದ ಎಲ್ಲ ದೈವಿಕ ಸಂಪತ್ತು ದಾದಕ್ಕೆ ಏನಂದ ಮನಸ್ಸಿಗೆ ನೆಮ್ಮದಿ ಅದ ಅಂಚಿನ ನೆಮ್ಮದಿ ಜೀವನ ಕವಿದ ದೇವಿ ಅನುಗ್ರಹ ಮಲ್ಪಲೆ ಬಂದ ಶಾಸ್ತ್ರವಚನಂತಂದು ಆ ದೇವಿ ಎಲ್ಲ ಹಾಕಿದಂಚಿನ 25 ವರ್ಷದವನಿ ಮಲ್ಲ ಒಂಜಿ ಅರ್ಧ ಮಂಡಲ ಅದ 24 ವರ್ಷ ಅಂಡ ಅರ್ಧ ಮಂಡಲ ಆಯ್ಲಕ್ಕ ಅರ್ಧ ಮಂಡಲದ ಆ ಚಂಡಿಕಾಯಾಗದ ಸಂಪೂರ್ಣ ಫಲನ ವಿಶೇಷವಾದ ಯಜಮಾನ ವರ್ಗ ಸಕುಟುಂಬವು ಅಂಚಿನ ಮಾತ ಭಕ್ತ ವೃಂದದಾಗಲಿ ಈ ಕ್ಷೇತ್ರ ಪರಿಸರದ ಮಾತ ಭಕ್ತ ವೃಂದದಾಗಲಿ ಅನುಗ್ರಹ ಮಲ್ತದೆ ಶಕ್ತಿ ಸ್ವರೂಪಿಣಿ ಆದ ಅದು ಮಾತ ನನಗೆ ಶಕ್ತಿ ತುಂಬುದು ಅದ ಅಲ್ಲ ಇಚ್ಛೆ ಪ್ರಕಾರ ನನಗೆ ಎಡ್ಡ ರೀತಿಯ ಮಾತ ಭವಿಷ್ಯದಲ್ಲಿ ಉಜ್ವಲ ಮತ್ತು ರಾಜರಾರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟ ನಲಪಾದುಕರಡನ್ನು ಬಂದು ಆ ದುರ್ಗಾದೇವಿಯ ಸನ್ನಿಧಾನವನ್ನು ಶ್ರದ್ಧಾಭಕ್ತಿ ಪೂರ್ವಕವಾದ ಪ್ರಾರ್ಥನೆ ಮಾಡ್ಕೊಂಡು ನಮೋ ದೇವ್ಯೈ ಮಹಾದೇವ್ಯೈ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತಿ ದುರ್ಗಾ ಪರಮೇಶ್ವರ್ಯೈ ನಮಃ ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ